ಹಾಯ್. ಫಸ್ಟ್ ಬಂದ್ರ. ಥ್ಯಾಂಕ್ ಯು. ಊಟ ಆಯ್ತಾ? ನೀವೇ ಫಸ್ಟ್ ಯಾವಾಗ್ಲು. ಫ್ಲೈಟ್ ಇದೆ ಅಲ್ವಾ, ಅದೇ ಬರ್ತೀರಿ. ಯಾವ್ದಂತ ಮೆಸೇಜ್ ಡಿಲೀಟ್ ಆಯ್ತು. ಮತ್ತೇನು ವಿಶೇಷ? ಸೆಕೆಂಡ್ ಲೈಕ್, ಹೌದು. ಫಸ್ಟ್ ನಂದೇ ಲೈಕ್. ಫಸ್ಟ್ ನಿಮ್ದೆ. ಫಸ್ಟ್ ಯಾಕಂದ್ರೆ ನಾನೇ ಕೊಟ್ಟೆ ಒಂದ್ರಲ್ಲಿ. ಹಾಗಾಗಿ ನಿಮ್ದೆ ಫಸ್ಟ್. ಬೇರೆ ಯಾರು ಕೊಡ್ಲಿಲ್ಲ. ಅಮ್ಮು ಬಂದ್ರು. ಹಾಯ್ ಅಮ್ಮು, ಬರ್ತೀರಾ ದುಬೈಗೆ? ಬನ್ನಿ, ಚಿಕನ್ ಇದೆ, ಬನ್ನಿ ಚಿಕನ್ ತಿನ್ನಿ. ಓ, ಶಿವಶಂಕರ್. ಸುಮಿತ್ರಾ, ಪವಿತ್ರ, ಹಾಯ್. ಒಂದು ನೀವೇ ಇಟ್ಟದ ಹೆಸರು ನಂಗೆ, ಪವಿತ್ರ ಅಂತ. ನೈಸ್ ನೇಮ್. ಪುಷ್ಪ ಅವ್ರು ಬಂದ್ರು. ಹಾಯ್ ಹಾಯ್ ಪುಷ್ಪ, ಹೇಗಿದ್ದೀರಿ? ಊಟ ಆಯ್ತು. ಹಾ, ಊಟ ಆಯ್ತು, ಸ್ವಲ್ಪ ಲೈಟ್ ಅಲ್ಲಿ. ನಿಮ್ದಾಯ್ತಾ? ಪುಷ್ಪ, ಊಟ ಆಯ್ತು, ನಿಮ್ದು? ಹಾಯ್ ವೈಟಿ ಕ್ವೀನ್. ಅವ್ರು ವೈಟಿ ಕ್ವೀನಾ? ಬೋನೆಲ್ಲ ಆಗಿದಾ ಪುಷ್ಪ? ನಿಮ್ದು ಆಗಿದೆ ಅಲ್ವಾ? ಥ್ಯಾಂಕ್ ಯು. ಎಸ್ ಹೇಳ್ತಿದ್ದಾರೆ. ಓಕೆ. ಶಿವಶಂಕರ್ ಅವ್ರದ್ದು ಊಟ ಆಯ್ತಾ? ಫುಲ್ ನೇಮ್ ಏನ್ ಸುಮಿ? ನನ್ನ ನೇಮ್ ಸುಮಿ ಅಂತಾನೆ. ಯಾಕೆ? ಚೆನ್ನಾಗಿಲ್ವಾ? ನನ್ನದಾಯ್ತು ಊಟ, ಮಜ್ಜಿಗೆ ಅನ್ನ. ನೀವು ವೆಜ್ ಅಲ್ವಾ? ಅದೇ ದಿನ ಮಜ್ಜಿಗೆ ಅನ್ನ, ಮೊಸರನ್ನ ಅದೇ ತಿಂತೀರಿ. ಸುಮಿತ್ರಾ ಆಯ್ತು. ಎಲ್ಲೋ ವಳ್ಳಿ ಬಂದ್ರು. ವಳ್ಳಿ ಶ್ರೀವಳ್ಳಿ, ಬನ್ನಿ. ಲೈಕ್ ಡನ್, ಥ್ಯಾಂಕ್ ಯು. ನನ್ನದಾಯ್ತು ಊಟ, ಮಜ್ಜಿಗೆ ಅನ್ನ ಆಯ್ತಲ್ಲ ಸುಮ್ಮನೆ ಅಂತ. ಬಟ್ ಯಾಕೆ, ಏನಾಯ್ತಮ್ಮ? ಶಂಕರಣ್ಣ ನಮಸ್ತೆ, ಹಾಯ್ ಅಮ್ಮು ಹೇಳ್ತಿದ್ದಾರೆ ವಳ್ಳಿ ಅವರೇ ಹಳ್ಳಿಯಲ್ಲಿ. ಎಲ್ಲ ರೈಮಿಂಗ್ ವರ್ಡ್ಸ್. ಬೈ ಬೈ ಸುಮಿ. ಯಾಕೆ ವಳ್ಳಿ ಅಷ್ಟು ಬೇಗ? ಹಾಯ್ ಬಾಯ್. ರೂಪಾ ಹಾಯ್ ಹೇಳ್ತಿದ್ದಾರೆ. ಹಾಯ್ ವಳ್ಳಿ ಸಿಸ್ ಹೇಳ್ತಿದ್ದಾರೆ ಅಮ್ಮ. ಬನ್ನಿ ಅಮ್ಮ, ಒಂದು ಹಾಡು ಹೇಳಿ ಹೋಗಿ. ನಮ್ಮ ಚಾನಲ್ಗೆ ನೋಟಿಫಿಕೇಶನ್ ಬರ್ತಿಲ್ವಾ? ನಾನು ಹೋಗುದು ಕಮ್ಮಿ ಈಗ ಎಲ್ಲರ ಲೈವ್ಗೆ. ಬಂದ್ ಮಾಡಿದ್ದೆ, ಈಗ ಸ್ವಲ್ಪ ದಿನದಿಂದ ನಾನು ಬರ್ತಿದ್ದೇನೆ ಈಗ. ಪುಷ್ಪ ಸಿಸ್, ಶ್ರೀವಳ್ಳಿ ಏನ್ ಬೇಕು? ಪುಷ್ಪ ಆನಂದ ಬಾಷ್ಪ ಹಾಯ್ ಹೇಳ್ತಿದ್ದಾರೆ. ಹಾಯ್ ಬಾಯ್. ಪ್ರವೀಣ್ ಹಾಯ್ ಬಾಯ್. ಯಾಕೆ, ಏನಾಯ್ತು ವಳ್ಳಿ ಹೇಳಿ? ಹಾಯ್ ಶಿವ. ಪ್ರವೀಣ್ ವೆಲ್ಕಮ್ ಟು ಮೈ ಲೈಫ್. ಫಸ್ಟ್ ಟೈಮ್ ದುಬೈ ಬಂದಿದ್ದೀರಿ. ಹೇಗಿದೆ ದುಬೈ? ಹಾಯ್ ಶಿವ ಹೇಳ್ತಿದ್ದಾರೆ. ಶಾರದಾ ಬಂದ್ರು. ಹಾಯ್ ಸಿಸ್ ಅಂತ. ಹಾಯ್ ಶಾರದಾ. ವಿಡಿಯೋ ನೋಡಿದೆ ಅಲ್ಲ ನಿಮ್ದು ಇವತ್ತು? ಊಟ ಆಯ್ತಾ ವಳ್ಳಿ ಅವರೇ ಹೇಳ್ತಿದ್ದಾರೆ. ಹಾಯ್ ವಳ್ಳಿ ಸೇಸ್ ಹೇಳ್ತಿದ್ದಾರೆ ಶಾರದಾ. ಏನು ರೂಪಾ ಸೇಸ್? ರೂಪಾ ಎಲ್ಲಿದ್ದಾರೆ? ಇಲ್ಲಿ ದುಬೈಯಾ? ಹೌದು, ದುಬೈಗೆ ಬಂದಿದ್ದೀರಿ ಅಲ್ವಾ? ಶಂಕರಣ್ಣ ಆಯ್ತು, ನಿಮ್ದು ಊಟ ಹೇಳ್ತಿದ್ದಾರೆ. ಮತ್ತೆ ಯಾವ ಲೈವ್ ನಾನು ಮಾತಾಡಲ್ಲ, ಅದಕ್ಕೆ ಸುಮಿ ಸೇಸ್ ಇಲ್ಲಿ ಮಾತ್ರ ವೈಟಿಕೆ ಅಂತಿದ್ದಾರೆ.
ಪುಷ್ಪ ಸಿಸ್ ಊಟ ಕೇಳ್ತಿದ್ದಾರೆ ಶಾರದಾ ಅವರು. ಶಾರದಾ ನಿಮ್ಮೂರು ನಾರದ ನಿಮ್ಮೂರಿನಲ್ಲಿ ನಾರದ ಇದ್ದಾರ? ಯಾಕೆ ನಾರದ ಬೇಕಾ ನಿಮ್ಗೆ? ಸುಮಿ ಅಕ್ಕ ನಿದ್ದೆ ಬರ್ತಾ ಇದೆ, ಮೀಟ ಆಯ್ತಾಯ್ತು, ಮಲ್ಗಿ ಮಲ್ಗಿ. ಬಿಸಿ ಬಿಸಿ ಸುಮಿ ನಾನು ಬಾಯ್. ಏನಾಯ್ತು ಬಿಸಿ ಬಿಸಿ? ತಣ್ಣೀರ್ ಹಾಕುವ, ಸರಿ ಆಗ್ತದೆ. ಹಾಯ್ ಶಾಂತಿ ಸಿಸ್ ಹೇಳ್ತಿದ್ದಾರೆ. ಹಾಗಾದ್ರೆ ರಿಚ್ ಯೂಟ್ಯೂಬರ್ ನೀವು? ಹೌದೌದು, ರಿಚ್. ಗೋಲ್ಡ್ ನೋಡ್ಲಿಲ್ವಾ? ಒಂದು ಗೋಲ್ಡ್ ಇದ್ದು ಚೈನ್ ನೋಡಿ, ಎಷ್ಟು 5 ಲಕ್ಷ ಚೈನ್ ಹಾಕೊಂಡಿದ್ದೀನಿ ನೋಡಿ. ಊಟ ಆಯ್ತು ಒಳ್ಳಿಯವರೇ ಹೇಳ್ತಿದ್ದಾರೆ. ಒಳ್ಳಿಗೆ ಏನಾಯ್ತು? ಬಿಸಿಯಾಗಿದ್ದಾರೆ. ದುಬೈಯಲ್ಲಾದ್ರೆ ಬಿಸಿ ಉಂಟು ಈಗ, ನಾವು ಬಿಸಿ ಆಗ್ಬೇಕು. ನಿಮ್ಗೆ ಅಲ್ಲಿ ಮಳೆ ಅಲ್ವಾ? ಶಂಕರಣ್ಣ ನಮಸ್ತೆ, ಊಟ ಕೇಳ್ತಿದ್ದಾರೆ. ನಿಮ್ಗೆ ಕನೆಕ್ಟ್ ಆಗಿದೆಯೇ ಇಲ್ವಾ? ನಾನು ನೋಡ್ತೀನಿ. ಪ್ರವೀಣ್ಗೆ ಸುಮಿ ನೆಕ್ಸ್ಟ್ ಬರುವಾಗ ನಂಗೆ 5 kg ಆಯ್ತಾಯ್ತು. ಸಾಕಾ 5 kg? ಜಾಸ್ತಿ ಬೇಕಾದ್ರೆ ಹೇಳಿ, ಎಲ್ಲ ಹೊಡಿತೆ ತರ್ತೇನೆ. ಹಾಯ್ ಅಮ್ಮ ಸಿಸ್, ಊಟ ಕೇಳ್ತಿದ್ದಾರೆ. ಯಾರಿಗೆಲ್ಲ ಬೇಕು ಗೋಲ್ಡ್ ಹೇಳಿ? ಅಮ್ಮಗೆ ಏನ್ ಬೇಕು? ಪ್ರವೀಣ್ ಊಟ? ಪ್ರವೀಣ್ ಚಾನಲ್ ಯಾವ್ದು ನೋಡ್ತೀನಿ ಈಗ? ಓ, ಅದು 2 ವಿಡಿಯೋ ಇದೆ. ಸಪೋರ್ಟರ ನೀವು ಪ್ರವೀಣ್? ಸಪೋರ್ಟ್ ಮಾಡ್ತಿದ್ದೀರಾ ಖಾಲಿ? ಶಾರದಾ ಅವರೇ, ನಿಮ್ಮ ಮನೆಯಲ್ಲಿ ಒಂದು ವಿಶೇಷ ಕೋಳಿ ಹಲ್ವಾ ಹಲ್ವಾ ಮಾಡಿದ್ದೀರಾ? ಕೋಳಿ ಹಲ್ವಾನ? ಅದು ಯಾವುದು? ಸಾಕು ಸಾಕು ಸುಮ್ಮಿ, ಆಸೆ ದುಃಖಕ್ಕೆ ಮೂಲ. ಇಲ್ಲಪ್ಪ, ಅಮ್ಮಗೆ ತರ್ಬೇಕು. ಶಾರದಕ್ಕ ಆಯ್ತು ಆಯ್ತು ನಿಮ್ದು ಹೇಳ್ತಿದ್ದಾರೆ. ಹ್ಞೂ ಬನ್ನಿ ಶಂಕರಣ್ಣ ಹೇಳ್ತಿದ್ದಾರೆ. ನನಗೆ ಗೋಲ್ಡ್ ಬಿಸ್ಕಿಟ್ ಬೇಕು ಸುಮ್ಮಿ. ಬಿಸ್ಕಿಟ್ ಒಳ್ಳೇದಾಗ್ತದೆ ತರ್ಲಿಕ್ಕೆ, ಬಾಯಲ್ಲಿ ಇಟ್ಕೊಂಡು ಬರ್ಬೋದಲ್ಲ ಬಿಸ್ಕಿಟ್. ಆಯ್ತು ಸಿಸ್ ಹೇಳ್ತಿದ್ದಾರೆ. ಗೌಡ್ರು ಬಂದ್ರು ನೋಡಿ, ಗೌಡ್ತಿ ಅಂತ. ನಮ್ಮ ವರ ಬಂದ್ರು. 2 ಸಿಂಗರ್ ಇದ್ದಾರೆ ಇಲ್ಲಿ, ಅಮ್ಮ and ವರ. ಬನ್ನಿ ಬನ್ನಿ ಬೇಗ ದುಬೈಗೆ. ನಿಮ್ಮ ಅಮೂಲ್ಯ ಕಂಠದಿಂದ ಒಂದು ಹಾಡು ಹೇಳಿ. ಹಾಯ್ ಅಮ್ಮ ಸಿಸ್ ಹೇಳ್ತಿದ್ದಾರೆ ವರ ಅವರು. ವರ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ ನಮಸ್ತೆ. ಹಾಯ್ ಶಾರದಾ ಸಿಸ್ ಹೇಳ್ತಿದ್ದಾರೆ. ಮತ್ತೆ ನಿಖಿಲ್ ಗೌಡ್ರು ಹೇಗಿದ್ದೀರಿ? ಹಾಯ್ ಶಿವಶಂಕರ್ ಬ್ರೋ ಹೇಳ್ತಿದ್ದಾರೆ ವರ ಅವರು. ಹಾಯ್ ವರ ಸಿಸ್ ಹೇಳ್ತಿದ್ದಾರೆ ಅಮ್ಮ. ಸುಮ್ಮಿ ಅಕ್ಕ ಚಾಟ್ ಹೈಡ್ ಆಗ್ತಿದೆ, ಹೌದಾ? ಇಲ್ಲ, ಬರ್ತಾ ಉಂಟಲ್ಲ, ಇದ್ರಲ್ಲಿ ಏನು ಕಾಣ್ತಾ ಇಲ್ಲ. ಸ್ಕಿಪ್ ಆಯ್ತಾ? ಹೋಗುವರ ಸಿಸ್ ಹಾಡು ಹೇಳಿ. ಹೋಗಿ ವರ ಸಿಸ್ ಹಾಡು ಹೇಳಿ ಹೇಳ್ತಿದ್ದಾರೆ. ಹಾಯ್ ಹಾಯ್ ವರ ಹೇಳ್ತಿದ್ದಾರೆ. ಯಾವ್ದು ಸ್ಕಿಪ್ ಆಯ್ತು? ಶಾರದಕ್ಕ ಆಯ್ತು ನಿಮ್ದು ಅದಿಲ್ಲ ಅಷ್ಟು. ಮತ್ತೆ ಹಾಯ್ ನಿಖಿಲ್, ಊಟ ಕೇಳ್ತಿದ್ದಾರೆ ಶಾರದಾ ಅವರು. ಎಲ್ಲಾದ್ರೂ ಊಟ ಆಯ್ತಾ? ಎಲ್ರದ್ದು ಊಟ ಆಯ್ತಾ ಕೇಳ್ತಿದ್ದಾರೆ ವರ. ವರ ಹೇಗಿದ್ಯಾ? ನಿಮ್ಮ ಹೆಲ್ತ್ ಈಗ ಹೇಗಿದೆ? ನಿಮ್ಮ ಹೆಲ್ತ್ ಈಗ ಕೇಳ್ತಿದ್ದಾರೆ ನಿಖಿಲ್. ನನ್ನದಾಯ್ತು ಊಟ ಹೇಳ್ತಿದ್ದಾರೆ ಶಿವಶಂಕರ್. ಯೂಟ್ಯೂಬರ್ ಅಂತ ಅಕ್ಕಿದ್ದು ಹೈಡ್ ಆಗುತ್ತೆ, ಹೌದಾ? ಓಕೆ ಓಕೆ. ಸುಮಿತ್ರಾ ಅವರೇ ಹಾಯ್. ಹಾಯ್ ಹಾಯ್ ಆಗ್ಲೇ ಹಾಯ್ ಆಯ್ತಲ್ವಾ? ಇನ್ನು ಹೋಗುವಾಗ ಬಾಯಿ ಮಾತ್ರ. 2 ಸಲ ಆಯ್ತು ಹಾಯ್. ಗೌಡತಿ ಮುದುಕಿ ಅಲ್ವಾ, ಕಣ್ಣು ಕಾಣಲ್ಲ, ಅದಕ್ಕೆ ಸ್ಕಿಪ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ್ದೌದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹುಷಾರಾಗಿದ್ದೀನಿ ನಿಖಿಲ್ ಬ್ರೋ ಹೇಳ್ತಿದ್ದಾರೆ. ಚಶ್ಮಲ್ಲಿ ಇಡುದಿಲ್ಲಲ್ಲ ನಾನು. ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಕೊಟ್ಟು ಬಿಡು.
ಮತ್ತೆ ಹೌದಾ, ಗಿಫ್ಟ್ ಬೇಕಾ ನಿಮ್ಗೆ? SK ಅಲ್ಲಿ ಕೊಡ್ತೀನಿ. ಎಂತ ಶಾರ್ಟ್ ವಿಡಿಯೋ ಉಂಟಲ್ಲ, ಕ್ಯಾಟ್ ಇದ್ದು ವಾ 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 ಅಂತ. ಹ್ಮ್. ನಿಮ್ಮ ಮನೆಯ ಬೆಕ್ಕ ಇದು? ಹೇಗಿದೆ ಲೈವ್? ಹಂಗಾದ್ರೆ ಲೈವ್ ಶುರು ಮಾಡಿ. ಒನ್ಕೆ ಕೊಡಿ. ಒನ್ಕೆ ಎಲ್ಲಿಂದ ತರನು, ಒನ್ ಕೊಟ್ಟೆ. ಎಲ್ಲಿ ನಿಮ್ಮ ದುಬೈ ಗ್ಯಾಂಗ್? ದುಬೈ ಗ್ಯಾಂಗ್, ದುಬೈ ಅವರೆಲ್ಲ ಬಿಸಿ ಅಲ್ವಾ, ಆಫೀಸಲ್ಲಿ ಎಲ್ಲ ವರ್ಕ್ ಮಾಡ್ತಾರೆ. ಎಲ್ಲ ಇಂಡಿಯಾದವರೇ ಫ್ರೀ, ದುಬೈ ಅವರು ಬರಲ್ಲ. ದುಬೈ ಗ್ಯಾಂಗ್ ನೈಟ್ ಲೈವ್ಗೆ ಮಾತ್ರ ಬರೋದು, ನಮ್ಮ ಲೈವ್ಗೆಲ್ಲ ಕಮ್ಮಿ. ಮತ್ತೆ ಹೇಳಿ ಗೌಡ್ರೆ. ನೆನ್ನೆ ಕವಿ ಹೇಳಿದಾಗೆ ನೀವೇ ಎಲ್ಲ ಬರ್ತಿದ್ದೀರಿ. ಕಮಲ್ ಕರ್ಕೊಂಡ್ ಬರ್ಲ? ಬನ್ನಿ ಬನ್ನಿ, ಮಗನ ಬೇಜಾರಲ್ಲಿದ್ದಾರೆ ಕಮಲ್. ಮಮ್ಮಿ ಬೇಕು ಮಮ್ಮಿ ಬೇಕಂತ ಹಠ ಮಾಡ್ತಿದ್ದಾರೆ. ಒಂದೇ ದಿನ ಮಾತಾಡ್ಲಿಲ್ಲ ಸಿಟ್ಟಲ್ಲಿ ನಿನ್ನೆ, ಅದಕ್ಕೆ ಬೇಕಂದ್ಲೇ ಮಾತಾಡ್ಲಿಲ್ಲ. ಸುಮಿತ್ರಾ ಅವರೇ, ಕರೆಂಟ್ ಹೋಗಿದೆ ನಿಮ್ಮ ಮನೆಯಲ್ಲಿ. ನಮ್ಮ ಇಲ್ಲಿ ದುಬೈಯಲ್ಲಿ ಹೋಗಲ್ಲ ಕರೆಂಟ್. ಅದು ನೇಮ್ ಸೋನು ಅಂತ. ಲಾಸ್ಟ್ 2 weeks ಆಯ್ತು, ತಾಯಿ ಮಗ ನಾವು ಬಿಟ್ಟು ಬಂದ್ವಿ. ಹೌದಾ, ಊಟ ಆಯ್ತಾ ಗೌಡ್ರೆ? ಭಟ್ರು ನಿದ್ದೆ ಮಾಡಿ, ಮಧ್ಯಾಹ್ನ ಮಲಗುದು ಅಭ್ಯಾಸ ಉಂಟಾ ಅಂತ ನಿಮ್ಗೆ? ಬನ್ನಿ ಭಟ್ರೆ. ಭಟ್ರು ಬಂದು ಮಲಗಿ ಬಿಟ್ಟಿದ್ದಾರೆ ಅಲ್ಲಿ. ಕೆಲವರಿಗೆ ಹಾಗೆ ಊಟ ಆದ್ಮೇಲೆ ಒಂಚೂರು ನಿದ್ದೆ ಮಾಡ್ಬೇಕು. ಹಾಯ್ ಭಟ್ರೆ ಹೇಳ್ತಿದ್ದಾರೆ ಶಾರದಾ ಅವರು. ಭಟ್ರೆ ಊಟ ಆಯ್ತಾ? ಹೊಟ್ಟೆ ತುಂಬಿ ಊಟ ಮಾಡಿ ನಿದ್ದೆ ಬರ್ತಾ ಉಂಟು ಭಟ್ರಿಗೆ. ನೀವು ಕೊಡು ಗೌಡ್ತಿ. ಓಕೆ ಓಕೆ ನಿಕ್ಲು, ನೀವು ಕೇಳಿದ್ರೆ ನೆನಪಾಗ್ತದೆ ನಂಗೆ, ಇಲ್ಲಾಂದ್ರೆ ಇಲ್ಲ. ಊಟ ಆಯ್ತು ಹೇಳ್ತಿದ್ದಾರೆ. ಹಾಯ್ ಭಟ್ರೆ ಹೇಳ್ತಿದ್ದಾರೆ ವರ ಅವರು. ಅದೆಂತ ಗೊತ್ತುಂಟಾ, ನೈಟ್ ಲೈವ್ ಅಲ್ಲಿ ಒಬ್ರತ್ರ ಮಾತಾಡಿ ಮೆಸೇಜ್ ಮಾಡುವಾಗ, ನೀವು ಅಲ್ಲಿ ಮೇಲೆ ಮಾತಾಡುವಾಗ ನಮ್ಗೆ ಕಾಣಲ್ಲ ಮೆಸೇಜ್ ಮಾಡುವಾಗ. ಮತ್ತೆ ಅದು ನೈಟ್ ಲೈವ್ ತುಂಬಾ ಜನ ಬರ್ತಾರಲ್ಲ, ಬೇಗ 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 ಫಾಸ್ಟ್ ಹೋಗ್ತದೆ ಮೆಸೇಜ್. ಅದಕ್ಕೆ ನಾನು ರಿಪ್ಲೈ ಮಾಡ್ಲಿಲ್ಲ ಅಂತ ಕಾಣ್ತದೆ ನಿಮ್ಮ ಮೆಸೇಜ್ಗೆಲ್ಲ. ಅದಕ್ಕೆ ಜಗಳ ಆದದ್ದು, ಮತ್ತೆ ನೆಗ್ಲೆಕ್ಟ್ ಮಾಡ್ಲಿಲ್ಲ ನಾನು ಯಾರನ್ನು. ಅದೇ ಪ್ರಾಬ್ಲಮ್. ಇಲ್ಲಾದ್ರೆ ಜನ ಕಮ್ಮಿ, ಚಾರ್ಟ್ ರೇಟ್ ಕಮ್ಮಿ ಅಲ್ಲ. ಅವರ ಲೈವ್ ಅಲ್ಲಿ, ರಮ್ಯ ಲೈವ್ ಅಲ್ಲಿ ಎಲ್ಲ ಜಾಸ್ತಿ ಜನ ಬರ್ತಾರಲ್ಲ, ಫಾಸ್ಟ್ ಫಾಸ್ಟ್ ಮೇಲೆ ಹೋಗ್ತಾ ಇರ್ತದೆ. ನಾವು ಮೆಸೇಜ್ ನೋಡಲ್ಲ, ನಾವು ಟೈಪ್ ಮಾಡ್ತಾ ಇರ್ತೇವಲ್ಲ, ಹಾಗಾಗಿ ಅದು ಮಿಸ್ಟೇಕ್ ಆದದ್ದು, ಮತ್ತೇನಿಲ್ಲ. ಹೈ ಭಟ್ರು ಹೇಳ್ತಿದ್ದಾರೆ ವರ ಅವರು. ಸರಿ ಬಾಯ್ ಅಕ್ಕ, ಬರೋಣ ಮುಂದಿನ ಲೈವ್. ಹೌದಾ, ಹೋಗುದಾ? ಬಾಯ್ ಬಾಯ್. ನೆಕ್ಸ್ಟ್ ಬನ್ನಿ ದುಬೈಗೆ. 60 ಅರುಣ್ ಮರೋಟ್ ಅಂತಾರಲ್ವಾ. ಇಲ್ಲಪ್ಪ 60 ಆಗ್ಲಿಲ್ಲ. ಎಂತ ನೀವು ಡಬಲ್ ಮಾಡ್ಬೇಡಿ. ನಮ್ಮ ನೋಡಿ ಕೃಷ್ಣ ಯಾದವ್ ಕೊಳಲ್ ಇಟ್ಕೊಂಡು ಬಂದ್ರು. ಲೈಕ್ 10 ಸುಮಿತ್ರಾ ಬಾಯ್. ಲೈಕ್ ಡನ್ ಮಾಡ್ಲಿಕ್ಕೆ ಬಂದದ್ದಾ? ಲೈಕ್ ಕೊಟ್ಟು ಬಾಯ್ ಹೇಳುದಾ? ಎಂತ ನೀವು ದುಬೈಗೆ ಬಂದು ತಿರುಗುದು ಬೇಡ್ವಾ? ಹಾಗೆ ಹೋಗ್ತೀರಾ ವಾಪಸ್? ನಿಲ್ಲಿ ನಿಲ್ಲಿ, ಗೋಲ್ಡ್ ಸೂಕೆಲ್ಲ ತೋರ್ಸುವ ನಿಮ್ಗೆ. ಎಲ್ಲ ಗೋಲ್ಡ್ ಎಲ್ಲ ನೋಡ್ಕೊಂಡು ಹೋಗಿ. ವರಕ್ಕ ರಾತ್ರಿ ಲೈವ್ ನಿಮ್ದು, ರಾತ್ರಿಯ ಲೈವ್ ನಿಮ್ದು ಅಂತಿದ್ದಾರೆ ಗೌಡ್ರೇ. ಹೇಳ್ತಿದ್ದಾರೆ ನೋಡಿ. ಮುಚ್ಚಿ ಮಲ್ಕೊಳ್ಳಿ ಭಟ್ರೆ. ಎಲ್ಲಿ ಹೋದ್ರು ನಮ್ಮ ಸಿಂಗರ್? ಫೇಸ್ ಇಲ್ಲ, ನೋ 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 ನೋ, ಇವತ್ತು ಬೇಡ. ನನ್ನ ಲೈವ್ ಅಲ್ಲಿ ಫೇಸ್ ಲೈವ್ ಬರಲ್ಲ ನಾವು. ಮತ್ತೆ ನೋಡುವ. ಭಟ್ರೆ ಅಂತ ಎಲ್ಲಿ ನನ್ನ ಮಗ ಬರ್ಲಿಲ್ಲಲ್ಲ. ಲೈಕ್ 10 says okay. ಶಾರದಾ ಥ್ಯಾಂಕ್ ಯು. ನಾನು ಬರ್ತೇನೆ. ಎಲ್ಲರಿಗೂ ವಿದಾಯ. ಎಲ್ಲಿಗೆ ಹೋಗ್ತಿದ್ದೀರಿ?
ನಿಮ್ಮ ಡ್ರೆಸ್ ಶಾಪಿಗೆ ಒಮ್ಮೆ ಬರ್ಬೇಕು, ಶಾಪಿಂಗ್ ಮಾಡ್ಬೇಕು. ಖಾಲಿ ಸಾರಿ ಇದೆಯಾ, ಡ್ರೆಸ್ ಅಲ್ಲಿ ಇದೆಯಾ ನಿಮ್ಮ ಶಾಪ್ ಅಲ್ಲಿ? ನೋಡ್ರ, ಬಟ್ಟೆ ಮದುವೆಗೆ ಎಲ್ಲಿ ಶಾಪಿಂಗ್ ಮಾಡುದು ನಾನು. ರೆಡಿಮೇಡ್ ಸಾರಿ ಎಲ್ಲ ತಗೊಂಡ್ ಬನ್ನಿ. ಸಾರಿ ಉಡ್ಲಿಕ್ಕೆ ಗೊತ್ತಿಲ್ಲ ನಂಗೆ. ರೆಡಿಮೇಡ್ ಸಾರಿ ಆದ್ರೆ ಈಸಿ ಆಗ್ತದೆ. ಬರೀ ಸೀರೆಗಳಾ? ಓಕೆ, ಹಾಗಾದ್ರೆ ರೆಡಿಮೇಡ್ ಸಾರಿ ತನ್ನಿ. ಅವರು ಶಾಪ್ ಅಲ್ಲಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಸಿಗಲ್ಲ ಗೌಡ್ತಿ. ಸಿಗಲ್ಲ ಎಂದೇನು, ತರ್ಸಿ, ನಾನು ಬರ್ತೇನಂತ. ತರ್ಸಿಡಿ, ಶಾಪಿಂಗ್ ಮಾಡ್ತೀನಿ. ಒಂದು 10,000 ಶಾಪಿಂಗ್ ಸಾಕಲ್ಲ. ಸುಮ್ಮಿ ಅಕ್ಕ, ನಿಮ್ ಕಡೆ ಐಫೋನ್ ಪ್ರೈಸ್ ಎಷ್ಟು? ಪ್ರೈಸ್ ಬೇರೆ ಬೇರೆ ಪ್ರೈಸ್ ಉಂಟಲ್ಲ. ನೋಡ್ಬೇಕು ನಿಮ್ಗೆ ಯಾವ ಫೋನ್ ಬೇಕು, ಅದು ಫೋನ್ ಹೆಸರು ಹೇಳಿ ಚೆಕ್ ಮಾಡುವ. ಕರೆಕ್ಟ್ ಆಗಿ ಹೇಳ್ಬೇಕು. ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಗ್ಬೋದು ನಿಮ್ಗೆ ಕೂಡ. ನೋಡ್ರಿ, ನೀವು ಮತ್ತೆ ಲೈಕ್ ಕೊಟ್ಟು ಹೋಗ್ತೀರಾ. ಹೌದು, ಐಫೋನ್ 13 or 14. ನೋಡ್ತೇನೆ, ಮತ್ತೆ ಚೆಕ್ ಮಾಡ್ತೀನಿ. ಇಲ್ಲಾದ್ರೆ ಶಾಪಿಂಗ್ ಹೋಗುವಾಗ ನಿಮ್ಗೆ ತೋರಿಸ್ತೇನೆ ಆಯ್ತಾ. ವಿಡಿಯೋ ಮಾಡ್ತೀನಿ ಇನ್ನೊಮ್ಮೆ, ನೀವೇ ನೋಡಿ. 13 or 14. ನನ್ನ ಹಸ್ಬೆಂಡ್ ಹತ್ರ 2-3 ಉಂಟು. ಒಂದು ಇಲ್ಲಿ ಮನೆಯಲ್ಲೇ ಉಂಟು, ಬಿಟ್ಟು ಹೋಗಿದ್ದಾರೆ. ಇದು ಯೂಸ್ ಇಲ್ಲ ನೋಡಿ. ಇದು ಐಫೋನ್, ಮತ್ತೆ ಮುಂಚಿದ್ ಹಳೇದ್. ಹೌದೌದು, ಇಂಡಿಯಾದಲ್ಲಿ ಜಾಸ್ತಿ ಅಂತೆ ಪ್ರೈಸ್ ಐಫೋನ್ಗೆ. ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಆಯ್ತಾಯ್ತು, ತರ್ತೇನೆ ನಿಮ್ಗೆ ಬರುವಾಗ. ಮತ್ತೊಂದು ಕಂಪೆನಿ ಅದು ಇಲ್ಲೇ ಬಿದ್ದಿದೆ ನೋಡಿ, ಅದು ಆನ್ ಆಗುದಿಲ್ಲ. ಕಂಪೆನಿ ಫೋನ್ ಫಸ್ಟ್ ಕೊಟ್ಟದ್ದು. 1-2 ಕಂಪನಿಯಲ್ಲಿ ಕೊಟ್ರು, ಇವಾಗ ಅವರದ್ದೇ ತಗೊಂಡಿದ್ದಾರೆ ಅವರೇ. ಇದೊಂದು ಚಿಕ್ಕದು ಓಲ್ಡ್ ಫೋನ್ ನೋಡಿ. ನೋಡಿ, ಇದು ಕೂಡ ಐಫೋನ್. ಇದು ಆನ್ ಆಗುದಿಲ್ಲ, ಹಾಗೆ ಉಂಟು, ವೇಸ್ಟ್. ದುಬೈಯಲ್ಲಿ ಚೈನಾ ಮಾಡೆಲ್ ಸಿಗುತ್ತೆ. ಹೌದು, ಚೈನಾ ಮಾರ್ಕೆಟ್ ಉಂಟಲ್ಲ ಇಲ್ಲಿ ಒಂದು, ಡ್ರ್ಯಾಗನ್ ಮಾರ್ಟ್ ಅಂತ, ಅಲ್ಲೆಲ್ಲ ಚೈನದ್ದು ಸಿಗುತ್ತೆ. ಇನ್ನೊಮ್ಮೆ ನೋಡ್ತೀನಿ, ಅಲ್ಲಿ ಕೂಡ ಒಂದು ಹೋಗಿ ವಿಡಿಯೋ ಮಾಡ್ತೀನಿ. ಚೈನದ್ದೆಲ್ಲ ಎಂತೆಲ್ಲ ಐಟಮ್ ಸಿಗ್ತದೆ ಅಂತ ತೋರಿಸ್ತೀನಿ. ಹೈಡ್ ಆಯ್ತು ನಿಮ್ಮದು ಮೆಸೇಜ್, ಕೃಷ್ಣ ಯಾದವ್. ಹುಚ್ಚ ನನ್ ಮಗ ಇಲ್ಲಿದ್ದಾನೆ. ಯಾರು? 30K ಇಲ್ಲಿ ಇಂಡಿಯಾದಲ್ಲಿ ಸಿಗುತ್ತೆ. ಹೌದಾ, ನಿಮ್ ಕಡೆ ಸಿಕ್ಕ್ರೆ ಕೊಡ್ಸಿ. ಆಯ್ತಾಯ್ತು, ನೋಡ್ತೀನಿ ರೇಟ್ ಎಷ್ಟಂತ. ಹೌದು ನಿಖಿಲ್ದು ನಿಜ. ಹೌದೌದು, ಇಂಡಿಯಾದಲ್ಲಿ ಹೇಳಿದ್ದೆ, ನಾನು ಕೇಳಿದ್ದೆ ಇಂಡಿಯಾದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತ. USA ಇಲ್ಲಿ ಎಲ್ಲ ಸ್ವಲ್ಪ ಕಮ್ಮಿ ರೇಟ್. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಐಫೋನ್ ಪ್ರೈಸ್, ನಿಮ್ಗೆ ಗೊತ್ತಾಗ್ತದಲ್ವಾ. ಯಾರು ಹುಚ್ಚ ನಾಯಿ? ಇಲ್ಲಿ ಯಾರಿಲ್ಲಲ್ಲ ಅಂತವ್ರು.
ಐಫೋನ್ ಏನಿದ್ರು 60K ಮೇಲೆ ಸಿಗುತ್ತೆ ಇಂಡಿಯಾದಲ್ಲಿ. ಹ್ಮ್. ಇಲ್ಲಿ ಎಷ್ಟು ಆಗ್ತದೆ, ಇಲ್ಲಿ ಕೂಡ ಜಾಸ್ತಿ ಆಗ್ತದ ಅಂತ. ನೋಡುವ, ಚೆಕ್ ಮಾಡು ನೆಕ್ಸ್ಟ್ ಟೈಮ್. ಮತ್ತೆ ನಿಖಿಲ್ ಇದ್ದೀರಾ? ಒಂದಿರಮ್ ಇಂಟದ್ದು ಎಷ್ಟು? ಒಂದಿರಮ್ ಅಂದ್ರೆ ಈಗ 22 rupees ಸಮಥಿಂಗ್ ಇದೆ. ಒಂದಿರಮ್ ಅಂದ್ರೆ 22 ರೂಪಾಯಿ ಪಾಯಿಂಟ್ ಸಮಥಿಂಗ್ ಎಷ್ಟು ಉಂಟು, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಬಿಲ್ಸ್ ಎಲ್ಲ. ಗೇಮಿಂಗ್ಗೆ ಬೆಸ್ಟ್ ಫೋನ್. ಹೌದಾ? ನಂಗೆ ಮಾತ್ರ ಇಷ್ಟ ಆಗಲ್ಲ ಐಫೋನ್. ನಂಗೆ ಸ್ಯಾಮ್ಸಂಗ್ ಇಷ್ಟ. ದಿನಾರಲ್ಲ, ದಿರಂ. ದಿನಾರ್ ಬೇರೆ ಕಂಟ್ರಿ ಇತ್ತು. ಯಾವ ಕಂಟ್ರಿ ಇತ್ತು ಅದು ದಿನಾರ್? ನಮ್ದು ದಿರಮ್ಸ್ ಅಂತ. DHS ದಿರಮ್ಸ್. ಮತ್ತೆ ಹೇಳಿ. ನಾನು ವಿಡಿಯೋ ಮಾತ್ರ ನೋಡಿದ್ದು ಪ್ರವೀಣ್ ನಿಮ್ದು, ಸಬ್ಸ್ಕ್ರೈಬ್ ಆಗ್ಲಿಲ್ಲ ನೋಡಿ, ಈಗ ಅದೇ ನೆನ್ಪೋಯ್ತು. ಈಗ ಕೊಟ್ಟೆ ನೋಡಿ ಸಬ್. ಯಾವುದೋ ಒಂದು ರಮ್ಮು, ದಿರಮ್ಮ, ತುಮ್ಮು, ದಿರಮ್ಮು, ದಿನಾರ್, ದಿರಮ್, ಬೇರೆ ಬೇರೆ ಕಂಟ್ರಿ ಅದು. ಮತ್ತೆ ನಮ್ಮ GML ಎಲ್ಲಿ ಹೋಗಿದ್ದಾರೆ ಇವತ್ತು? ಯಾವುದೋ ಒಂದು ರೂಮ್. ಬಟ್ಟೆ ಗೊರಕೆ ಇಲ್ಲಿ ಕೇಳ್ತಾ ಉಂಟು. ಇದ್ದೀರಾ? ಎಚ್ಚರದಲ್ಲಿದ್ದೀರಾ? ನಿದ್ರೆ ಬರ್ಲಿಲ್ವಾ? ಥ್ಯಾಂಕ್ ಯು ಭಟ್ರೆ. ಎಲ್ಲ ಹೋದ್ರು ನೋಡಿ, ಬಂದೆಲ್ಲ ಹೋಗಿ ಬಿಟ್ರು. ಅರ್ಧ ಗಂಟೆನೂ ಆಗ್ಲಿಲ್ಲ.
ಆಯ್ತಾಯ್ತಾಯ್ತು ನಿಖಿಲ್, ಥ್ಯಾಂಕ್ಸ್. ಹೋಗ್ತೀನಿ ಸ್ವಲ್ಪ ಮಲ್ಕೋಬೇಕು. ಹೌದಾ, ಮಧ್ಯಾಹ್ನ ಮಲ್ಗೋ ಅಭ್ಯಾಸ ಉಂಟು ನಿಮ್ಗೆ ಕೂಡ? ಭೀಮರೆಡ್ಡಿ ಬಂದ್ರು. ಹಾಯ್ ಭೀಮರೆಡ್ಡಿ. ರಾತ್ರಿ ಎಲ್ಲ ಲೇಟ್ ಮಲ್ಗ್ತೀರಲ್ವಾ ನೀವು, ಅದಕ್ಕೆ ಹಗಲಿಗೆ ನಿದ್ದೆ ನಿಮ್ಗಿಲ್ಲ. ಭೀಮರೆಡ್ಡಿ ಯಾರಿದ್ದು? ಭೀಮಾರೆಡ್ಡಿ, ಭೀಮಾರೆಡ್ಡಿ ಸಬ್ಸ್ಕ್ರೈಬರ್. ಸಪೋರ್ಟ್ ಸಪೋರ್ಟ್ ಸಪೋರ್ಟ್.
1:33. ಹಾ, ಹೌದೌದು, ಕರೆಕ್ಟ್. ತೆಲುಗು ಅಂಚ? ಇಲ್ಲ ಇಲ್ಲ. ತೆಲುಗ ನೀವು? ಊಟ ಅಂದ್ರೆ ತೆಲುಗಲ್ಲಿಯ? ರೆಡ್ಡಿ ಅಲ್ವಾ ನೀವು? ಯಾರು ಭಟ್ರ ಇದು ಭೀಮಾರೆಡ್ಡಿ? ನಿಮ್ಗೆ 3 ಆಯ್ತಲ್ವಾ? 3 o'clock. ಭೀಮಾರೆಡ್ಡಿ ಯಾರು? ತೆಲುಗು. ಹೈ ಮಂಜು ಅವರೇ, ಹೇಗಿದ್ದೀರಿ? ಊಟ ಆಯ್ತಾ? ಕೆಲ್ಸದಲ್ಲಿದ್ದೀರಾ? ಊಟ ಆಯ್ತು. ಓಕೆ. ಓ, ಮಂಜಣ್ಣ ನಮಸ್ತೆ ಇರ್ತಿದ್ದಾರೆ. ಫ್ಯಾಕ್ಟ್ರಿಯಲ್ಲಿ ಇದ್ದೀರಾ, ಮನೇಲಿ ಇದ್ದೀರಾ? ವರ್ಕ್ ಅಲ್ಲಿ. ಓಕೆ ಓಕೆ. ಫ್ಯಾಕ್ಟ್ರಿ. ಓಕೆ. ಭಟ್ರೆ ನಮಸ್ತೆ. ಟೀಚರ್, ಮ್ಯೂಟ್ ಇದೆ ಸ್ಕೂಲಲ್ಲಿ. ಓಕೆ ಓಕೆ. ಆಯೋ ಆಯೋ ಆಲ್ ಅಂತ ಹೇಳ್ತಿದ್ದಾರೆ ಟೀಚರ್. ಆಯ್ತು ಆಯ್ತು ಹೇಳ್ತಿದ್ದಾರೆ ಭಟ್ರು. ಹೈ ಮಂಜು ಬ್ರೋ, ಊಟ ಆಯ್ತಾ? ಎಲ್ಲಿ ಹೋಗಿ ಬಂದ್ರಿ ವಾರ? ಹಾಯ್ ಸಿಸ್ಟರ್ ಅಂತ ನಗ್ತಿದ್ದಾರೆ. ಹಾಯ್ ಕವಿತಾ ಟೀಚರ್. ಕವಿತಾ ಟೀಚರ್ ಅನ್ನ ಕರೆದ್ರೆ ಕೇಳಲ್ಲ, ಅವರಿಗೆ ಮ್ಯೂಟ್ ಅಲ್ಲಿ ಇದ್ದಾರಂತೆ. ಕೋವಿ ಅಕ್ಕೋ ಬಂದ್ರು ಹೇಳ್ತಿದ್ದಾರೆ. ಅದ್ಯಾರು ಸ್ಪೈಡರ್ ಮ್ಯಾನ, ಬ್ಯಾಟ್ ಮ್ಯಾನ? ಭಟ್ರೆ ಅಂತ ನಗ್ತಿದ್ದಾರೆ ಟೀಚರ್. ಕೋವಿ ಅಕ್ಕೋ ಊಟ ಆಯ್ತಾ ಟೀಚರ್? ಹಾಯ್ ವರ ಸಿಸ್ಟರ್ ನಮಸ್ತೆ. ಭಟ್ರು ನಗ್ತಿದ್ದಾರೆ, ಟೀಚರ್ ನಗ್ತಿದ್ದಾರೆ. ನಾವು ಹಂಗೆ ಹೇಳೋದಿಲ್ಲ, ಕೇಳೋದಿಲ್ಲ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಹೌದಾ? ಎತ್ಕೊಂಡು ಹೋಗುದಾ ಸೀದಾ? ಮಂಜಣ್ಣ ಹಾಯ್ ಹೇಳ್ತಿದ್ದಾರೆ ನೋಡಿ ಟೀಚರ್. ನಮಸ್ತೆ ಅಂತ ನಗ್ತಿದ್ದಾರೆ. ಹೇಳಿಬಿಟ್ಟು ಹೋಗ್ಬೇಕಲ್ಲ ವರ. ಎಲ್ಲಿಂದ ಹುಡ್ಕೋದು ಮತ್ತೆ ನಿಮ್ಮನ್ನು? ರಾತ್ರಿ ಎಲ್ಲ ಹೋಗ್ಬೇಡ ಯಾರು ಹಾಗೆ ಒಬ್ರೆ. ಓ, ಶ್ರೀ ಬಂದ್ರು. ಹೇಗಿದ್ದೀರಿ ಶ್ರೀ? ಎಲ್ಲಿದ್ದೀರಿ ಈಗ? ಊಟ ಆಯ್ತು, ನಿಮ್ದು? ನಾ ಹೇಳಲ್ಲ. ಹಗಲಿಗಾದ್ರೆ ಪರವಾಗಿಲ್ಲ, ನೈಟಿಗಾದ್ರೆ ಹೇಳಿ ಹೋಗಿ ಆಯ್ತಾ? ಇಲ್ಲಾದ್ರೆ ಟಾರ್ಚ್ ಇಟ್ಕೊಂಡು ಬರ್ಬೇಕಾಗ್ತದೆ. ಇನ್ನೂ ಹಾಸ್ಪಿಟಲಾ? ಹೌದಾ? ಶ್ರೀ ಊಟ ಆಯ್ತಾ ಕೇಳ್ತಿದ್ದಾರೆ. ಹಾಯ್ ವರ ಹೇಳ್ತಿದ್ದಾರೆ ಶ್ರೀ. ಇನ್ನೆಷ್ಟು ದಿನ ಶ್ರೀ? ವಿಡಿಯೋ ಕೂಡ ಮಾಡ್ಲಿಲ್ಲ ಅಲ್ಲ ನೀವು? ಯಾರಿದ್ದಾರೆ? ರಿಲೇಟಿವ್ಸಾ? ದೊಡ್ಡ ಸಪೋರ್ಟ್ ಹಾಕಿದ್ದಾರೆ ನೋಡಿ ಭಟ್ರು. ವರ ಆಯ್ತು, ನಿಮ್ದು ಊಟ ಹೇಳ್ತಿದ್ದಾರೆ. ವರ ಬನ್ನಿ ಹಾಡಿ.
ಹಾಡು ಹಾಕ್ಲಿಕ್ಕೆ ಯಾರಿಲ್ಲ ಮಾತ್ರ ಇಲ್ಲಿ. ನಿಮ್ಗೆ ಗೊತ್ತಿದ್ದದೊಂದು ಸಾಂಗ್ ಹೇಳಿ ಹೋಗಿ. ಆಯ್ತಾ? 7 ಜನ ಇರ್ತಾರೆ, ಎಂತ ಮಾಡ್ತಾರೆ? 7 ಜನರೇ ಬನ್ನಿ. ಶ್ರೀ ಸಿಸ್ ಲವ್ ಯು. ಯಾಕೆ ಅವರನ್ನ ಲವ್ ಮಾಡ್ತೀರಾ? ಹೌದು, ರಿಲೇಟಿವ್ಸ್ ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಅವರಿಗೆ ಹೆಲ್ತ್ ಇಶ್ಯೂ ಜಾಸ್ತಿ ಇದೆ. ಹೌದಾ? ಏಜಿನವರ? ನಂದು ಊಟ ಆಯ್ತು ಶ್ರೀ ಸಿಸ್. ಹಾಯ್ ಕವಿತಾ ಸಿಸ್, ಲವ್ ಯು ಟು. ಲವ್ ಯು 3. ಕವಿ, ಅವ್ರು ಲವ್ ಯು 2 ಅಂತೆ, ನಾನು ಲವ್ ಯು 3. ಶ್ರೀ 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 ಅಕ್ಕೋ ಅಕ್ಕೋ ಅಕ್ಕೋ, ಊಟ ಆಯ್ತಾ? 60 years, ಓಕೆ. ಹಾಯ್ ಭಟ್ರೆ. ಅಮ್ಮು ಬಂದು ನೋಡಿ. ನೀವು ಎಲ್ಲಿ ಹೋಗಿ ಬಂದ್ರಿ ಅಮ್ಮು? ಆಯ್ತು ಊಟ ನಿಮ್ದು ಭಟ್ರೆ? ಭಟ್ರೆ ಒಂದು ದುಬೈಗೆ ಬಂದೊಂದು ಪೂಜೆ ಮಾಡಿ ಹೋಗಿ ಭಟ್ರೆ. ವ್ಯೂಸೇ ಬರ್ತಿಲ್ಲ, ಏನ್ ಮಾಡ್ಲಿ? ಒಂದು ಗಣಮ ಹೋಮ ಆದ್ರೂ ಮಾಡಿ ಹೋಗಿ. ಹಾಯ್ ಶ್ರೀ ಸಿಸ್, ಊಟ ಆಯ್ತಾ ಕೇಳ್ತಿದ್ರೆ ಅಮ್ಮು ಹಾಡು ಹೇಳ್ಬೇಕಂತೆ ಮೇಲೆ ಹೋಗಿ. ಹೌದು, ನೀವ್ ಮತ್ತೆ ಅವರಿಬ್ರು ಬನ್ನಿ ಒಟ್ಟಿಗೆ. ಕವಿತಾ ಸಿಸ್, ನಿಮ್ದು DP ಚೇಂಜ್ ಮಾಡಿದ್ದೀರಾ? ಅವರು ಲವ್ ಮೂಡ್ ಅಲ್ಲಿ ಇದ್ದಾರೆ, ಅದಕ್ಕೆ ಅದೇ DP ಹಾಕಿದ್ದಾರೆ. ನಾನು ಹಾಡು ಹಾಕ್ತೀನಿ. ಅಮ್ಮು ಐ ಲವ್ ಯು. 2 ಹಾರ್ಟ್ ಕೊಟ್ಟಿದ್ದಾರೆ ನೋಡಿ. ನಮ್ಮ ವೈಟಿ ಕ್ವೀನ್ ಬಂದ್ರು ನೋಡಿ ಅಮ್ಮು ಅಕ್ಕ. ನೀವು ಹಾಡು ಹೇಳಿ ವರಸಿಸ್. ಕವಿ ಸಿಸ್, ಹೋಗಿ ಹಾಡು ಹೇಳಿ. ನೀವು ಹೋಗಿ, ಅವ್ರು ಹೋಗಿ, ಇಬ್ರು ಬನ್ನಿ ಒಂದೊಂದ್ಸಲ. ಓ ಸಿಸ್, ಚೇಂಜ್ ಮಾಡಿದ್ದೀನಿ. ಕವಿ ಸಿಸ್, ಲವ್ ಯು ಟು. ನಾನು ಲವ್ 3 ಆಯ್ತಾ? ಐ ಲವ್ ಕವಿ 3. ಪೂಜೆ ಅಲ್ಲ, ನೀರಿನ ಮಾತ್ರ ಹಾಕ್ಲಿ ಸುಮ್ಮನೆ ಮಟ್ರೆ. ಪೂಜೆ ಅಲ್ಲ, ನೀರಿನ ಮಾತ್ರ ಹಾಕ್ಲಿ. ಅದ್ಯಾವುದು ನೀರಿನ ಮಾತ್ರ? ಮಂತ್ರನ ಮಾತ್ರನ? ನೀರಿನ ಮಂತ್ರ ಹಾಕಿ ಸುಮಿ. ಕವಿ ಟೀಚರ್ ಬಿಸಿ ಸ್ಕೂಲಲ್ಲಿ ಇದ್ದೀನಿ ಅಮ್ಮು. ಏನ್ ಮಾಡ್ತಿದ್ದೀರಿ ಸ್ಕೂಲಲ್ಲಿ? ಬನ್ನಿ, ಯಾರು ಬರ್ತೀರಿ? ಫಸ್ಟ್ ಬಂದವರಿಗೆ 5 kg ಗೋಲ್ಡ್ ಇದೆ, ಬೇಗ ಬನ್ನಿ ತಗೊಂಡು ಹೋಗಿ. ಗೋಲ್ಡ್ ಬಿಸ್ಕೆಟ್ ಇದೆ, ಬೇಗ ಬನ್ನಿ. ಚೈತ್ರ ಬಂದ್ರು. ಹಾಯ್ ಆಲ್ ಫ್ರೆಂಡ್ಸ್ ಅಂತ. ಹೇಗಿದ್ದೀರಿ ಚೈತ್ರ? ಟೀ ಕಾಫಿ ಆಯ್ತಾ? ಹಾಯ್ ಸಿಸ್ಟರ್. ಹಾಯ್, ವೆಲ್ಕಮ್ ಟು ದುಬೈ ಚೈತ್ರ. ಥ್ಯಾಂಕ್ ಯು. ಅಮ್ಮು ಬನ್ನಿ ದುಬೈಗೆ, ಬಿರಿಯಾನಿ ಮಾಡಿದ್ದೀನಿ ಬನ್ನಿ. ನಾನು ಚೆನ್ನಾಗಿದ್ದೀನಿ ಸಿಸ್, ನೀವು ಹೇಗಿದ್ದೀರಾ? ನಾನು ಕೂಡ ಫಿಟ್ ಅಂಡ್ ಫೈನ್ ಇದ್ದೀನಿ. ಬಿಸ್ಕಿಟ್ ಇಲ್ಲ, ಲಾಂಗ್ ಬಿಸ್ಕಿಟ್. ಯಾವ್ದು ಬೇಕು ನಿಮ್ಗೆ? ಲಾಂಗ್ ಹಾರ ಬೇಕಾ, ಬಿಸ್ಕಿಟ್ ಬೇಕಾ? ಅಲ್ಲಿ ಬಿಸ್ಕಿಟ್ ತಗೊಂಡು ಹೋದ್ರೆ ಅಲ್ಲಿ ಮಾಡಿಸ್ಬೋದು, ಯಾವ ಡಿಸೈನ್ ಬೇಕಂತ ಅಲ್ಲೇ ಮಾಡಿಸ್ಬೋದು. ನಮ್ಮ ಆಸ್ಪತ್ರೆಯ ಪ್ರಚಾರಕ್ಕಾಗಿ ಒಂದು ಒಳ್ಳೆಯ ಪಂಚ್ ಡೈಲಾಗ್ ಹೇಳಿ. ಗುಂಡು ಕರ್ಕೊಂಡು ಬನ್ನಿ, ಹೊತ್ಕೊಂಡು ಹೋಗಿ. ಹಣ ನಮಗೆ, ಹೆಣ ನಿಮ್ಗೆ. ಡಾಕ್ಟರ್, ನಮ್ಮ ಆಸ್ಪತ್ರೆಯ ಪ್ರಚಾರಕ್ಕಾಗಿ ಒಳ್ಳೆಯ ಪಂಚ್ ಡೈಲಾಗ್ ಹೇಳಿ. ಲೂನೇ ಕೊಟ್ಟಿಲ್ಲ, ಹೆಂಗೆ ಬರೋದು? ಹೌದಾ, ಈ ತಲೆಗೆ ಹೋಗುದೆಲ್ಲ ಬ್ಲೂ ಕೊಡ್ಬೇಕಂತ, ಏನ್ ಮಾಡ್ಲಿ?
ಇದು ಪ್ರೆಸ್ ಮಾಡುವಾಗ ಪ್ರಶ್ನೆ ಆಗ್ತಿಲ್ಲ, ವೇಟ್. ಈಗ ನೋಡಿ. ಹಾಯ್ ಶ್ರೀ ಹೇಳ್ತಿದ್ದಾರೆ ಚೈತ್ರ ಅವರು. ಲವ್ ಬರ್ತಾ ಉಂಟು. ಹಾರ ಬೇಕು. ಓಕೆ ಓಕೆ, ಹಾರ ನಿಮ್ಗೆ ಹಾರ. ಬಿಸ್ಕಿಟ್ ತಂದ್ರೆ ಮೋಸ ಆಗುತ್ತೆ. ಯಾಕೆ ಮೋಸ ಯಾಕೆ? ಹಾಯ್ ಕವಿತಾ ಸಿಸ್ಟರ್ ಹೇಳ್ತಿದ್ದಾರೆ ಚೈತ್ರ ಅವರು. ಅವನಲ್ಲಿದ್ದಾರೆ ಮಂಜು ಅವರು ಹೊರ ಅವನಲ್ಲಿದ್ದಾರೆ. ಹೈ ಮಂಜಣ್ಣ, ಊಟ ಆಯ್ತಾ ಕೇಳ್ತಿದ್ದಾರೆ ಅಮ್ಮು ಅವರು. ಊಟ ಮಾಡದಿರ್ತಾರ, 3 ಆಯ್ತು. ಊಟ ರಮ್ಮಿ ತರ್ತಾರಲ್ಲ. ಹಾಯ್ ಚೈತ್ರ ಸಿಸ್ಟರ್ ಹೇಳ್ತಿದ್ದಾರೆ ಶ್ರೀ ಅವರು. ಅಮ್ಮು ಒಂದು ಸಾಂಗ್ ಹಾಕಿ, ಅಮ್ಮಗೂ ಕೊಟ್ಟು ಬಿಡ್ತೀನಿ ಬ್ಲೂ. ಇದ್ಯಾರು ಬಂದ್ರಪ್ಪ? ಹಾಯ್ ಎಲ್ರಿಗೂ ಅಂತ ಸಂತು. ಹಾಯ್ ಮಂಜು ಪ್ರೋ ಹೇಳ್ತಿದ್ದಾರೆ ಶ್ರೀ ಅವರು. ಊಟ ಆಯ್ತು ಮಂಜಣ್ಣ ಹೇಳ್ತಿದ್ದಾರೆ ಅಮ್ಮ. ಹಾಯ್ ಚೈತ್ರ ಸಿಸ್ ಹೇಳ್ತಿದ್ದಾರೆ. ಹಾಯ್ ಆಲ್ ಹೇಳ್ತಿದ್ದಾರೆ ಚೈತ್ರ ಅವರು. ಇರ್ತೀನಿ ಸಿಸ್ಟರ್, ಯಾಕೆ ಮಲ್ಗಿದ್ದೀರಾ? ಹಾಯ್ ಸಂತೋಷ್ ಪ್ರೋ ಹೇಳ್ತಿದ್ದಾರೆ ಶ್ರೀ ಅವರು. ಹೆಲೋ ಹೇಳ್ತಿದ್ದಾರೆ. ಹೆಲೋ ಹೆಲೋ ಹೇಳ್ತಿದ್ದಾರೆ ಚೈತ್ರ ಅವರು. ಹಾಯ್ ಶ್ರೀ ಸಿಸ್ಟರ್. ಯಾಕೆ ಸಂತು, ಏನಾಯ್ತು? ಮಲಗ್ತೀರಿ? ನಿದ್ದೆನಾ ದಿನ? ಕ್ಲಾಸ್ ಇದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆ ಎಲ್ಲಿರುವೆ. ಒಳ್ಳೇದುಂಟು ಅದು ಹಾಕಿ, ಅದು ಹಾಕಿ. ಹಾಯ್ ಶ್ರೀ ಸಿಸ್ಟರ್, ನಮಸ್ತೆ ಹೇಳ್ತಿದ್ದಾರೆ. ಓಕೆ ಬಾಯ್ ಹೇಳ್ತಿದ್ದಾರೆ ಚೈತ್ರ. ಯಾಕೆ ಅರ್ಜೆಂಟ್ ಚೈತ್ರ? ನಮಸ್ತೆ ಮಂಜಣ್ಣ ಹೇಳ್ತಿದ್ದಾರೆ ಚೈತ್ರ ಅವರು. ಬಾಯ್ ಕವಿತಾ ಟೀಚರ್. ಹಾಯ್ ಸಂತುಕ ಹೇಳ್ತಿದ್ದಾರೆ. ಹಾಯ್ ಚೈತ್ರ ಸಿಸ್ಟರ್ ಹೇಳ್ತಿದ್ದಾರೆ ಅವರ. ಚೈತ್ರ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ. ಡಾಕ್ಟರ್, ನಮ್ಮ ಆಸ್ಪತ್ರೆಯ ಪ್ರಚಾರಕ್ಕಾಗಿ ಒಂದು ಒಳ್ಳೆಯ ಪಂಚ್ ಡೈಲಾಗ್ ಹೇಳಿ. ಉಂಡು, ಕರ್ಕೊಂಡ್ ಬನ್ನಿ, ಹೊತ್ಕೊಂಡು ಹೋಗಿ, ಹಣ ನಿಮ್ಗೆ ಹೆಣ ನಮ್ಗೆ. ಅದೊಂದು ಉಂಟಲ್ಲ, ಪಾರ್ಟಿ ಮಾಡುವ ಹಣ ಎಂತ, ಊಟ ನಿಮ್ದು, ಎಣ್ಣೆ ನಮ್ದು ಎಂತ ಉಂಟಲ್ಲ ಗಾನ ತಂದು. ಹೆಲೋ ಅವರ್ ಹೇಳ್ತಿದ್ದಾರೆ ಚೈತ್ರ. ಹೆಲೋ ಅವರ ನಮಸ್ತೆ ಭಟ್ ಹೇಳ್ತಿದ್ದಾರೆ ಚೈತ್ರ ಅವರು. ಮಂಜು ಬ್ರೋ, ನಿಮ್ಮ ಚಾನಲ್ ಹೆಸರು ಶಾರ್ಟ್ ಮಾಡಿ. RMSS. ಹಾಯ್ ವರ, ಬನ್ನಿ ಬನ್ನಿ. ವಾವ್, ನೈಸ್ ನೈಸ್. ಕವಿ ಬಂದ್ರೆ ಫೇಸ್ ತೋರಿಸಿ ಹೋದ್ರು ನೋಡಿ. ಎಲ್ಲಿ ಹೋಯ್ತು? ಹಾಯ್ ಚೈತ್ರ ಹೇಳ್ತಿದ್ದಾರೆ ಸಂತು ಅವರು. ಮಂಜಣ್ಣ ನಮಸ್ತೆ ಹೇಳ್ತಿದ್ದಾರೆ ಸಂತು. ಹಾಯ್ ಸಂತು ಹೇಳ್ತಿದ್ದಾರೆ ಚೈತ್ರ ಅವರು. ಊಟ ನಿಮ್ದು, ಎಣ್ಣೆ ನಮ್ದು. ಹೌದೌದು, ಅದೇ. ಎಲ್ಲ ಹೇಳ್ತಿದ್ದಾರೆ ಚೈತ್ರ ಅವರು. ಬಾಯ್. ಯಾಕೆ ಟೀಚರ್ ಬಂದು ಹೋದ್ರಿ? ಮುಖ ತೋರ್ಸಿದ್ದ? ಕವಿತಕ್ಕ ಬಂದ್ರು. ಯಪ್ಪೋ ಹೇಳ್ತಿದ್ದಾರೆ ಸಂತು. ಓ, ಸ್ಕೂಲ್ನಲ್ಲಿ ಲೈವ್ನಾ? ಅಯ್ಯೋ ಹೋದ್ರು. ಎಲ್ಲೋ ಹೇಳ್ತಿದ್ದಾರೆ ಚೈತ್ರ ಅವರು. ಎಲ್ಲೋ ಹಾಯ್ ಆಯ್ತು ನಿಮ್ದು. ಎಲ್ಲಿ ಸಾಂಗ್? ಕ್ಯಾಮರಾ ಇದ್ದೆ? ಹೌದಾ, ಕ್ಯಾಮರಾ ಇದೆಯಾ ಸ್ಕೂಲಲ್ಲಿ? ಪ್ರಾಶ್ವನ ಲೈಕ್ 10 the basis. ಥ್ಯಾಂಕ್ ಯು ಪ್ರಾಶ್ವ.
ಈಗ ಟೀಚರ್ ಆದ್ರೆ ನಿಮ್ಮ ಮೆಸೇಜ್ ಆದ್ರೂ ಓದ್ತಾರೆ, ಟೀಚರ್ ಹೋದ್ರು ಬಂದು. ಜಾಸ್ತಿ ಧೈರ್ಯ ಕವಿತಾ ಸಿಸ್ಗೆ. ಕವಿತಕ್ಕೋ ಅಂತಿದ್ದಾರೆ ನೋಡಿ, ಸ್ಕೂಲಲ್ಲಿ ಇದ್ದಾರಂತೆ ಕವಿ. ಸಾಗರ್ ಬಂದ್ರಲ್ಲ ಇಟ್ಟಾನ್, ಥ್ಯಾಂಕ್ ಯು ಸಾಗರ್. ಸಾಗರ್ ಕಿನಾರೆ ಮತ್ತೊಂದು ಉಂಟಲ್ಲ ಅದು ಸಾಂಗ್, ಅದು ಹಾಡಿವರ. ಹಾಯ್ ಪ್ರಶಾಂತ್ ಬ್ರೋ ಹೇಳ್ತಿದ್ದಾರೆ ಶ್ರೀ ಅವರು. ಪ್ರಾಶ್ವಣ್ಣ ಹೇಳ್ತಿದ್ದಾರೆ ಕವಿ. ಹಾಯ್ ಸಾಗರ್ ಬ್ರೋ ಹೇಳ್ತಿದ್ದಾರೆ ವರ ಅವರು. ಹಾಯ್ ಸಾಗರ್ ಬ್ರೋ. ಎಲ್ಲ ಸಾಗರ್ ನೋಡಿ, ಸಾಗರ್ ಬಂದಾಗ ಸಾಗರ್ ಮೇಲೆಗೆ ಬಿದ್ರು ಎಲ್ರು. ಹಾಯ್ ಪ್ರಾಶಾಂತ್ ಬ್ರೋ ಹೇಳ್ತಿದ್ದಾರೆ ವರ ಅವರು. ವರ ಬನ್ನಿ. ವರ 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 ಕೊಡಿ ನಮ್ಗೆ ಒಂದು, ವ್ಯೂಸೇ ಬರ್ತಿಲ್ಲ. ವರವ ಕೊಡಿ. ಊಟ ಆಯ್ತಾ ಕವಿತಕ್ಕ? ಊಟ ಆಯ್ತಾ ಕೇಳ್ತಿದ್ದಾರೆ ನೋಡಿ ಕವಿ. ವರಕ್ಕ ಹಾಯ್. ಸಾಗರ್ 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 ಚಾನಲ್. ನಿಮ್ದು ನೋಡ್ತಾ ಇಲ್ಲ ನಾನು, ಇದ್ರಲ್ಲಿ ಕನೆಕ್ಟ್ ಆಗಿದ್ದೇನೆ ಇಲ್ಲ ಗೊತ್ತಿಲ್ಲ. ಸಾಗರ್ಗೆ ಮೇನ್ ಅಲ್ಲಿ ನೋಡ್ತೇನೆ ಮತ್ತೆ. ಆಯ್ತು 12:45ಗೆ ಲಂಚ್ ಬ್ರೇಕ್. ಸಾಗರ್ ಸಮುದ್ರ ಸಾಗರ್ ಸಮುದ್ರ. ಸಾಗರ್ ಬ್ರೋ ನೀವು ಅಲ್ವಾ ನಂಗೆ? ಹೌದು, ನಿನ್ನೆ ಕೂಡ ಬಂದಿರುದು ಅಂತ ಲೈವ್ಗೆ ನಂದು. ಸಾಗರ್ ಬಂದಿದ್ರು ನಿನ್ನೆ ಕೂಡ ಅಲ್ವಾ ಸಾಗರ್? ಸೆಕೆಂಡ್ ಐಡಿಯಲ್ಲಿ ಸಬ್ ಆಗಿದ್ದೇನೆ, ಮೈನ್ ಅಲ್ಲಿ ನೋಡ್ತೀನಿ ಮತ್ತೆ. ಓಕೆ ಥ್ಯಾಂಕ್ ಯು ಅಕ್ಕ. ಯಾಕೆ ಪ್ರಾಶ್ವ ಥ್ಯಾಂಕ್ ಯು? ವರಸಿಸ್ ಹೋಗಿ ಸಾಂಗ್ ಹಾಕ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ. ಯಾರಿಗೆ ಹೇಳ್ತಿದ್ದೀರಿ ಶ್ರೀ? ಸಾಗರ್ಗ? ಓಕೆ 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 ಹೇಳ್ತಿದ್ದಾರೆ. ಬಟ್ಟು ಶ್ರೀ 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 ಹೇಳ್ತಿದ್ದಾರೆ. ಲಿಂಕ್ ಆಗಿದ್ದಾರೆ ವರ ಅವರು. ಹೌದು ಸಾಗರ್ಗೆ ಹೇಳಿದ್ದು, ಹೌದು ಕೊಡ್ತಾರಂತೆ. ಲಿಂಕ್ ಓಪನ್ ಆಗ್ತಿಲ್ವಾ? ಇನ್ಸ್ಟಾದಲ್ಲಿ ಉಂಟು ನೋಡಿ. ಶ್ರೀ ಅವರ ಇದು ವಾಟ್ಸಪ್ ಅಲ್ಲಿ ಲಿಂಕ್ ಉಂಟಲ್ಲ, ಬಂದ್ರಾ? ಓಕೆ ಬಂದ್ರು. ನೀನು ಭಟ್ರೆ ಶ್ರೀಕರ ಹತ್ತಿದ್ದಾರೆ. ಎಲ್ಲಿ ಹೋದ್ರೆ ಇವರು? ಆಡ್ ಮಾಡಿದ್ದೀನಿ ವರ, ಆಡ್ ಮಾಡಿದ್ದೆ ನಿಮ್ಮನ್ನು, ಏನಾಯ್ತು? ಶ್ರೀ ಸಿಸ್ 5 ಗಿಫ್ಟ್ ಡನ್. ಹಾಗೆ 5 ಗಿಫ್ಟ್ ಕೊಟ್ರಾ? ವರ ಏನಾಯ್ತು? ಹೇಗೆ ಸಾಗರ್ 5 ಗಿಫ್ಟ್? 5 ಐಡಿ ಉಂಟಾ ಏನು? ಅದೇ ಓಕೆ ಓಕೆ. ಏನು ಮಾತಾಡಲ್ಲ ಸಂತು ಅಲ್ವಾ ಸಂತು?
ಸುಮಿತ್ರ ಅವ್ರೆ, ಊಟ ಇದು ಶಿವಶಂಕರ್ ಮಗಜಿಯ ಅವರು ಮಾತ್ರ ನನ್ನ ಹಾಗೆ ಕರೆಯುದು, ಇಲ್ಲಾದ್ರೆ ಇವರು ಕೃಷ್ಣ ಯಾದವ್ ಅವರಿಬ್ಬರೇ ಹಾಗೆ ಕರೆಯುದು ನನ್ನ. ಊಟ ಆಗಿದೆ, ನಿಮ್ದು? ಯಾವ ರೆಡ್ಡಿ? ಯಾವ ರೆಡ್ಡಿ ಗೊತ್ತಾಗ್ಲಿಲ್ಲ, ಇದು ಭೀಮಾರೆಡ್ಡಿ. ಯಾಕೆ ಅವರ ಬರ್ತೀರಿ ಲೆಫ್ಟ್ ಆಗ್ತೀರಿ, ಬಿಸಿದ್ದೀರಾ? ಅವರ ಹೌದು ಬರ್ತಾರೆ, ಹೋದ್ರು 2 ಸಲ ಆಡ್ ಮಾಡಿದೆ, ಬಂದ್ರು ಹೋದ್ರು. ಇಲ್ಲಿ ಇದ್ದೀನಿ, ಆಡ್ ಮಾಡಿದೆಲ್ಲ ನಿಮ್ಮನ್ನು, ಲೆಫ್ಟ್ ಆದ್ರಿ ಪುನಃ 2 ಸಲ. ನೋಡಿ ಪುನಃ ಬಂತು ನೋಡಿ. ಏನಾಗ್ತಾ ಉಂಟು? 3 ಸಲ ಆಡ್ ಮಾಡಿದೆ, ಲೆಫ್ಟ್ ಆದ್ರಿ. ಆಗ್ತಾ ಇಲ್ವಾ ಅದು ಲಿಂಕ್? ನಿಮ್ಮ ಬ್ಲಾಗ್ ಚೆನ್ನಾಗಿತ್ತು. ನಿನ್ನೆದ್ದು ಹೌದಾ? ನಿನ್ನೆದ್ದು ಯಾವುದು? ಹಾ, ಓಕೆ ಓಕೆ. ತರಕಾರಿ ಸೊಪ್ಪು ಬೇಳೆಕಾಳು ನಮಗಾಗಿ. ಓ ನೀವಾ? ಸೂಪರ್ ಹೇಳ್ತಿದ್ದಾರೆ. ಏನ್ ಸೂಪರ್ ಬರ್ರಿ. ನೀವಾಗಾದ್ರೆ ಕೃಷ್ಣ ಯಾದವ್ ಅಲ್ವಾ? ವರ ಇದ್ದೀರಾ? ವಾಯ್ಸ್ ಬರ್ತಿಲ್ಲ ವರದ್ದು. ಜಾಯ್ನ್ ಆಗಿದ್ದಾರೆ. ನಾನ್ ವೆಜ್ ತಿನ್ ಬಂದ್ರು ಹೇಳಿದ್ರಲ್ವಾ ತಿನ್ಬಾರ್ದು, ನಾನ್ ವೆಜ್ ತಿನ್ಬಾರ್ದು ಅಂತ ಅವರು ಹೇಳಿದ್ದು. ದಿನಾ ತಿನ್ಬಾರ್ದಂತೆ. ಅದು ಫಿಶ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದು ಮಟನ್ ಎಲ್ಲ ದಿನಾ ತಿಂದ್ರೆ. ಮಟನ್ ನಾವು 3 ತಿಂಗಳು 4 ತಿಂಗಳು ಹಾಗೆಲ್ಲ ಮಾಡುದು, ಮಟನ್ ತರಲ್ಲ. ನೀವು ಟುಗೆದರ್ ಲೈವ್ ಮಾಡಿಲ್ಲ ಅನ್ಸುತ್ತೆ. ಸುಮ್ಮನೆ ಮಾಡಿದ್ದೇನೆ, ಇಲ್ಲಿ ಬಂತು, ಆಡ್ ಮಾಡಿದೆ ನಿಮ್ಮನ್ನು. 3 ಸಲ 4 ಸಲ ಆಯ್ತು ಆಡ್ ಮಾಡಿದ್ದು, ನೀವೇ ಲೆಫ್ಟ್ ಆಗ್ತಾ ಇದ್ದೀರಿ. ಆನಲ್ಲಿದ್ದಾರೆ ಚೈತ್ರ. ಥ್ಯಾಂಕ್ ಯು ಚೈತ್ರ. ಹ್ಯಾಪಿ ನಮಸ್ತೆ ಹೇಳ್ತಿದ್ದಾರೆ. ಶ್ರೀ ಸಪೋರ್ಟಿಂಗ್ ಇಲ್ಲಿ ಬರ್ತಾ ಉಂಟಲ್ವಾ, ನೀವೇ ಲೆಫ್ಟ್ ಆಗಿದ್ರಿ ನೋಡಿ. ಬೇರೆ ಯಾರಾದ್ರೂ ಟ್ರೈ ಮಾಡಿ. ಚಿಕನ್ ಮಟನ್ ಹಂದಿ ಆಕಳು ಏನು ಮೀನು ನಿಮಗೆ? ಚಿಕನ್ ತಿಂತೇವೆ, ಮಟನ್ ತಿಂತೇವೆ, ಹಂದಿ ಇಲ್ಲ, ಆಕಳು ಇಲ್ಲ. ಓನ್ಲಿ ಚಿಕನ್ ಅಂಡ್ ಮಟನ್ ಅಂಡ್ ಫಿಶ್. ಜಾಯ್ನ್ ಆಗಿ ಸುಮಿಸಿ. ನಿಮ್ಮ ವಾಯ್ಸ್ ನನಗೆ ಕೇಳ್ತಾ ಇದೆ, ನನ್ನ ವಾಯ್ಸ್ ನಿಮ್ಗೆ ಕೇಳ್ತಾ ಇಲ್ಲ. ಹೌದೌದು ಕೇಳ್ತಾ ಇಲ್ಲ. ರಿಂಗರ್ ನೋಡಿ, ನಿಮ್ದು ರಿಂಗರ್ ಸರಿ ಇದೆಯಾ? ಮಂಜಣ್ಣ ಅಂತ ಥಿಂಕ್ ಮಾಡ್ತಿದ್ದಾರೆ ಭಟ್ರು. ಹಂದಿ ಆಕಳು ಎಮ್ಮೆ ಅದೆಲ್ಲ ತಿನ್ನಲ್ಲ ನಾವು. ಮಟನ್ ಜಾಸ್ತಿ ನಾವು ತಿನ್ನಲ್ಲ, ಚಿಕನ್ ಮತ್ತೆ ಫಿಶ್. ಹೌದೌದು ನಾವು ಕೂಡ ಹಾಗೆ. ಮಟನ್ ತುಂಬಾ ರೇರ್ ನಾವು ತರೋದು. ಆದ್ರೂ ಇಂಡಿಯಾದ ಮಟನ್ ತುಂಬಾ ಕಾಸ್ಟ್ಲಿ ಇದೆ. 40 ದಿರಂ 42 ದಿರಂ ಎಲ್ಲ ಇದೆ. 800 ಮೇಲೆ ಹೋಗ್ತದೆ. ಶ್ರೀಸಿಸ್ ನೀವು ಹೋಗಿ ಲೈವ್ಗೆ. ಅಮ್ಮ ನೀವು ಚೆಕ್ ಮಾಡಿ, ಅವರಿಗೆ ಆಗ್ತಾ ಇಲ್ಲ ಅಂತ ಜಸ್ಟ್ ಚೆಕ್ ಮಾಡಿ. 3-4 ಸಲ ಬಂದ್ರು ಹೋದ್ರು. ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರಲ್ಲ, ಬೇಡ. ನೋಡಿ ಪುನಃ ಬಂದ್ರು, ಆಡ್ ಮಾಡಿದೆ. ಆಡ್ ಮಾಡಿದಾಗ ಲೆಫ್ಟ್ ಆಗ್ತಾ ಉಂಟು. ಅಮ್ಮ ಟ್ರೈ ಮಾಡಿ. ಸುಮಿಸಿಸ್ ಕೇಳಿಸ್ತಿದ್ಯಾ ವಾಯ್ಸು? ಬಂದ್ರ ಈಗ? ಹೌದೌದು ಈಗ ಕೇಳ್ತಾ ಉಂಟು. ಓಕೆ ಓಕೆ. ಮಮತಾಸಿ ಶ್ರೀಸಿಸ್ ನೀವು ಜಾಯ್ನ್ ಆಗಿ ಹೋಗಿ ಅಂತಿದ್ದಾರೆ. ನೇಚಾರ್ ಕನ್ನಡ ಯಾರ್ದಿದು? ಸಾಗರ್ದೋದಾ? ಶ್ರೀಸಿಸ್ ಹಾಯ್ ಅಂತಿದ್ದಾರೆ. ಇಲ್ಲ ಅಮ್ಮು, ನಾನು ಹಾಸ್ಪಿಟಲ್ ನಲ್ಲಿ ಇದ್ದೀನಿ ಅಂತಿದ್ದಾರೆ ಶ್ರೀಸಿಸ್. ಊಟ ಆಯ್ತಾ ಸುಮಿಸಿಸ್?
ಸಾಂಗ್ ಹಾಕಿದ್ರು, ಫುಲ್ ಹಾಕ್ಬಿಡಿ. ಫುಲ್ ಹಾಕಿದ್ರೆ ಕಂಟಿನ್ಯೂ ಆಗಿ ಆಡ್ಬೋದು. ಕೇಳಿಸ್ತಿದ್ಯಾ ವಾಯ್ಸು? ಎಸ್ ಕೇಳ್ತಾ ಇದೆ. ಓಕೆ. ಕಣ್ತುಂಬ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಇರುವೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಇರುವೆ. ಭೂಮಿಯೆಲ್ಲೋ ಬಾನಲ್ಲೋ ಇನ್ನೆಲ್ಲೋ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಅರಳಿರುವ ನಿನ್ನ ನೋಟವ ಅರಿಯುತ್ತೆಯ ನಿನ್ನ ನೋಟವ ಇಂಪಾದ ಗಾನದಲ್ಲಿ ನಿನ್ನ ಮೊಗದ ಮಳೆ ಬಿಲ್ಲ ಬಣ್ಣದಲ್ಲಿ ನಿನ್ನ ಅಂದವ ನವಿಲಾಡೋ ನಾಟ್ಯದಲ್ಲಿ ನಿನ್ನ ಚಂದವ ತಂಪಾದ ಗಾಳಿಯಲ್ಲಿ ನೀನಾಡುವ ಆಟ. ದಿನವೆಲ್ಲ ನಾ ಕಂಡೆ ನಾ ಕಂಡು ಬೆರಗಾದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಇರುವೆ. ನಿನಗುದೆಯ ತಾರೆಯ ನಿನ್ನ ಕಂಗಳು ನಗುತ್ತಿರಲು ಭೂಮಿಗೆ ಬೆಳದಿಂಗಳು. ಆ ಬೆಳ್ಳಿ ಮೋಡಗಳೆಲ್ಲ ನೀ ಬರುವ ಗೊಂಬೆಗಳು. ಮೋಡದ ಅಂಚಿನಿಂದ ನಿನ್ನ ಪಯಣವೋ ಮುಂಜಾನೆ ಕಾಡು ಕೆಂಪು ಚಂದುಟಿಯ ಬಣ್ಣವೋ. ಆಗಸದ ನೀನೆಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಲ್ಲೇ ಮನಸ್ಸೆಲ್ಲ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಇರುವೆ. ಭುವಿಯೆಲ್ಲೋ ಬಾನಲ್ಲೋ ಇನ್ನೆಲ್ಲೋ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಇರುವೆ. ಓಕೆ, ಥ್ಯಾಂಕ್ ಯು. ಕೇಳಿಸ್ತಿದ್ಯಾ ವಾಯ್ಸು? ಯಾರು ವರಾನ ಲೈವ್ ಅಲ್ಲಿ ಅಂತಿದ್ದಾರೆ ಶ್ರೀಸಿಸ್. ಹೌದು ಕೇಳಿಸ್ತಿದೆ ಅಂತಿದ್ದಾರೆ ಮಂಜುಬ್ರು. ಕೊಟ್ಟೆ ಅಂತಿದ್ದಾರೆ, ಕ್ಲಾಪ್ಸ್ ಆಗ್ತಿದ್ದಾರೆ. ಥ್ಯಾಂಕ್ ಯು ವರಾಸಿಸ್. ನಾನು ನಿಮ್ಮ ಕಣ್ತುಂಬ ನೋಡ್ತೀನಿ, ಫೇಸ್ ತೋರಿಸಿ ವರ ಅಂತಿದ್ದಾರೆ. ಇವಾಗ ಆಗಲ್ಲ. ನೇಚರ್ ಬನ್ನಿ ಪಾ ಗಿಫ್ಟ್ ಶ್ಯೂರ್ ಅಂತಿದ್ದಾರೆ. ಹಾಯ್ ಸುಮಿ ಅಂತ ಅರು ಬಂದ್ರು. ಹಾಯ್ ಅರುಸಿ, ವೆಲ್ಕಮ್ ಟು ಸುಮಿ ಲೈವ್. ಊಟ ಆಯ್ತಾ ನಿಮ್ದು? ಕ್ಲಾಪ್ಸ್ ಮಾಡ್ತಿದ್ದಾರೆ ಅಮ್ಮು. ಥ್ಯಾಂಕ್ ಯು. ನೀವು ಬಂದು ಆಡಿ ಒಂದು, ನಾನು ಹಾಕ್ತೀನಿ. ಅಮ್ಮು ವರ ಹಾಯ್ ಅಂತಿದ್ದಾರೆ ಅರುಸಿಸು. ಶ್ರೀ ಹಾಯ್ ಅಂತಿದ್ದಾರೆ ಅರುಸಿಸು. ಹರು ಹಾಯ್ ಅಂತಿದ್ದಾರೆ ಸುಮಿಸಿಸು. ಅಮ್ಮು ಹಾಯ್ ಅಂತಿದ್ದಾರೆ. ಹಾಯ್ ಅರುಸಿಸ್ ಅಂತಿದ್ದಾರೆ. ಶ್ರೀ ಸಿಸು ಕ್ಲಾಪ್ಸ್ ಆಗ್ತಿದ್ದಾರೆ. ಥ್ಯಾಂಕ್ ಯು. ಮೆಲೋಡಿಯಸ್ ವರ ಅಂತಿದ್ದಾರೆ. ಆದ್ರೂ ವಾಯ್ಸ್ ಅಷ್ಟು ಕ್ಲಾರಿಟಿ ಇಲ್ಲ ಶ್ರೀ ಸಿಸ್, ಟ್ರೈ ಮಾಡ್ತಾ ಇದೀನಿ. ಓಹೋ ಊಟ ಆಯ್ತು ನಿಮ್ದು ಅಂತಿದ್ದಾರೆ ಅರುಸಿಸು. ಹಾಯ್ ಅರು ಅಂತಿದ್ದಾರೆ ಶ್ರೀ ಸಿಸು. ನೆಕ್ಸ್ಟ್ ಅಮ್ಮು ಬರ್ತಾರೆ. ಇವಾಗ ನಾನು ಎಕ್ಸಿಟ್ ಆಗ್ತೀನಿ, ಅಮ್ಮು ಬರ್ತಾರೆ. ಅಮ್ಮು ಒಂದ್ ಸಾಂಗ್ ಆಡ್ಬೇಕೀಗ. ನೆಕ್ಸ್ಟ್ ಅರುಸಿಸ್ ಬರ್ತಾರೆ. ಅರುಸಿಸ್ ಬನ್ನಿ, ನಾನು ಹಾಕ್ತೀನಿ ಹಾಡು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹಾಕ್ತೀನಿ ಬನ್ನಿ. ಅರುಸಿಸ್ ಇಲ್ಲ, ಅವರು ಹಾಡ್ತಾರೆ. ರವಿಚಂದ್ರನ್ ಸಾಂಗ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ ಅರುಸಿಸ್. ಅರುಸಿಸ್ ರವಿಚಂದ್ರನ್ ಸಾಂಗ್ ಬನ್ನಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಐ ವಂಡರ್ ವಾಟ್ ಯು ಆರ್. ನೋಡಿ ಸುಮಿಸಿಸ್ ಲೈವ್ ಎಲ್ಲ ಆಡ್ಬಿಟ್ಟೆ. ಬ್ಲೂ ಕೊಡ್ಬೇಕಂತೆ ನೋಡಿ. ನೇಚರ್
ವೈಡ್ ನೋಡಿದ್ರ ಫುಲ್ಲು ಅಂತಿದ್ದಾರೆ ಶ್ರೀಸಿಸ್ಸು. ಅರುಸಿ ಹೋಗಿ ಹಾಡು ಹೇಳಿ ಅಂತಿದ್ದಾರೆ ಅಮ್ಮ ಸಿಸ್ಸು. ಭಟ್ರು ಹಾಕೇಬಿಟ್ರು ಟ್ವಿಂಕಲ್ ಟ್ವಿಂಕಲ್ ಸ್ಟಾರು. ನನ್ನ ಚಿಕ್ಕಪ್ಪ ಸೂಪರ್ ಸ್ಟಾರು. ಇನ್ನೊಂದು ಹಾಡು ಹಾಕಿದ್ರು. ಅಯ್ಯೋ ವರ ಮರ್ಯಾದೆ ಹೋಯ್ತು. ಅಯ್ಯೋ ನಾವೆಲ್ಲ ಏನ್ ದೊಡ್ಡ ಸಿಂಗರ್ಗಳ ಸಿಸ್. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ನನ್ನ ತುಂಬ ಹೃದಯ ತುಂಬಿದೆ ನಿನ್ನಲ್ಲಿ ತುಂಬ ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಮನೆ ಮೇಲೆ ಚಿರುತಿರಿ ಹಾಡು ಎದೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೇ ನಿನ್ನ ಹೆಸರ ಗಾಳಿ ಒಂದೇ ನನ್ನ ಉಸಿರಲ್ಲಿದೆಯೇ. ನಮ್ಮ ಪ್ರೀತಿ ಬೆಳೆದ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ. ಅಯ್ಯೋ ನನ್ನ ಇಂಚರ ಮರ ತುಂತುರು ನೀರ ಇಲ್ಲಿ ಪ್ರೀತಿ ಹಾಡು. ಚೆಲುವನಿಗಿಂತ ನಗೆ ಮಗವನು ಶಶಿಯು ಬೇಡುವನು ರಸಿಕನಿಂದ ರಸಿಕತೆಗೆ ಮದನನು ಮರಗಿ ಸೊರಗುವನು. ತಾಯಿ ತಂದೆ ಎಲ್ಲ ನೀನೆ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸುಳ್ಳ ನೀರೇ ನಿನ್ನ ಪ್ರೀತಿ ಕಂಟು. ಜಗವೆಲ್ಲ ಮಾದರಿ ಪ್ರೇಮಕ್ಕೆ ನನ್ನ ಎದೆಯಾಳೋ ಬಳಿ ನಿನ್ನ ಸಹಚಾರಿಣಿ ನಾನು. ತುಂತುರು ನೀರ ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ನೀರುಳಿರಲಿ ನೀರಲಿ ನನ್ನ ತುಂಬ ಹೃದಯ ತುಂಬಿದೆ ನಿನ್ನಲ್ಲಿ ತುಂಬು ಪ್ರೀತಿ ಕಣ್ಣ ಹಾಡಂತೆ ಕಾಯುವೆನು. ಥ್ಯಾಂಕ್ ಯು. ಶ್ರೀಸಿ ಆಡಿದ್ದಾರೆ, ಮಂಜುದ್ದು ಆಡಿದ್ದಾರೆ, ಕ್ಲಾಪ್ಸ್ ಹಾಕ್ತಾರೆ. ಥ್ಯಾಂಕ್ ಯು. ಸುಮಿತ್ರಾ ಎನ್ ಸಾಂಗ್ ಭೀಮಾ ರೆಡ್ಡಿ ಅವರು ವೆಲ್ಕಮ್ ಟು ಸುಮಿ ಲೈವ್. ಭೀಮಾ ರೆಡ್ಡಿ ಅವರೇ ಕ್ಲಾಪ್ಸ್ ಹಾಕ್ತಿದ್ದಾರೆ. ಐ ಡೋಂಟ್ ನೋ ದಿಸ್ ಸಾಂಗ್. ಈ ಸಾಂಗ್ ಗೊತ್ತಿಲ್ವಾ? ಐ ನೋ ಓನ್ಲಿ ಟ್ವಿಂಕಲ್ ಟ್ವಿಂಕಲ್. ಸುಮ್ಮಿ ಸಿಕ್ಸ್ ಕ್ಲಾಪ್ಸ್ ಹಾಕ್ತಾರೆ. ಥ್ಯಾಂಕ್ ಯು. ಬ್ಲೂ ಬೇಕಂತ ನೋಡಿ, ಮಂಜುಬ್ರಿಗೆ ಬ್ಲೂ ಕೊಟ್ಟಿದ್ದೀರಾ? ಓಕೆ ಓಕೆ. ಅರುಸೀಸ್ ಅಂತ ನೋಡ್ತಾ ಇದ್ದಾರೆ. ಓಕೆ ಮಮತಾ ಸೀಸ್ ಕ್ಲಾಪ್ಸ್ ಹಾಕ್ತಾರೆ. ಥ್ಯಾಂಕ್ ಯು. ಏನು ಜೋಶ್ ಇರಲಿಲ್ಲ, ಹೌದಾ? ಓಕೆ, ಕಾಲ್ ಬರ್ತಾ ಇದೆ ನನಗೆ. ಸುಮಿಸಿಸ್ ನೀವು ಹಾಡಿ. ಓಕೆ ಕಾಲ್ ಬರ್ತಾ ಇದೆ, ಎಕ್ಸಿಟ್ ಆಗ್ತೀನಿ ಸುಮಿಸಿಸ್. ಓಕೆನಾ? ಅದ್ಭುತ, ಅತ್ಯದ್ಭುತ, ಅಮೋಘ, ಆಕರ್ಷಕ, ವಾವ್. ಓಕೆ ಕಾಲ್ ಬರ್ತಿದೆ, ಕಟ್ ಆಗ್ತೀನಿ ನಾನು. ಓಕೆ ಅಯ್ಯೋ, ಕಟ್ ಆಗ್ತೀನಿ. ಓಕೆ, ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು. ಮತ್ತೆ ಚಾಟು ಬರ್ತೀನಿ. ಓಕೆ, ಚಾಟು ಬರ್ತೀನಿ. ಕಾಲ್ ಬರ್ತಾ ಇದೆ. ಆಯ್ತಾಯ್ತು. ನಂಗೆ ಬರಲ್ಲ ಹಾಡುವಮ್ಮ. ಅದ್ಭುತ, ಅತ್ಯದ್ಭುತ, ಅಮೋಘ, ಆಕರ್ಷಕ, ಅಕ್ಕಲ, ವಾವ್. ಇದ್ದೇನೆ ಅಮ್ಮು ಅಂತಿದ್ದಾರೆ. ಗೊತ್ತಿಲ್ಲ ನನ್ಗೆ ಅಮ್ಮು. ಮ್ಯೂಟ್ ಇದೆ. ಹೌದಾರು ಕೇಕ್ ಮಾಡ್ತಿದ್ದೀರಾ? ಬನ್ನಿ ಅಮ್ಮು, ನಿಮಗಾಗಿ ಎಲ್ಲ ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬನ್ನಿ ಬೇಗ.
ತಣ್ಣಗಾಗ್ತದೆ. ನೇಚರ್ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಆರು ಸಿಸ್ ಬನ್ನಿ, ಅವರು ಮ್ಯೂಟ್ ಅಲ್ಲಿ ಇದ್ದಾರಂತೆ. ಆರು ಮ್ಯೂಟ್ ಇದೆ. ಒಂದು ಹಾಡು ಹೇಳಿ ಹೋಗಿ, ಫ್ರೆಶ್ ಆಗ್ತೀರಾ ಮತ್ತೆ. ಮಂಜಣ್ಣ ಹೋಗಿ ನೀವು, ಪಾಪ ಅವರು ಕೆಲಸದಲ್ಲಿದ್ದಾರೆ ಫ್ಯಾಕ್ಟ್ರಿಯಲ್ಲಿ. ಈವ್ನಿಂಗ್ ಆದ್ರೆ ಬರ್ತಿದ್ರು, ಈಗ ಕೆಲಸ ಇದೆಲ್ಲ, ಡ್ಯೂಟಿ. ಇಲ್ಲ ಬರಲ್ಲ. ಏನು ಮಾರು, ಮೀನಿದೆ, ಮೀನು ಬನ್ನಿ. ಜೆಲ್ಲಿ ಅಂತ ಜಲೇಬಿ ಮೀನಿದೆ ನಿಮ್ದು. ತಿನ್ನಿ ಬನ್ನಿ, ಜಲೇಬಿ ಫಿಶ್. ನಂಗೆ ಸರ್ಚ್ ಮಾಡ್ಬೇಕದು ಜಲೇಬಿ ಫಿಶ್ ಯಾವ ತರ ಇರ್ತದಂತ. ಇನ್ನು ವರ್ಕಮ್ಮು. ಓಕೆ ಮಂಜು, ಭಟ್ರಿಗೆ ಹೇಳಿ ಸುಮಿಸಿ. ಸ್ವಲ್ಪ ದೇವರೇ, ಭಟ್ರು ನಮ್ಮಲ್ಲ ಹೀಗೆ ಬರ್ತಾರ. ಭಟ್ರು ಬರೋದು ಫಸ್ಟ್ ಎಂಟ್ರಿ ಭಟ್ರಿದ್ದು ಕವಿಲ ಇವಿಗೆ ಅಂತೆ, ಮೌನ ಆದ್ಮೇಲೆ. ಅಲ್ಲಿ ತನಕ ಸೂಪರ್ ಸಾಂಗ್. ವೈಟ್ ಮಿಸಿಸ್ ವೈಟ್, ಸೂಪರ್ ಪೀಸ್ ಸಾಂಗ್. ನೇಚರ್ ಬರ್ತೀರಾ ಬನ್ನಿ. ನಿಮ್ಮ ಹೆಸರು ಹೇಳಿಲ್ಲ ನೇಚರ್ ನೀವು. ನೇಚರ್ ಒಳ್ಳೇದಲ್ವಾ. ಮೋಸಿಸ್ ಬನ್ನಿ ಮೇಲೆ. ಭಟ್ರೆ ಹೋಗಿ. ಭಟ್ರು ಬರಲ್ಲಪ್ಪ. ಭಟ್ರು ಬಂದ್ರೆ ಗ್ಯಾರಂಟಿ ಬಿಸ್ಕೆಟ್ ಕೊಡ್ತೇನೆ. ಗೋಲ್ಡ್ ಬಿಸ್ಕೆಟ್, ಮಾರಿ ಬಿಸ್ಕೆಟ್ ಅಲ್ಲ. ಅವನಲ್ಲಿದ್ದಾರೆ ಗ್ಯಾರಂಟಿ. ಇವತ್ತು ಪಕ್ಕ ಬಿಸ್ಕೆಟ್ ಭಟ್ರು ಬಂದ್ರೆ. ಥ್ಯಾಂಕ್ಸ್ ಆಲ್ ಹೇಳ್ತಿದ್ದಾರೆ ಇವರ. ಬನ್ನಿ ಅಪ್ಪ, ಅಮ್ಮು ಬನ್ನಿ. ಬನ್ನಿ ಅಮ್ಮು. ಸಾಗರ್ ಮತ್ತೊಂದು ಐಡಿಯಲ್ಲಿ ಬಂದ್ರಲ್ವಾ, ನೀವೇನಾದ್ರು? ಎರಡು ಐಡಿ. ಸಪೋರ್ಟ್ ಥ್ಯಾಂಕ್ ಯು ಅವರು. ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ ಸುಮಿಸ್, ಅದಕ್ಕೆ ಇಲ್ಲ ಬರಲ್ಲ. ಅದು ಒಳ್ಳೇದಾಗ್ತದೆ ಕೋಲ್ಡ್ ಸ್ವರದಲ್ಲಿ ಆಡಿದ್ರೆ. ಬೇರೆನೇ ಆಗ್ತದೆ ವಾಯ್ಸ್. ಅವನ್ ಸಪೋರ್ಟ್ ಥ್ಯಾಂಕ್ ಯು. ಡಿಪಿ ಚೇಂಜ್ ಮಾಡಿದ್ರು ನೋಡಿ. ಆರಾಮ್ ಆಗ ಬೇರೆ ಇತ್ತಲ್ಲ, ಈಗ ಡಿಪಿ ಚೇಂಜ್ ಆಯ್ತು. ರಮ್ಮಿ ಒಟ್ಟಿಗೆ ಬಂದ್ರು. ರಮ್ಮಿ ಮಂಜು ಇಬ್ರು ಒಟ್ಟಿಗೆ. ಅರುಸಿಸ್ ಬನ್ನಿ ಹೇಳ್ತಿದ್ದಾರೆ. ಬನ್ನಿ ಗೋಲ್ಡ್ ತಗೊಂಡು ಹೋಗಿ. ಅಮ್ಮಸಿಸ್ ವಾಯ್ಸ್ ಸೂಪರ್. ಹೌದು, ನಿನ್ನೆ ಹಾಡಿದ್ರು ಬಂದು, ಒಳ್ಳೇದಿದೆ ವಾಯ್ಸ್. ನೀವೇ ಬನ್ನಿ ಸಾಗರ್, ಅದೇ ಹಾಡಿ. ಸಾಗರ್ ಕಿನಾರೆ ಉಂಟಲ್ಲ, ಅದು ಸಾಂಗ್ ಹಾಡಿ, ಹಿಂದಿ ಸಾಂಗ್. ನಾನು ಸಾಂಗ್ ಹಾಕ್ತೀನಿ. ಅರುಸಿಸ್ ಬನ್ನಿ. ಎಂಟು ಜನ ನೋಡ್ತಾ ಇದ್ದಾರೆ. 1 2 3 4 5. ಭಟ್ರು 6 ಬಂತು 7. ಮತ್ತೊಂದು ಯಾರು? ನಾನೇ 8. ವಾಯ್ಸ್ ಖರಾಬ್. ನಿಮ್ದಾ? ನಿಮಗೆ ಏಜ್
ಹಾಗೆ ಬರುತ್ತೆ, ಹಾಗೆ ಹಾಡಿಸು ಮೆಸೇಜ್. ನೀವು ನಾವು ಕೇಳ್ತೀವಿ, ಇಲ್ಲಪ್ಪ ನಂಗೆ ನಾಚಿಕೆ ಆಗುತ್ತೆ. ಖರಾಬ್ ಬಾಯ್ಸ್ ಕೇಳೋಣ ಬನ್ನಿ. ಯಪ್ಪ ದೇವ, ಅಯ್ಯೋ ಇಲ್ಲಪ್ಪ, ನೀವು ಟ್ವಿಂಕಲ್ ಟ್ವಿಂಕಲ್ ಹೇಳ್ತೀರಾ, ಹಾಕ್ತೀರಾ. ಅದೆಲ್ಲ ಮಕ್ಕಳಿಗೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಯಾವ್ದು, ಹಿಂದಿ ಸಾಂಗ್ ಇಷ್ಟನಾ ಕನ್ನಡ ಸಾಂಗ್ ಇಷ್ಟನಾ ಅವರಿಗೆ? ಟ್ವಿಂಕಲ್ ಟ್ವಿಂಕಲ್ ಹಾಕಲ್ಲ, ರೈನ್ ರೈನ್ ಗೋ ಹಾಗೆ. ಇಲ್ಲ ಬನ್ನಿ ಅರಸಿಸ್, ನಿಮಗೆ ಯಾವ ಹಾಡು ಬೇಕು ಹೇಳಿ, ಹಾಕ್ತೀನಿ. 1 to 12 ಬರಲ್ಲ, ಹೌದು ಹಾಕ್ತಾರೆ, ಬರಲ್ಲ. 1 to ಬಾಲೆಲೆ ಹರಡು, 1 to 1 2 ಬಾಲೆಲೆ ಹರಡು ಹಾಕ್ತಾರೆ. ಇಲ್ಲ ನಿಮ್ಗೆ ಯಾವ್ದು ಬೇಕು ಹೇಳಿ, ಅದನ್ನೇ ಹಾಕ್ತಾರೆ. ಇದ್ಯಾರು? ಅದಿರಾ ಬಿಯರ್ ಪಲಾಜಯ್, ಹಾಯ್ ಅದಿರಾ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ. ಹಾಕ್ತೀನಿ, ಯಾರು ಬರ್ತೇನೆ. ಓಕೆ ಓಕೆ, ಅದು ಇಷ್ಟ ಆಯ್ತು ನೋಡಿ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ. ಉಷಾ ಬಂದ್ರು, ಲೈಕ್ ಡನ್, ಥ್ಯಾಂಕ್ ಯು. ನೇಚರ್ ಕಾಫಿ ಕೊಟ್ರು, ನಂಗೆ ಬೇಡ ಸಾಗರ್, ನೀವೇ ಕುಡೀರಿ. ಹಾಯ್ ಉಷಾ ಬಂದ್ರು, ನಮ್ಮ ಗೆಸ್ಟ್ ಬಂದ್ರು. ಬಾಗುರು ಮೆಸೇಜ್ ಮಾಡೋಣ, ಬನ್ನಿ ಬನ್ನಿ, ಬೇಗ ಫಾಸ್ಟ್ ಬರ್ಲಿ ಮೆಸೇಜ್. ಏನಾಯ್ತು? ಸಮಥಿಂಗ್ ರಾಂಗ್? ಏನಾಯ್ತು? ಯಾರೋ ಬಂದ್ರಲ್ಲ ರಾಂಗ್ ಆಗಿ. ಬನ್ನಿ ಬನ್ನಿ, ವೆಲ್ಕಮ್ ಟು ದುಬೈ. ಯಾರು ನೀನು? ರೋಜಾ ಹೂವೇ ಆಕ್ಲಾ ರುಸಿಸಂತೆ ಅಮ್ಮು. ಯಾರು ನೀವೇ ರೋಜಾ ಹೂವು ಅಮ್ಮು. ಅಲ್ಲ, ಅದ್ರ ಮೇಲೆ ಉಂಟಲ್ಲ, ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ, ಅದು ಅದೇ. ಹೌದೇ? ಏನು ನಾನ್ ರವಿಚಂದ್ರನ್ ಫ್ಯಾನ್ ಅನ್ಕೊಂಡ್ರ? ಅಲ್ಲ, ನಾನು ಹಂಸಲೇಖ ಫ್ಯಾನ್. ಪರವಾಗಿಲ್ಲ, ಇದೊಂದು ಹಾಡಿ. ಅಲ್ಲ, ನಾನ್ ಖರಾಬಾಗಿ ಆಡ್ತೀನಿ. ನನ್ ಹಾಡು ಖರಾಬ್ ಎಲ್ರಿಗೂ ಕೇಳಿಸ್ಬೇಕಂತ ಅಮ್ಮು ಮತ್ತೆ ವರ ಹೇಳ್ತಾರದಲ್ಲ. ಅಲ್ವಾ ಅಮ್ಮು ವರ? ಫುಲ್ ಹಾಕಿ ಇವರ, ಅದ್ರಲ್ಲಿ ಎಷ್ಟು, ಒಂದೇ ಲೈನ್ ಉಂಟು. ಹಾಯ್ ರುಸಿಸಂತೆ ಅಮ್ಮು. ಹೈ ಗುರು ಹೇಳ್ತಿದ್ದಾರೆ ಅಮ್ಮ ಅವರು. ಅಮ್ಮ ನೋಡಿ ಹಠ ಇಟ್ಕೊಂಡು ಬರ್ಲಿಲ್ಲ ನೋಡಿ ಇವತ್ತು. ಅವರಿಗೆ ಕೋಲ್ಡ್ ಆಗಿದೆ ಅಂತಲ್ಲ. ಅವ್ರು ಹಾಡ್ಬೇಕಂತ ಹಾಗೆ ಹೇಳ್ತಾರೆ. ಕೋಲ್ಡ್ಗೆ ಕಾಫಿ ಬಂತಲ್ಲ ನೋಡಿ, ಅದು ಟೀಯ ಕಾಫಿ ಏನೋ ಕುಡೀರಿ, ಸರಿ ಆಗ್ತದೆ ಗಂಟ್ಲು. ಅರು ಅಕ್ಕ ಅಂತಿದ್ದಾರೆ ಸಾಗರ್. ಸಾಗರ್ ಅರುನೇ. ನನ್ ಲೈವ್ ಮಾತಾಡಿ ಮಾತಾಡಿ ಗಂಟ್ಲು ಒಣಗಿತ್ತು ನನ್ಗೆ, ಬಿಡ್ತಿಲ್ಲ ನೋಡಿ ಇವರು ಅಮ್ಮು ಮತ್ತೆ ವರ. ಇಲ್ಲ ಸಿಸ್, ಸೂಪರ್ ಅವರು ಸಿಸ್ ಅಂತಿದ್ದಾರೆ ಅಮ್ಮು. ಹೌದಾ ಅಮ್ಮು? ಅಮ್ಮು ನಿಜವಾಗ್ಲೂ ಹೇಳ್ಬೇಕು, ಕೆಟ್ಟ ಆಡ್ತೀನಿ ತಾನೆ ನಾನು. ನಾವೇಲಿ ಇನ್ನು ದೊಡ್ಡ ಸಿಂಗರ್ ಅವರು ಸಿಸ್, ಸುಮ್ನೆ ಹಾಗೆ ಹೇಳೋದು ಅಷ್ಟೇ ತಮಾಷೆಗೆ. ಹೌದವರ? ಯಾವ್ದಾದ್ರು ಒಂದು ಹಾಕಿಯಪ್ಪ, ಏನೋ ನನ್ ಬರೋ ಅಷ್ಟು ಆಡ್ಬಿಟ್ಟು ಒಂದೇ ಹಾಡು, ನಾನು ಹೋಗ್ತಾ ಇರ್ತೀನಿ. ಅರಸಿ ಸಾಂಗ್ ಅಂತೆ. ವರಸಿಸ್ ಕಾಫಿ ಕೊಡ್ತಾ ಇದಾರೆ. ಬಾ ಗುರು. ಗುರು ಹಾಯ್. ಗುರು ಗುರು ಬನ್ನಿ, ಗುರು ಗುರು. ವಾಟ. ಹಾಯ್ ಬಾಗುರು. ವರಸಿಸ್ ಕಾಫಿ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ, ಭೂಮಿಯಲ್ಲಿ ಹಾಡಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮದ ಹೇಳಿ, ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ,
ಲೋಕದ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಮತ್ತೆ ಪ್ರೇಮಲೋಕ ಹೇಳಿ. ನೀವ ಒಟ್ಟಿಗೆ ಹೇಳುವ. ಪ್ರೇಮ ಗಾಳಿ ನೀರು ಹೂವು ಹಣ್ಣು ಇರುವುದು ಏತಕ್ಕೆ, ಪ್ರೀತಿಯಿಂದ ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ. ತಾನೇ ಸೂರ್ಯ ಸೂರ್ಯ ಚಂದ್ರ ಚಂದ್ರ ರಾತ್ರಿ ಹಗಲು ಹಗಲು ಬರುವುದು ಬರುವುದು ಏತಕ್ಕೆ, ಏತಕ್ಕೆ, ಪ್ರೀತಿಯಿಂದ ಪ್ರೀತಿಯಿಂದ ತಾನೇ, ತಾನೇ ಪ್ರೇಮದಿಂದ ಪ್ರೇಮದಿಂದ ತಾನೇ. ತಾನೇ. ಬರುವುದು ಹೇಗೆ ಇರುವುದು ಹೇಗೆ ತಿಳಿಯದೆ ನನಗೆ, ಆದರೂ ಕೊನೆಗೆ ಹೋಗುವಗಳಿಗೆ ತಿಳಿಯದು ನಮಗೆ. ಹೊಗಟಿದು ಎಲ್ಲರಿಗೆ, ಜೀವನವೆಂದರೆ ಪ್ರೀತಿ ಎನ್ನೋಣ. ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ. ರಾಗ ತಾಳ ಹಾವ ಭಾವ ಸೇರದೆ ಹೋದರೆ ಗಾನ ನಾಟ್ಯವಿಲ್ಲ, ಪ್ರೇಮ ರಾಗವಿಲ್ಲ ಜೀವ. ಇದು ಸಾಂಗ್ ಕಂಟಿನ್ಯೂಷನ್. ರಾಗ ತಾಳ ಹಾವ ಭಾವ ಸೇರದೆ ಹೋದರೆ ಗಾನ ನಾಟ್ಯವಿಲ್ಲ, ಪ್ರೇಮ ರಾಗವಿಲ್ಲ. ಜೀವ ಪ್ರೀತಿಯಿಂದ ಕೂಡದೆ ಹೋದರೆ ಜೀವರಾಗವಿಲ್ಲ, ಶೂನ್ಯ ಲೋಕವೆಲ್ಲ. ಬದುಕಿನ ಜೊತೆಗೆ ಪ್ರೇಮದ ಬೆಸುಗೆ ಇರುವುದು ಕೊನೆಗೆ, ಒಲವಿನ ತೆರೆಗೆ ಪ್ರೀತಿಯ ಸವಿಗೆ ತೋರುವ ತಮಗೆ ಪ್ರೇಮವು ವರತಾನೆ. ಜೀವನವೆಂದರೆ ಪ್ರೀತಿ ಎನ್ನೋಣ. ಲೋಕದ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಕಾರಣ. ಟನ್ ಟನ್ ಟನ್. ಜೀವನವೆಂದರೆ ಪ್ರೀತಿ ಎನ್ನೋಣ. ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ. ಭೂಮಿಯಲ್ಲಿ ಹಾಡಿ ತಿಳಿಸೋಣ, ಪ್ರೀತಿ ಹಂಚೋಣ. ಹೆಂಗಾಡಿದ್ದ ನೀನು? ಆನಂದ ಪಡೆಯೋಣ, ಬನ್ನಿ ಪ್ರೇಮದ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ. ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ. ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಮುಗಿತು. ಮುಗಿತಪ್ಪ ಸೂಪರ್ ಸದ್ಯ. ಸೂಪರ್. ಗುರು ಮೆಸೇಜ್ ಎಂತ ಮಾಡಿ. ಸೂಪರ್. ಗುರು ಅವರೇ ಮೆಸೇಜ್ ಮೆಸೇಜ್ ಮೆಸೇಜ್. ಒಳ್ಳೇದಿತ್ತಲ್ಲ, ಈಸಿ ಇತ್ತು. ಇದು ಹಳೆ ಹಾಡು, ಸೂಪರ್ ಹಿಟ್ ಹಾಡುಗಳಲ್ಲ ಇವೆಲ್ಲ ಬೇಗ ಬರ್ತವೆ. ಪದಗಳು ಇಲ್ಲ ಲೈನ್ಸ್ ಎಲ್ಲ ಬರುತ್ತೆ. ಅದು ಕೇಳಿ ಇಲ್ಲಾಂದ್ರೆ ಕೇಳಿ ನಮಗೆ ನಮ್ಗೆ ಕಷ್ಟ. ಅಭ್ಯಾಸ ಆಗಿದೆ ಅಲ್ಲ ಮುಂಚೆ ಎಲ್ಲ ಹಾಡು. ಹೌದು, ಇವೆಲ್ಲ ತುಂಬಾ ಹಳೆ ಹಾಡುಗಳು. ಸುಮ್ನಿರಮ್ಮ ಅವರ ಸಾಕು, ಹಂಗೆಲ್ಲ ಚಪ್ಪಾಳೆ ಹೊಡ್ಕೊಳ್ಳೋಷ್ಟಿರ್ಲಿಲ್ಲ. ಅಂದ್ರೆ ಸಾಂಗ್ ಎಲ್ಲ ಒಂಚೂರು ಬರುತ್ತಲ್ಲ, ಹಂಗಾಗಿ ಈ ಹಾಡುಗಳೆಲ್ಲ ಬಂತು. ಕೆಲವೊಂದು ಹಾಡುಗಳೆಲ್ಲ ಬರಲ್ಲ ಅಷ್ಟೇ. ಬನ್ನಿ ಗುರು, ಬಾ ಗುರು, ನಾನ್ ಲೆಫ್ಟ್ ಆದೆ. ಬನ್ನಿ ಬನ್ನಿ. ಇರಿವರ ಯಾರು ಇರ್ಬೇಕಾ? ಅವ್ರು ಇವ್ರು ಬರ್ತಿದ್ರೇನೋ ಅಂತ, ಬಾಗುರು. ನಾನು ಒಟ್ಟಿಗೆ ಆದ್ರೆ ಆಡ್ತೀನಿ, ಇಲ್ಲಿಗೆ ಆಗಲ್ಲ. ಹಾಡು ಹೇಳಕ್ಕೆ ಬರಲ್ಲ ಅಂತ ಸುಳ್ಳು ಹೇಳ್ತೀರಾ ನೀವು. ಹಾಡು ಹೇಳಿ 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 ಸುಮ್ಮಿ, ಈಗ ನಿಮ್ಮನ್ ಬಿಡಲ್ಲ. ಅರುಸಿ ಸೂಪರ್ ಅಂತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಒಟ್ಟಿಗೆ ಅಮ್ಮು, ಕೇಳಲ್ಲ. ನಂಗ್ ಬೇಜಾರಾಗ್ಬಾರ್ದು ಅಂತ ಹೇಳ್ಬಾರ್ದು, ನಿಜ ಏನಿದೆ ಅದ್ ಮಾತ್ರ ಹೇಳ್ಬೇಕು, ಆಯ್ತಾ? ಅಲ್ಲಿ ಯಾರು ಗುರು ಬಂದ್ರು? ಗುರು ಯಾರು? ಮೆಸೇಜ್ ಮಾಡಿ ಕವಿ. ಬ್ಲೂ ಫ್ರಾಕ್ ಬೇಕಂತೆ ಕವಿಗೆ. ಚೆನ್ನಾಗಿ ಆಡಿದ್ರು. ನಿಜ, ಚೆನ್ನಾಗಿ ಆಡಿದ್ರಿ ಅಂತಿದಾರೆ ವರ. ಥ್ಯಾಂಕ್ ಯು ಸೋ ಮಚ್ ವರ. ಎಲ್ಲ ಏನ್ ಗೊತ್ತಾ, ನಿಮ್ಮನ್ನ ನೋಡಿ ನೋಡಿ ಇನ್ಸ್ಪೈರ್ ಆಗೋದು ನಾವ್ ಅಷ್ಟೇ. ನಿಮ್ಮನ್ನ ನೋಡಿ ನೋಡಿ ನೀವುಗಳೆಲ್ಲ ಹಾಡ್ತಿರಲ್ಲ, ನೀವು ನಮ್ಗೆ ಇನ್ಸ್ಪೈರ್ ಆಗ್ತೀರಾ. ನಾವು ಕೂಡ ಹಾಡ್ಬೇಕು ಅಂತ. ಸಾಗರ್ ಬ್ರದರ್ ಅರು ಅಕ್ಕ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಕೊಟ್ಟಿದ್ದೇನೆ ಮಚ್ ನೋಡಿ ಕವಿ. ಸಾಗರ್ ಬ್ರದರ್. ಇಲ್ಲ ಕವಿ ಇಲ್ಲ ಅರುಸಿ ಕೊಟ್ಟಿದ್ದೇನೆ. ಸೂಪರ್ ಅಂತಿದ್ದಾರೆ ಅಮ್ಮು. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಹಂಗೆ ಆಡಿ ಮತ್ತೆ ಸ್ಟಾರ್ಟ್ ಮಾಡಿ. ಸುಮಿ, ಅದೇ ಹಾಡ್ ಸ್ಟಾರ್ಟ್ ಮಾಡಿ. ಇಲ್ಲಪ್ಪ, ನೀವ್ ಆಡಿದ್ರೆ ಮಾತ್ರ ಬರ್ತದೆ, ಇಲ್ಲದ್ರೆ ಬರಲ್ಲ ವಾಯ್ಸ್.
ಯಪ್ಪ ಯಪ್ಪ ದೊಡ್ಡ ಮಾತು. ಇಲ್ಲ ಇಲ್ಲ ಹಂಗಲ್ಲ ವರ, ನೀವೆಲ್ಲ ನೋಡಿ ಧೈರ್ಯವಾಗಿ ಹಾಡ್ತಿರಲ್ಲ, ನಿಮ್ಮನ್ನ ನೋಡಿ ನೋಡಿ ಇನ್ಸ್ಪೈರ್ ಆಗಿ ನಾನು ನಿಜವಾಗ್ಲೂ ಹೇಳಿದ ಮಾತಿದು. ಇನ್ಸ್ಪೈರ್ ಆಗಿ ಹಾಡೋದಷ್ಟೇ. ಇಬ್ರು ಒಟ್ಟಿಗೆ ಮಾತ್ರ ಸುಮ್ಮನೆ ಹೇಳಿ ಹೇಳಿ. ಮಾಡಿದ್ರೆ ಮಾತ್ರ ಇನ್ನೊಮ್ಮೆ ಆಡ್ಬೇಕಾದ್ರೆ. ಹೌದಾ, ಈಸಿ ಆಗಿರೋದು ಯಾವ್ದಾರು ಒಂದು ಹಾಕಿ. ಹೀಗೆ ಸ್ವಲ್ಪ ಪಾಪ್ಯುಲರ್ ಆಗಿರೋಂತ ಸಾಂಗ್ ಯಾವ್ದಾದ್ರು ಹೌದು ಆಡ್ತಾರಂತೆ ಸುಮಿತ್. ಒಟ್ಟಿಗೆ ಇದ್ರೆ ಮಾತ್ರ, ಒಬ್ಬಳಿಗೆ ಆಗುದಿಲ್ಲ. ನಾನು ನಂದೇ, ನೀವು ಹಾಡುವಾಗ ನಂದೇ ವಾಯ್ಸ್ ಎಕೋ ಬರ್ತಿದೆ ಅನ್ಕೊಂಡ್ ನಿಲ್ಲಿಸ್ದೆ, ನೋಡಿದ್ರೆ ನೀವು ಹಾಡ್ತಿದ್ರಿ. ಹೌದಾ, ಯಾವ್ದಾದ್ರು ಓಲ್ಡ್ ಹಾಕಿ. ಸಪೋರ್ಟ್ 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 ಅವರು ಸಿಸ್ಟರ್. ಅದು ಸಿಸ್ಟರ್ ಅಂತ ನಗ್ತಿದಾರೆ. ಮಂಜಣ್ಣ ಯಾಕೆ ನಗ್ತಿದ್ದೀರಾ ಮಂಜಣ್ಣ? ಮಂಜಣ್ಣ ಕೆಟ್ಟಾಗ ಆಡ್ತೆ ತಾನೇ ನಾನು. ಹೇಳಿ ಪರವಾಗಿಲ್ಲ, ಡೈರೆಕ್ಟ್, ನಾನು ಏನ್ ಬೇಜಾರಾಗಲ್ಲ. ಮತ್ತೆ ವಿಶೇಷಗಳು? ಭಟ್ರು ನೋಡಿ, ಅರುಣ್ ಸೂಪರ್, ಅದ್ಭುತ, ಅತ್ಯದ್ಭುತ, ಅಮೋಘ, ಆಕರ್ಷಕ, ಸುಂದರವಾಗಿದೆ ಕೇಳಲು. ಅದೇ ನಾನೇ ಹಾಡಿದರೆ ಅದಕ್ಕಪ್ಪ ಜೊತೆಗೆ ಪಕ್ಕ ಭೂಕಂಪ. ಭಟ್ರು ಅರು ಸೂಪರ್ ಸಾಂಗ್ ಅಂತಿದ್ದಾರೆ ಬಾಗುರು. ಮಂಜಣ್ಣ ಎದ್ಕೊಂಡ್ಬಿಟ್ರ. ಹೌದು, ಇವತ್ತಿದ್ದು ಒಳ್ಳೆ ಬಂತು ನೋಡಿ, ಇವರು ಅಮ್ಮ ಹೇಳ್ತಿದ್ದಾರೆ ಅದೇ ಸಾಂಗ್ ಇಲ್ಲ ಸೇಮ್ ನೀವು ಅರುಣ್. ಹಾಡಿ. ಅಮ್ಮ ನೀವು ಹಾಡಿ ಅದೇ ಸಾಂಗ್, ಬನ್ನಿ. ಹಾ ಅದೇ ಬಾ ಅಮ್ಮು. ವಾಯ್ಸ್ ಖರಾಬ್ ಆಗಿದ್ರು ಪರವಾಗಿಲ್ಲ ಬನ್ನಿ. ಓಲ್ಡ್ ಆಗಿದೆ ಅಂತ ಹೇಳಿ ಇಲ್ಲಿ ಕಷಾಯ ಮಾಡ್ಕೊಡ್ತೇನೆ ಬನ್ನಿ. ಹಾ ಬಂತು ನೋಡಿ. ಜೀವನವೆಂದರೆ ಪ್ರೀತಿ ಅನ್ನೋಣ. ಅದೇ ಹಾಕ್ತಿದ್ರಲ್ಲ ವರ. ಬಬ್ಲು ಓಕೆ. ಯಾರಿವಳು ಯಾರಿವಳು ಹಾಕಿದಾರೆ ನೋಡಿ. ಸೂಜಿ ಹಾಡ್ತೀರಾ ಮಲ್ಲಿ ನೀವು ಸುಮ್ಮನೆ? ನಿಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ, ಇಲ್ಲಾಂದ್ರೆ ಇಲ್ಲ. ಹಿಂಗ್ ಸಿಕ್ಕಾಕಿಸ್ಬಾರ್ದು ನನ್ನ ಸುಮ್ಮಿ. ಹಿಂಗ್ ಸಿಕ್ಕಾಕ್ತಿದ್ರೆ ನನಗ್ ಕಷ್ಟ. ಇಲ್ಲ ಸಿಕ್ಕಾಕುದೇನು, ಒಟ್ಟಿಗೆ ಆದ್ರೆ ಬರ್ತದೆ, ಇಲ್ಲ ಒಬ್ಳಿಗೆ ಬರಲ್ಲ. ಹೌದಾ, ಸರಿ ಸ್ಟಾರ್ಟ್ ಮಾಡಿ, ಡ್ಯುಯೆಟ್ ಸಾಂಗ್. ಹೇಳೋಣ. ಇದು ಹಾಡೋದಲ್ಲ, ಹೇಳದ್ ನಾವು. ಅದೌದು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ. ಓ ಉಂಟಲ್ಲ, ಅದು ಯಾರು ಹೇಳುದು? ಆ? ಓ ಉಂಟಲ್ಲ, ಅದು ಯಾರು ಹೇಳುದು? ಓ ಇಲ್ಲ, ಮಾತಿನುಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ರಾಮನಳ್ಳಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ನಾನು ಹೇಳಲ್ಲ. ಶ್ರೀಗಂಧ ಈ ಗೊಂಬೆ ಇವಳಿಗೇಕೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ, ತಾರೆಗೆ ಈ ತಾರೆಗೆ ಈ ತಾರೆಗೇಕೆ ಮಿನುಗು ದೀಪವೋ, ಈ ಬೆಳಕಿಗೇಕೆ ಬಿರುಸು ಬಾಣವೋ, ಕೆನ್ನೆ ಮೇಲೆ ಸೇಬಿದೆ ಅಲ್ಲೆ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಘಮ್ಮನೆಂದು ಅರಳಿದಳು. ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು, ದೇವತೆ ಈ ದೇವತೆ ಈ ದೇವತೆಯ ಚಲುವ ನೋಡಲು, ಈ ಮಾಯಗಾತಿ ನಗುವ ಕಲಿಯಲು, ನೋಡಲಿವಳ ಹುಣ್ಣಿಮೆ
ಬಿರಿಯಲಿವಳು ನೈದಿಲೆ ಚಿಗುರು ಮಾವು ಬಯಸಿದೆ ಒಳಗೆ ಕುಹುದನಿಯಿದೆ ಏನಿದು ಏನು ಏನೇನಿದು ಮಾಡಿದು ಏನು ಮೋಜಿದೇನುದೇನಿದು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ನಿಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಕೇಳಲಿ ಹೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ನಾನು ಕಣ್ಣವಳು ನಾನು ರಾಮನಲ್ಲಿ ತೋಟದಲ್ಲಿ ಘಮ್ಮನೆಂದು ಅರಳಿದಳು ಅಯ್ಯಪ್ಪ ಮುಗಿತು ನಾನು ಸುಮಿ ಹಾಡ್ಲಿಲ್ಲ ನೀವು ಆಡ್ಲೇ ಇಲ್ಲ ನಾನು ಸುಮಿ ಹಾಡ್ಲೇ ನೀವು ಇಲ್ಲ. ಆಡ್ಲೇ ಇಲ್ಲ ಹೌದು ಸೂಪರ್ ಅಂತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಯ್ಯೋ ದೇವ ಪರಮಾತ್ಮನೇ ಕಾಪಾಡ್ಬೇಕು ಕೇಳೋರ್ನ. ಫಸ್ಟ್ ಇದು ಒಳ್ಳೇದಾಯ್ತಲ್ಲ. ಅದು ಇದು ಹೋ ಅಂತ ತುಂಬಾ ಮಧ್ಯ ಮ್ಯೂಸಿಕ್ ಗಳು ಬರ್ತವೆ, ಅವು ಹೌದೌದು ನಾವು ಅದು ಹೇಳಕ್ ನಮ್ಗೆ ಹೋಯ್ತು ರಾಗ ಕಚ್ಚರ ಅದು ಆಗ್ಬಿಡುತ್ತೆ, ಅದಕ್ಕೆ ಗೊತ್ತಾಗುದಿಲ್ಲ. ಬೇಡ ಅಂತ. ಹ್ಮ್ ನಾನು ಯಾರು ಯಾರು ನೀವು ಯಾರು? ಬಾಗುರು ನಂಗೆ ಗೊತ್ತು. ನೀವು ನಿಮ್ದು ಗುರುಗುರು ಕಾಫಿ ಆಯ್ತಾ ಬಾಗುರು? ಗುರುಗುರು ನೀವು ಗುರುಗುರು. ಅಮ್ಮು ಕಮಾನ್, ನಿಮ್ದು ಟೈಮ್ ಈಗ. ಬನ್ನಿ ಬನ್ನಿ ಬನ್ನಿ, ಇನ್ನೊಂದು ಬರ್ಲಿ ಯಾರಿಗೆ. ಓಕೆ ನಾನು ಎಕ್ಸಿಟ್ ಆಗ್ತೀನಿ, ಅಮ್ಮು ಬರ್ತಾರೀಗ. ಅವ್ರು ಬರಲ್ಲಂತೆ, ಹೋಗೇ ಬಿಟ್ರು. ಅಮ್ಮು ಬನ್ನಿ, ಕಷಾಯ ರೆಡಿ ಇದೆ ಅಮ್ಮು ಬನ್ನಿ, ಕುಟ್ಕೊಂಡು ಹೇಳಿ ಹಾಡು, ಸರಿ ಆಗ್ತದೆ ಗಂಟ್ಲು. ನೀವು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ಬಾಗುರು? ಅಮ್ಮ ಹೋಗಿ ಹೇಳ್ತಿದ್ದಾರೆ, ಬನ್ನಿ ಯಾರು. ಸಾರಿ ಅಮ್ಮ, ಇವತ್ತು ಬನ್ನಿ, ಇವತ್ತು, ನಾಳೆ ಬೇಡ, ನಾಳೆ ನಾಳೆಗೆ, ಇವತ್ತಿದ್ದು ಇವತ್ತಿಗೆ, ನಾಳೆದ್ದು ನಾಳೆ ನೋಡುವ. ಅದೇ ಸಾಂಗ್ ಹಾಡಿ ರಿಪೀಟ್. ಇಲ್ಲ ಅಮ್ಮ, ಅವರೇ ಹೇಳ್ತಿದ್ದಾರೆ ಬಾಗುರು. ಅವರು ಸಿಸ್ ಬಂದೇ ಬಿಟ್ರು. ಹೌದೌದು ಬಂದೇ ಬಿಟ್ರು ಅವರು. ಗುರು ಯಾರು? ಕರೆಕ್ಟ್ ಸುಮಿ, ಹೋಗಿ ಅಮ್ಮ. ಕಷಾಯ ಇದೆ ಅಮ್ಮ, ಬನ್ನಿ, ಏನಾಗಲ್ಲ. ಅಮ್ಮ ಅವ್ರಿಗೆ ಗುಡ್ ನೈಟ್ ಹೇಳ್ತಿದ್ದಾರೆ ನೋಡಿ. ಕಣ್ಣು ಮುಚ್ಚಿದ್ರೆ ಮತ್ತೆ ಕತ್ತಲೆ ಆಗದೆ ಕಾಣ್ತದೆ ನಿಮ್ಗೆ. ಕಣ್ಣು ಓಪನ್ ಮಾಡಿ. ಸಾಗರ್ ಗುರು ಯಾರು? ಅಮ್ಮ ಸಿಸ್ ಎಂತ ಅದು, ಕಾಫಿನಲ್ಲ ಟೀನಲ್ಲ. ನಿಮ್ಮನ್ನ ನೋಡಿದರೆ ನಾಚಿಕೆ ಆಗುತ್ತೆ. ಹೌದಾ? ಯಾಕೆ ಹಾಗೆ? ಹೌದು, ಹಾಗಾದ್ರೆ ಇರಿ, ನಮ್ಮ ಮನೆ ಹತ್ರ ವಿಚಾರಿಸ್ತೀನಿ ನೀವು ಯಾರು ಅಂತ ಹೇಳ್ತಿದ್ದಾರೆ. ಹೋಗಿ ಅಮ್ಮ, ಸುಮಿಸಿಸ್ ದುಬೈ ಕಷಾಯ ಕೊಡ್ತಾರೆ, ಹೋಗಿ. ಹೌದು, ಕಷಾಯ ಮಾಡಿ ಇಟ್ಟಿದ್ದೇನೆ, ಕರಿ ಮೆಣಸೆಲ್ಲ ಗುದ್ದಿ ಕಷಾಯ ಮಾಡಿಟ್ಟಿದ್ದೇನೆ, ಬನ್ನಿ. ಸುಮ್ಮಿ ಅವ್ರೆ, ಲಂಚ್ ಏನು? ಲಂಚ್ ಇವತ್ತು ವೆಜ್ ಅಲ್ಲ, ನಾನ್ ವೆಜ್. ಬರ್ತೀರಾ? ಥ್ಯಾಂಕ್ ಯು ಹೇಳ್ತಿದ್ದಾರೆ. ಲಿಂಕ್ ಹಾಕಿದ್ದಾರೆ ನೋಡಿ, ಜಾಯಿನ್ ಪ್ಲೀಸ್. ಇದು ದುಬೈ ಫ್ಲೈಟ್, ಹತ್ಕೊಳ್ಳಿ ಬೇಗ.
ಓಕೆ ಓಕೆ, ಬರ್ಲೇ ಇಲ್ಲ ನೀವು. ಬೆಲ್ಲ ಹಾಕಿ ಮತ್ತೆ ಓಪನ್ ಮಾಡ್ತೀನಿ. ಬಾಗುರು ಹೋಗಿ ಮಾತಾಡಿ. ಸೂಪರ್ ಹೇಳ್ತಿದೆ, ಯಾಕೆ ಸೂಪರ್? ಓಪನ್ ದ ಡೋರ್ ಅಂತ ಎಲ್ಲಿ ಬೆಲ್ಲ ಕೇಳಲಿಲ್ಲ ನಂಗೆ. ಲಿಂಕ್ ಅಲ್ಲಿ ನೋಡಿ, 6 ಹಾಕಿದ್ದಾರೆ ನೋಡಿ, ಲಿಂಕ್ ಆಗಿದ್ದಾರೆ ಮೇಲೆ ನೋಡಿ. ಸ್ವಲ್ಪ ಆಚೆಗೆ ಆಗುತ್ತೆ, ಯಾರು ಇಲ್ಲ ಇಲ್ಲಿ. ನಿಮಗೆ ಬೇಕಾದವ್ರು ಯಾರು ಇಲ್ಲ. ನಾನು ಬೂರ್ಕ್ ಹಾಕೊಳ್ತೀನಿ, ಬನ್ನಿ. ಇದು ಸುಮಿದು ಲಿಂಕ್. ಗುರು ಗುರು ಬರ್ತಾರೆ ಈಗ. ಗುರು ಗುರು ಗುಗ್ಗುರು ಬೇಗ. ಯಾರಮ್ಮ ಇದು ಡೂಪ್ಲಿಕೇಟ್? ಇದೆ ಕೃಷ್ಣ ಯಾದವ್. ಇಲ್ಲ ಇಲ್ಲ, ಭೀಮರೆಡ್ಡಿಯಾ? ಕೃಷ್ಣ ಯಾದವ್, ಹೌದೌದು, ಕೃಷ್ಣ ಯಾದವ್ ಡೂಪ್ಲಿಕೇಟ್ ಅಲ್ವಾ? ಬನ್ನಿ ಗುರು. ಕೃಷ್ಣ ಯಾದವ್ ಬಂದ್ರೆ ನೋಡಿ ಹಾಯ್ ಅಂತ ಹೈಟ್ ಮಾಡಿ. ಕೃಷ್ಣ ಯಾದವ್ ಇದೆ. ಬೇಡ ಬೇಡ, ಯಾಕೆ ಇರ್ಲಿ. ಏನ್ ಮಾಡಿದ್ರು ಅವರು? ಬರಲ್ವಾ ಯಾರು? ಅಮ್ಮ ಹೋದ್ರಾ? ಅಮ್ಮು, ಅಮ್ಮು, ಯಾಕೆ ನಾಚಿಗೆ ನಿಮಗೆ? ಹೆಣ್ಣು ಅಥವಾ ಗಂಡು ಕೊಡೋರು ಯಾರು ಇಲ್ಲ ಅಂತ ನಾಚಿಗೆ? ಬಾಗುರು ಹಾಡು ಹೇಳಿ. ಓಕೆ, ಬಾಯ್ 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 ವರ. ನಮ್ಮದು ಒಂದು ಗೆಸ್ಟ್ ಬಂದ್ರು. ಕರೆಕ್ಟ್ ಅಮ್ಮ, ಹೋಗಿ ಗುರು. ಬೇಡ ಗುರು ಬೇಡ, ಈಗ ಯಾರೋ ಬರ್ತಾರೆ ನೋಡಿ. Hi, hi, hi. ಲಮ್ಮಿ, ಮೈ ಲಮ್ಮಿ, ಲವ್ ಯು 3. Love you too. Love you 3, love you 4, love you 5. ಏನ್ ಮಾಡ್ತಿದ್ರ ಸಿಸ್ಟರ್? ಆಯ್ತಾ ಊಟ ಎಲ್ಲ? ಊಟ ಎಲ್ಲ ಆಗಿ ಕೂತದ್ದು. ಹಾಯ್ ವರಸೇಸ್, ಹರಸೇಸ್. ಅಮ್ಮೋ, ಯಾಕಿತ್ತು ಅಮ್ಮೋ? ಯೋಚನೆ ಮಾಡೋ ಯಾರು ಅಂತ ಯೋಚನೆ ಮಾಡ್ತಿದಾರ ಅಮ್ಮ. ದುಬೈನಲ್ಲಿ ಗೋಲ್ಡ್ ರೇಟ್ ಎಷ್ಟು ಇವಾಗ ಅಂತಿದ್ದಾರೆ, ಬಾಯ್ ಬರ ಅಂತಿದ್ದಾರೆ ಅರು ಸಿಸ್ಟರ್. ಯಾಕೆ ವರಸೇಸ್ ನಾನ್ ಬಂದ ತಕ್ಷಣ ಹೋಗ್ತಾ ಇದ್ದೀರಾ? ವರಸೇಸ್, ಇದು ಗುರುನೇ. ಅಲ್ಲ, ಗುರು ಅಲ್ಲ. ಬಾ ಗುರು, ಓಡಿ ಹೋಗೋಣ. ಹೌದಾ? ಕರೀರಿ ಕರೀರಿ, ಬರ್ತಾರ ಕೇಳಿ ಗುರು ನೋಡೋದಕ್ಕೆ. ಬಾ ಗುರು, ಹೋಗು ಅಂದ್ರೆ ನೀವ್ ಹೋದ್ರ ರಮ್ಯಾ ಸೇಸ್. ಗುರು ಹೋಗ್ತೀರಾ? ನಾನ್ ಎಕ್ಸಿಟ್ ಆಗ್ಲಾ? ಅಕ್ಕೋ ಅಂತಿದ್ದಾರೆ ಭಟ್ರು. ಹೇಳಿ ಹೇಳಿ ಭಟ್ರೆ, ಏನ್ ಸಮಾಚಾರ? ಹೇಗಿದ್ದೀರಾ? ಊಟ ಆಯ್ತಾ? ಏನ್ ಊಟ ಮಾಡಿದ್ರಿ? ನೋಡಿ ಹೇಳ್ತೇನೆ ರೆಡ್ಡಿ ಅಂತಿದ್ದಾರೆ. ಅಯ್ಯೋ ರಮ್ಯಾ ಸಿಸ್ಟಾ. ಯಾರು ಅನ್ಕೊಂಡ್ರಿ ವರ ಸಿಸ್ಟರ್?
ಬಾಯ್ ಸುಮಿತ್ರ ಅಂತಿದ್ದಾರೆ. ಕಾಫಿ ಆಯ್ತಾ ರಮ್ಯಾ ಸೀಸ್? ರಮ್ಮಿ ರಮ್ಮಿ ಎಡಿ ಎಡಿ ಹಾಡು ಹಾಕ್ಲ ರಮ್ಯಾ ಸೀಸ್? ಹಾಡ ಸಿಸ್ಟರ್ ಹಾಡು ಹೇಳ್ಬೇಕಾ? ಆಮೇಲೆ ರಮ್ಮಿ ರಮ್ಮಿ ಅಂತಿದ್ರೆ ಮಿಸಸ್ ಕಾಫಿ ಆಯ್ತಾ ರಮ್ಮಿ ಮಿಸಸ್ ಮಾಡ್ಬೇಕು ಅಮ್ಮು. ಹೋಗ್ಲಿ ನೀವು ಒಂದು ಹಾಡು ಹೇಳಿ ರಮ್ಯಾ ಸೇಸ್. ಬಾಯ್ ರೆಡ್ಡಿ ಅಂತಿದ್ದಾರೆ ಕೃಷ್ಣ ಬ್ರದರು. ಸುಮಿ ನಿಮ್ಗೆ ದುಬೈಯಿಂದ ಏನು ಬೇಡ, 1 kg ಗೋಲ್ಡ್ ಕಳ್ಸಿ ಸಾಕು. ದುಬೈಯಿಂದ ಏನು ಬೇಡವಂತ ನೋಡಿ. ಅರು ಸಿಸ್ಟರ್ 1 kg ಗೋಲ್ಡ್ ಬೇಕಂತೆ. 1 kgಗೆ ಎಷ್ಟಾಗುತ್ತೆ ಅರು ಸಿಸ್ ಇವಾಗ? 60 ಲಕ್ಷ 60 ಲಕ್ಷ ಆಗುತ್ತೆ 1 kgಗೆ ಹೆಚ್ಚು ಕಮ್ಮಿ. ಥ್ಯಾಂಕ್ಸ್ ಫಾರ್ ದ ಸೂಪರಿಂಗ್ ರೆಡ್ಡಿ ಯಾರದು? ವಿಷ್ಣುನಾ? ಓ ಭೀಮಾ ರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ದೀರಾ? ಓಕೆ ಹಾಕಿವರ ಅಂತಿದ್ದಾರೆ. ಭೀಮಾರೆಡ್ಡಿ ಇವ್ರೆ ಅಲ್ವಾ? ಕೃಷ್ಣ ಯಾದವ್ ಅಂತ ಕಾಣ್ತದೆ ಅಲ್ವಾ? ಹೌದು. ಈ ಸುಂದರ ಬೆಳದಿಂಗಳ ಈ ತಂಪಿನ ಹಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಹಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಓಹೋ, ಈ ಸುಂದರ ಬೆಳದಿಂಗಳ ಈ ತಂಪಿನ ಹಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ. ರಮ್ಯಕ್ಕ ಹಾಯ್ ಅಂತಿದ್ದಾರೆ. ಸಾಗರು ಸೋ ಸ್ವೀಟ್ ಬೇಬಿ ಅಂತಿದ್ದಾರೆ ಸುಮಿ ಸಿಸ್ಟರು. ದಿನ ದಿನ ಕ್ಷಣ ಕ್ಷಣ ಚಿನ್ನ ನನ್ನ ನಿನ್ನ ತಲೆ ಕುಣಿಸಿರುವೆ, ಮನ ಮನ ನಗೋತರ ಕಣ್ಣಂಚಲೆ ನಗಿಸಿರುವೆ ಒಲವೇ. ಏನ್ ರಮ್ಯಾ ಅವರೇ ಅಂತಿದ್ರೆ ಹೇಳಿ. ಭೀಮಾ ಬ್ರದರ್ ಅವರೇ ಹೇಗಿದ್ದೀರಾ? ಭೀಮಾ ಬ್ರದರ್. ಹರ್ಷ ಲವ್ ಯು ಬೇಬಿ GML. ಹರ್ಷ ಇಲ್ಲೇ ಇದ್ದಾಳೆ ನೋಡಿ GML. ಓಕೆ ಯಾರು ಅಂತಿದ್ದಾರೆ ಸುಮಿ ಸಿಸ್ಟರು. ಭೀಮಾ ರೆಡ್ಡಿ ನಿಮಗೆ ಹೇಗೆ ಗೊತ್ತು ಅಂತಿದ್ದಾರೆ. ಭೀಮಾ ರೆಡ್ಡಿ ನಿಮ್ಗೆ ಗೊತ್ತು ಅಂತ ಹೇಳ್ತಾ ಇದಾರೆ RM ಅವರು. ಗುರು ಸಿ ಸಾಯಿ ಅಂತಿದ್ರೆ ಸಾಗರ್ ಬ್ರದರು. ಇದು ಲಿರಿಕ್ಸ್ ಅಷ್ಟೊಂದು ಬರಲ್ಲ ವರ ಸಿಸ್ಟರ್. ನಿನ್ನ ನಲಿವೆನ್ನತ ನಾನಲಿವೆ ಒಲವೇ. ಬರ್ತಾ ಇಲ್ಲ ಅದು, ಸುಮ್ನೆ ಹೋಯ್ತು ಸಾಂಗ್. ಬೇರೆ ಹಾಕಿ ವರ ಸಿಸ್ಟರ್ ಯಾವ್ದಾದ್ರು. ಆಯ್ ಸಕ್ರೆ ಹುಡುಗಿ ರಮ್ಯಕ್ಕ ಊಟ ಆಯ್ತಾ ಅಂತಿದ್ರೆ ಪಾರ್ಶ್ವ ಬ್ರದರ್. ಆಯ್ತು ಪಾರ್ಶ್ವ ಬ್ರದರ್, ನಮ್ದು ನಿಮ್ದಾಯ್ತಾ? ರಮ್ಯಾ ಅವರೇ ಊಟ ಅಂತಿದ್ದಾರೆ. ಆಯ್ತು ಭೀಮಾ ಬ್ರದರ್ ಅವರೇ. ಯಪ್ಪಾ ಎಲ್ಲಿದ್ದೀರಾ ರಮ್ಯಾ ಸೀಸ್? ನೀವು ಬರೀ 60 ಲಕ್ಷನಾ ಅಂತ ಹೇಳ್ತಾ ಇದ್ದಾರೆ 1 kgಗೆ. ಮಮತಾ 1 kgಗೆ 60 ಲಕ್ಷನೇ ಆಗೋದು. 6,000 ರೂಪಾಯಿ ಗ್ರಾಮ್. 100 ಗ್ರಾಮ್ಗೆ 6,000 ರೂಪಾಯಿ ಗ್ರಾಮ್ ಅಲ್ವಾ? 100 ಗ್ರಾಮ್ಗೆ 6 ಲಕ್ಷ ಆಗುತ್ತೆ. ಹಂಗ್ ಲೆಕ್ಕ ಹಾಕೊಂಡ್ರೆ 60 ಲಕ್ಷ ಆಯ್ತಲ್ಲ 1 kgಗೆ. ಹಾಯ್ ಅಂತ ಇದ್ರೆ ಕೃಷ್ಣ ಅವರು. GML ಹಾಯ್ ಅಂತಾರೆ. ಮಾತಾಡಲ್ಲ ತಂಗಿ ಅಂತಿದ್ದಾರೆ ಭೀಮಾ ಬ್ರದರು. ಈ ಸುಂದರ ಬೆಳದಿಂಗಳ ಈ ಕಂಪಿನ ಹಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಹಂಗಳದಲ್ಲಿ ಹೃದಯದ ತಾಳದಲ್ಲಿ
ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ವೇರ್ ಆರ್ ಯು ಜಿ ಎಮ್ ಎಲ್ ಅಂತಿದ್ರೆ ಎಲ್ಲೋದ್ರಿ ಜಿ ಎಮ್ ಎಲ್ ಬನ್ನಿ. ವೆಲ್ಕಮ್ ಟು ಸುಮಿ ದುಬೈ ವ್ಲಾಗ್ಸ್. ಹೇಗಿದ್ದೀರಾ? ಊಟ ಆಯ್ತಾ? ಹಾಯ್ ರೆಡ್ಡಿ ಗಾರು ಅಂತಿದ್ದಾರೆ ಕೃಷ್ಣ ಬ್ರದರ್. ಯಾಕೆ ಕೋಪ ಅಂತಿದ್ದಾರೆ ಭೀಮಾ ಬ್ರದರ್. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇಕೆ ಅಂತಿದ್ದಾರೆ ಹರ್ಷ ಅಂಡ್ ಡಾಲ್ ಬೋತ್ ಸೂಪರ್. ಥ್ಯಾಂಕ್ ಯು ಸುಮಿ ಸಿಸ್ಟರ್. ಈಸಿ ಸಾಂಗ್ ಹಾಕಿ ಅಂತಿದ್ದಾರೆ ರಮ್ಯಾ ತಂಗಿ. ಊಟ ಅಂತಿದ್ದಾರೆ ಆಯ್ತು ಭೀಮಾ ಬ್ರದರ್. ಯಾವ್ದು ಹಾಕ್ಲಿ ಅಂತಿದ್ರೆ ವರ ಸಿಸ್ಟರು. ವರ ಸಿಸ್ಟರ್ ಒಂದ್ ನಿಮಿಷ ಹೇಳ್ತೀನಿ ರೀ. ನನ್ನ ಹೃದಯ ಹಾಕಿ. ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ 7 ಜನ್ಮಕ್ಕೂ 7 ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ. ಇದೆ ತುಂಬಿ ಹಾಡುವೆನು ಈ ನನ್ನ ನುಡಿಯನ್ನು. ಈ ಜೀವಕ್ಕೆ ನೀನಾದೇ ಜಂಗಮನು ನವ ಚೈತ್ರ ತಂದವನು. ಅದಾಕಿ ಅದಿಷ್ಟ, ನಂಗೆ ತುಂಬಾ ಇಷ್ಟ ಆ ಸಾಂಗು. ಭೀಮಾ ರೆಡ್ಡಿ ನಂದೇ ಐಡಿ ಅಂತಿದ್ರೆ ಕೃಷ್ಣ ಬ್ರದರು. ಸುಮಿ ನಾ ಹರ್ಷನ್ನ ನೋಡ್ಕೊಂಡು ಕುಂತೀನಿ. ಹರ್ಷ ಎಲ್ಲಿದ್ದಾಳೆ ಇಲ್ಲಿ? ಹರ್ಷರ್ ಅಪ್ಪನೂ ಇದ್ದಾರೆ ಲೈವ್ ಅಲ್ಲಿ. ಹುಷಾರು GML. ಬಾಯ್ ಆಲ್ ಅಂತಿದ್ದಾರೆ ಭೀಮಾ ಬ್ರದರ್. ಓಕೆ ಕೃಷ್ಣ ಅಂತಿದ್ದಾರೆ ಸುಮಿ ಸಿಸ್ಟರ್. ನೋಡಿ GML ಅಂತಿದ್ದಾರೆ. ಬಾಯ್ ರೆಡ್ಡಿ ಅಂತಿದ್ದಾರೆ. ಹರ್ಷ ಹೇರ್ ಸಾ ಹರ್ಷ ಅಂತ ಹೇಳ್ತಾ ಇದಾರೆ GML. ಹಾಯ್ GML ಅಂತಿದ್ರೆ ವರ ಸಿಸ್ಟರು. ನಗ್ತಾವ್ರ ನಮ್ಮ ಮನೇಲಿ ವಲಾ ಅಂತ ನಗ್ತಾವ್ರ GML. ಹಾಯ್ GML ಬ್ರದರ್ ಅಂತಿದ್ರೆ ಅಮ್ಮು. GML ಬೈಕ್ ಬೇಕು ಅಂತಿದ್ರೆ ಸುಮ್ಮಿ ಸಿಸ್ಟರ್. ವಲಾ ಅಂತಿದ್ರೆ GML. ಕೃಷ್ಣ ಯಾವ್ದು ಹುಡುಗ ಇದು ಒರಿಜಿನಲ್ ಐಡಿ ಮತ್ತೊಂದು ಬೇಕಿದೆ ಅಂತ ಹೇಳ್ತಾ ಇದಾರೆ ಕೃಷ್ಣ ಅವರು. ಇಲ್ಲಿ ಕೃಷ್ಣ ಎರಡಿದೆ. ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ 7 ಜನ್ಮಕ್ಕೂ 7 ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ. ಎದೆ ತುಂಬಿ ಹಾಡುವೆನು ಈ ತೊದಲ ಹಾಡನ್ನು. ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿನ್ನು. ಈ ಜೀವಕ್ಕೆ ನೀನಾದೇ ಚಂದ್ರಮನು ನವ ಚೈತ್ರ ತಂದವನು. ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ 7 ಜನ್ಮಕ್ಕೂ 7 ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ. ಮೌನವಿಲ್ಲದೆ ಮಾತೆಂದು ಹುಟ್ಟದು ಆ ಮಾತಿಗೆ ಸ್ವಾಗತ. ಮಾತು ಇಲ್ಲದೆ ಹಾಡೆಂದು ಹುಟ್ಟದು ಆ ಹಾಡೇ ಶಾಶ್ವತ. ಹಾಡಿಂದಲೇ ಹುಟ್ಟಿ ಬರೋ ಕನಸಲೇ ನಲಿಯುತ್ತ. ಕನಸಲೇ ಹುಟ್ಟಿ ಬರೋ ಬದುಕಿಗೆ ಒಲಿಯುತ್ತ. ಬದುಕಿನಲೇ ಹುಟ್ಟಿ ಬರೋ ಆ ಪ್ರೀತಿ ತಕದಿಮಿತ. ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ 7 ಜನ್ಮಕ್ಕೂ 7 ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ. ಅಂದವಿಲ್ಲದೆ ಆಸೆಯು ಹುಟ್ಟದು ಆ ಆಸೆಗೆ ಸ್ವಾಗತ. ಆಸೆ ಇಲ್ಲದೆ ಆನಂದ ಹುಟ್ಟದು ಆನಂದವೇ ಅಂಕಿತ. ಆನಂದಕ್ಕೆ ಹುಟ್ಟಿ ಬರೋ ಆಸರೆಯ ಬೇಡುತ್ತ. ಆಸರೆಗೆ ಹುಟ್ಟಿ ಬರೋ ಅಪ್ಪುಗೆಯ ಸವಿಯುತ. ಅಪ್ಪುಗೆಗೆ ಹುಟ್ಟಿ ಬರೋ ಆ ಅನುಭವ ತಕದಿಮಿತ. ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ 7 ಜನ್ಮಕ್ಕೂ 7 ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ. ಎದೆ ತುಂಬಿ ಹಾಡುವೆನು
ಈ ತೊದಲ ಹಾಡನ್ನು ಮನಸ್ಸು ಬರೆದ ಕಾವ್ಯವನ್ನು ಅರ್ಪಿಸುವೆ ನಿನಗಿನ್ನು ಈ ಜೀವಕ್ಕೆ ನೀನಾದೇ ಚಂದ್ರಮನು ನವ ಚೈತ್ರ ತಂದವನು. ಡೆಡಿಕೇಟೆಡ್ ಬೈ RMSS ಫ್ಯಾಪ್ಟೆಕ್ ಅವರಿಗೆ. ಈಗ ಕಚ್ಚಂತೆ ನೋಡಿ ಅವ್ರಿಗೆ ಹೆಂಗಾಡದ್ನ ಎಲ್ಲ ನಗ್ತಾ ಇದ್ದೀರಾ ಅಲ್ವಾ? ಪಾಠ ಓದ್ದೆ ಅನ್ಸುತ್ತೆ. GML ಬ್ರದರ್ ನಿಮ್ಗೆ ನಾವು ಮಾತಾಡ್ಸಿದ್ರು ಕಾಣಿಸಲ್ಲ, ಬರೀ ಅತ್ತೆದೀರ್ ಮಾತ್ರ ಕಾಣ್ತಿದಾರೆ ಅಮ್ಮು. ಅಬ್ಬಬ್ಬಾ ಕಚ್ಚಂತು ಈಗ. ನಿಮ್ಗೆ ಡೆಡಿಕೇಟೆಡ್, ಓಕೆನಾ? ಹಾ ಸುಮಿ, ನಿನ್ ಕಣ್ಣಿಗೆ ಸಿಗಲ್ಲ, ನಾ ಆರಿಸ್ಕೊಂಡ್ ಹೋಗ್ತೀನಿ. ಹಾ ಸುಮಿ, ನಿನ್ ಕಣ್ಣಿಗ್ ಸಿಗಲ್ಲ, ನಾ ಆರಿಸ್ಕೊಂಡ್ ಹೋಗ್ತೀನಿ ಎಂದಿದ್ದಾರೆ. GML ಹಾಯ್ ರಮ್ಯಾ ತಂಗಿ ಎಂತಿದ್ದಾರೆ. ಹೇಳಿ ಕೃಷ್ಣ ಬ್ರದರ್, GML ಸ್ವಲ್ಪ ಟರ್ನ್ ಮಾಡಿ ಎಲ್ಲಾರ್ನು ನೋಡಿ ಒಮ್ಮೆ ಅಂತ ಹೇಳ್ತಾ ಇದಾರೆ ಸುಮಿ ಸಿಸ್ಟರು. ಅಮ್ಮು ಬಿಗ್ ಫ್ಯಾನ್, ಮರೆಯೋಕ್ಕಾಗುತ್ತಾ ಅಂತಿದ್ರೆ GML. ಸೂಪರ್ ಅಕ್ಕ ಅಂತಿದ್ರೆ. ಥ್ಯಾಂಕ್ ಯು ಬಿಟ್ರೆ, ಮತ್ತೆ ಮಾತಾಡ್ಸಿದ್ರು ಮಾತಾಡಲ್ಲ ಅಂತಿದ್ರೆ ಅಮ್ಮು. ಸೂಪರ್ ರಮ್ಯಾ ಸಿಸ್, ಥ್ಯಾಂಕ್ ಯು ವರ ಸಿಸ್ಟರ್. ಏನಾಯ್ತು ರಮ್ಮು, ಹೃದಯಕ್ಕೇನು ಆಗಿಲ್ಲ, ಕಚ್ಚಂತಂತೆ ನೋಡಿ ನಾನು ಆಡಿದ ಸಾಂಗ್ ಕೇಳಿ. ಚೆನ್ನಾಗಿತ್ತಾ? ನನ್ಗಿಷ್ಟ ಅದ್ ಸಾಂಗು, ಬಟ್ ಅಷ್ಟ್ ಚೆನ್ನಾಗ್ ಆಡಿದ್ನೋ ಏನೋ ಗೊತ್ತಿಲ್ಲ, ಏನೋ ಸುಮಾರಾಗಿ ಆಡ್ದೆ. ನಗ್ತಾ ಇದಾರೆ ಸುಮಿ ಸಿಸ್ಟರು. ಬಿಗ್ ಬಿಗ್ ಅಮ್ಮು ಚೂಸಿ ಅಂತ ಹೇಳ್ತಾ ಇದಾರೆ GML. ಅದು ನನ್ನ ಮಗನ ಡೈಲಾಗ್ ಬಟ್ರೆ ಅಂತಿದ್ದಾರೆ ಸುಮಿ ಸಿಸ್ಟರು. ರಮ್ಯಾ ಸಿ ಸೂಪರ್ ಅಂತಿದಾರೆ ಅಮ್ಮು. ಥ್ಯಾಂಕ್ ಯು ಅಮ್ಮು, ಸೂಪರ್ 100% ರಮ್ಯಾ ಅಕ್ಕ. ಥ್ಯಾಂಕ್ ಯು ಪಾರ್ಶ್ವ ಬ್ರದರ್. ಊಟ ಆಯ್ತಾ? ಏನ್ ಊಟ ಮಾಡಿದ್ರಿ ಪಾರ್ಶ್ವ ಬ್ರದರ್? ಒಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಟ್ರೈನ್ ಸ್ಲೋ ಆಗಿ ಬರುತ್ತಲ್ಲ, ಹಾಗೆ ಬಂತು ಸಾಂಗು. ಅದ್ ಹಂಗೆ ಫಾಸ್ಟ್ ಇರಲ್ಲ GML, ನಿಧಾನಕ್ಕೆನೆ ತಾನೇ ಅದು ಸ್ಲೋ ಆಗಿ ಹೋಗುತ್ತೆ ಸಾಂಗು. ಓಹೋ ಮಂಜಣ್ಣ ಫುಲ್ ಖುಷ್. ರಮ್ಯಾ ಸಿಸ್, ಹೌದು ಅವರಿಗೆ ಡೆಡಿಕೇಟ್ ಮಾಡಿರೋದು. ಡೆಡಿಕೇಟೆಡ್ ಬಿಟ್ಟು ಮಂಜು. ಸೂಪರ್ ರಮ್ಮು, ಥ್ಯಾಂಕ್ ಯು ಹೊರು. ಭಟ್ರು ಯಾಕೆ ಡಿಲೀಟ್ ಅಂತಿದ್ದಾರೆ. ನನ್ನ ಮಗನ್ ಹೇಳಿದೆ ನನ್ನ ಮನಸ್ಸು. ಭಟ್ರೆ ಥ್ಯಾಂಕ್ ಯು. ನಮ್ ಭಟ್ರಿಗೋಸ್ಕರ ಯಾವ್ದಾದ್ರು ಒಂದ್ ಸಾಂಗ್ ಹಾಕಿ ವರ ಸಿಸ್ಟರ್. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ, ಅದಾಕಿ ನೋಡೋಣ. ನಮ್ ಭಟ್ರಿಗೋಸ್ಕರ ಟ್ರೈ ಮಾಡೋಣ ಒಂದ್ 2 ಲೈನ್. ಸಾರಿ ಅರು ಸಿಸ್ಟರ್, ನಿಮ್ ಲೈವಿಗ್ ಬರಕ್ ಆಗ್ತಿಲ್ಲ. ಯಾಕಂದ್ರೆ ಅದೇ ಟೈಮಿಗೆ ನಾನು ಯೋಗಕ್ಕೆ ಹೋಗ್ಬಂದು ಒಂದ್ 12:30 1 ಗಂಟೆ ಆಗ್ತಾ ಇದೆ ನಾನು ಬರೋದು. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಕೆಲ್ಸಗಳು ಮಾಡ್ತಿರ್ತೀನಲ್ವಾ, ಅದ್ರಿಂದ ನಿಮ್ ಲೈವಿಗ್ ಬರಕ್ಕೆ ಕಷ್ಟ ಆಗ್ತಾ ಇದೆ. ಸಾರಿ, ಬೇಜಾರಾಗ್ಬೇಡಿ. ವಿಡಿಯೋಸ್ ನೋಡ್ತೀನಿ, ಓಕೆನಾ? ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಗಂಧದ ಪರಿಮಳಕ್ಕಿಂತ ಘಮ ಘಮ ಸುಮ ಘಮ ಘಮ ಸುಮ. ಇಲ್ಲಿ ಬಿರಿಯಾನಿ ಘಮ ಘಮ ಅಂತದೆ. ಏನ್ ಮಾಡಿದೀರಾ ಸುಮ ಸಿಸ್ಟರ್? ಇವತ್ತು 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 ಆ ಚಿಕನ್ ಇದ್ದಿತ್ತು, ಮೊನ್ನೆದ್ದು ಸಂಡೆ ಮಾಡಿದ್ದು. ನಿನ್ನೆ ಮಂಡೆ ಅಲ್ಲ. ಹಾ ಬ್ಲೂ ಬೇಕಂತೆ ನೋಡಿ ಸುಮಿ ಸಿಸ್ಗೆ. ಅಲ್ಲ ಸಾರಿ GML ಗೆ. ಓಕೆ ಓಕೆ GML. ಊಟ ಸೂಪರ್ ಇರುತ್ತೆ. ಚಪಾತಿ, ಪಲ್ಯ, ರೈಸ್, ಸಾಂಬಾರ್ ವಿತ್ ಕರ್ಡ್ ರೈಸ್ ರಮ್ಯಕ್ಕ ಅಂತೆ. ಸೂಪರ್ ಸೂಪರ್ ಪಾರ್ಶ್ವ ಬ್ರದರ್. ನನ್ನ ಮಗನ್ ಏನ್ ಲುಕ್ ಇದೆ ಅಕ್ಕ, ಗೊಂಬೆ. ಹೌದಾ, ಚೆನ್ನಾಗಿದ್ಯಾ ಭಟ್ರೆ? ನನಗೂ ಅದ್ ಫೇಸ್ ಇಷ್ಟ ಆಯ್ತು, ಅದಕ್ಕೇನೆ ತಗೊಂಡಿದ್ ನೀನು. ತುಂಬಾ ಇಷ್ಟ ಆಯ್ತು ಫೇಸು. ಹೌದು, ರಿಯಲ್ ಆಗಿ ಕಾಣ್ತದೆ ಅಲ್ವಾ, ಮಕ್ಳಾಗೇನೆ. ಫೇಸ್ ಒಂಥರ ಕ್ಯೂಟ್ ಆಗಿದೆ. ಹೌದು, ಒಳ್ಳೇದುಂಟು. ವಾಶ್ ಕೂಡ ಮಾಡ್ಬೋದಾ ಅಂತಲ್ವಾ? ಸೂಪರ್ ಸೂಪರ್. ವಾಶ್ ಮಾಡ್ಬೋದು. ಸೂಪರ್ ಸೂಪರ್ ಅಮ್ಮು ಅಂತಿದ್ದಾರೆ. ಇಟ್ಸ್ ಓಕೆ ರಮ್ಯಾ ಅಂತಿದ್ದಾರೆ. ನನಗೂ ಬೇಜಾರಾಗ್ತಾ ಇದೆ. ನಿಮ್ ಲೈವ್ಗೆ ಮತ್ತೆ ನಾಗು ಸಿಸ್ ಲೈವ್ಗೆ 2 ಲೈವ್ಗೆ ಬರಕ್ ಆಗ್ತಾ ಇಲ್ಲ ಸರಿಯಾಗಿ. 2ನು ಮಾರ್ನಿಂಗ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ವಿಡಿಯೋಸ್ ನೋಡ್ತೀನಿ, ಡೋಂಟ್ ವರಿ. ಅರು ನಂದು ನೆಟ್ ಪೋಯ. ಹೌದಾ ವರ ಸಿಸ್ಟರ್, ಅದಕ್ಕೆ ತಿರುಗ್ತಾ ಇತ್ತು. GML ಸಾಂಗ್ ಅಂತೆ ಹಾಕಿ ಅಂತಿದ್ರೆ ವರ ಸಿಸ್ಟರು. ಮತ್ತದೇ ಮಂದಾರ ನಿನ್ನ ಹೆಸರು.
ಮಾತನ್ನದೆ ಮಂದಾರ ನಿನ್ನ ಹೆಸರ ಶೃಂಗಾರ ಹೂ ಕನಕಾಂಬರಿ ಹೋ ನೀಲಾಂಬರಿ ನಿನಗೆ ಈ ಸರಿ. ಮಾತನಾಡೆ ಮಂದಾರ ನಿನ್ನ ಹೆಸರ ಶೃಂಗಾರ ಹೋ ಕನಕಾಂಬರಿ ಓ ನೀಲಾಂಬರಿ ನಿನಗೆ ನೀ ಸರಿ ಅಂತ. ಅದು ಓದ್ಲಿಕ್ಕೆ ಸ್ವಿಚ್ ಆಫ್ ಬರಲ್ಲ, ಆಗುತ್ತೆ ಹಾಡುದು ಬಾಯ್ ಹೇಗೆ? ಚಾರ್ಜ್. ಹ್ಮ್ ಓದ್ಲಿಕ್ಕೆ ಬರಲ್ಲ, ಹಾಡುದು ಹೇಗೆ ಕೇಳಿದ್ದು. ಮಾತನಾಡೆ ಮಧು ತುಂಬಿದ ಗುಲಾಬಿ ಸುಮ. ಯಾವ ಸಾಂಗು GML ಇದು? ಎಲ್ಲೆಲ್ಲಿಂದ ಅರ್ಧ ಅರ್ಧ ಪೇಸ್ಟ್ ಮಾಡ್ತಿದ್ದೀರಾ? ಏನ್ ಊಟ ಮಾಡಿದ್ರಿ ಇವತ್ತು? ಏನೋ ಸರಿಯಾಗಿ ಉಂಡಿಲ್ಲ ಅದಕ್ಕೆ ಹಿಂಗ್ ಆಡ್ತಾ ಇದ್ದಿ GML. ಇಲ್ಲ ನೋಡಿ, ಕೈಯಲ್ಲಿ ಉಂಟು ಗ್ಲಾಸ್, ಮತ್ತೆ ಹೇಗೆ ಹೀಗೆ ಆಡದೆ. ಊರಲ್ಲಿ ಬಂದ್ರ GML? ಓಕೆ ಸುಮಿ ಅಕ್ಕ, ಇಲ್ಲಿಗೆ ಉದಯ ವಾರ್ತೆಗಳು ಮುಕ್ತಾಯ ಮಾಡುತ್ತೇನೆ. ನಮ್ಮ ನಿಮ್ಮ ಭೇಟಿ ನಾಳೆ ಮಧ್ಯಾಹ್ನ ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ಭೇಟಿ ಆಗೋಣ. ವಂದನೆಗಳು. ನಾನೇ ಫಸ್ಟ್ ಬಂದಿದ್ದು ಲೈವ್ಗೆ ಇವತ್ತು. ಬಾಯ್. ಭಟ್ರೆ ಇರಿ, ನಾನ್ ಇಲ್ವಾ? ನಾನು ಇನ್ನೊಂದು 10 ಮಿನಿಟ್ಸ್ ಇರ್ತೀನಿ ಇರಿ, ನಾನು ಇರೋವರ್ಗುನು. ಹೋದ್ರಮೇಲೆ ನಿನ್ ಫ್ಲೈಟ್ ಮೇಲೆ ಆಣೆ ಅಷ್ಟೇ ಭಟ್ರೆ. ಬೇಡಪ್ಪ, ಫ್ಲೈಟ್ಗೆಲ್ಲ ಹಾನಿ ಮಾಡ್ಬೇಡಿ. ಇದಾದ್ರೆ ಮತ್ತೆ ಮತ್ತೆ ಹೋಗಂಗಿಲ್ಲ ಭಟ್ರು. ಭಟ್ರು ನಾನು ಬೇಕಲ್ವ ನಮ್ಗೆ. ಹೋಗೋವರ್ಗು ಭಟ್ರು ಹೋಗಂಗಿಲ್ಲ. ಮತ್ತೆ ನನ್ ಬಿಟ್ಟು ಹೆಂಗ್ ಹೋಗ್ತಾರೆ ಭಟ್ರು? ಅಕ್ಕ ಇರುವಾಗ ತಮ್ಮ ಇಲ್ಲೇ ಇರ್ಬೇಕು. ಇಲ್ಲ, ಒಮ್ಮೆ ದುಬೈಗೆ ಕರೆಸ್ಬೇಕು ಅವರನ್ನು ಪೂಜೆ ಮಾಡಿಸ್ಲಿಕ್ಕೆ. ವ್ಯೂಸ್ ಬರೋದಿಲ್ಲಲ್ಲ, ಚಾನಲ್ಗೆ ಒಂದು ಪೂಜೆ ಮಾಡ್ಬೇಕು. ಹೂವೆಲ್ಲ ತಂದು ಬಿಡಿ ಊರಲ್ಲಿ, ಪೂಜೆ ಮಾಡುವ. ಚೈತ್ರದ ಪ್ರೇಮಾಂಜಲಿ ಫಿಲ್ಮ್ ಸಾಂಗ್ ರಮ್ಯ ಇದು. ಅದೇ ಎಲ್ಲ ಅರ್ಧದಿಂದ ಆಗ್ತಾವ್ರೆ ಅಮ್ಮು. ಏನ್ ಊಟ ಮಾಡಿದ್ರಿ ರೀ? ಅವಾಗ ರೈಸ್ ಸಾಂಬಾರು 2 ಬಜ್ಜಿ ಅಂತ ಇದ್ರು. ಮಗಳೇನು ಅವಳ ಆಚೆ ಹೋದ್ಲು. ಹರ್ಷಾ ಬಾ, ಕವಿಯತ್ತೆ ಬಂದಿದಾರ ನೋಡಿ ಇಲ್ಲಿ. ಹೈಡ್ ಆಗಿದೆ ಕವಿತಾ ಕನ್ನಡ ಬ್ಲಾಗ್ ಇದ್ದು. ಬಂದ್ರು ನೋಡಿ. ಅಯ್ಯೋ ನನ್ನ ದೊಡ್ಡ ಮನೆ ದೊರೆಸಾನಿ. ಈ ಕಡೆ ಬಾ. ನನ್ನ ಮಗನ್ ಹೋಗಕ್ಕೆ ಮನಸ್ಸು ಬರ್ತಿಲ್ಲ ರಮ್ಮಕ್ಕ. ಮನಸ್ ಬರ್ತಾ ಇಲ್ಲ ರಮ್ಯಕ್ಕ, ಹೋದಂತೆ ನಾನು ಹೋಗಲ್ಲ. ಹೋಗಂಗಿಲ್ಲ. ಈ ಅಕ್ಕನ್ ಬಿಟ್ಟು ಹೆಂಗ್ ಹೋಗ್ತೀರಾ ನೀವು? ಅಕ್ಕ ಇರ್ಬೇಕಾದ್ರೆ ಇಲ್ಲೇ ಇರ್ಬೇಕು ನೀವು. ಮಾತಾಡ್ಸು. ಅತ್ತೆ. ಅಯ್ಯೋ ಯಾಕೆ 90 ಎಷ್ಟು ಐಡಿಯಲ್ಲಿ ಬರ್ತೀರಿ ಕವಿ? ಎಷ್ಟು ಐಡಿಯಲ್ಲಿ ಬಂದು ಬ್ಲೂ 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 ಅಂತ? ಚಿನ್ನ ಬಂಗಾರಿ ಹರ್ಸು ಹರ್ಸು ಹಾಯ್ ಪುಟ್ಟಿ ಹೇಳ್ತಾರೆ ನೋಡಿ. ಸಾಂಗ್ ಬಂದಿದೆ, ಹರ್ಷನ ಹತ್ರ ಚೈತ್ರದ ಪ್ರೇಮಾಂಜಲಿ ಕಂಟಿನ್ಯೂಟಿ ಸಾಂಗ್ ಅದು. ಹೌದಾ? ಕನ್ನಡದಲ್ಲಿ ಹಾಕಿದ್ರಿ ಇವಾಗ. ಹರ್ಷನಿಗೆ ಗೊತ್ತುಂಟ ಸಾಂಗ್? ಪ್ರೇಮಾಂಜಲಿಯ ಸುಮಾ ಸುಮಾ ಸುಮಾ, ಗಂಧದ ಪರಿಮಳಕ್ಕಿಂತ ಘಮ ಘಮ, ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ, ಗಂಧದ ಪರಿಮಳಕ್ಕಿಂತ ಘಮ ಘಮ, ಮಲ್ಲಿಗೆಯ ಮಳ್ಳಿ ಚೆಲುವಿನಲಿ, ಮೆಲ್ಲುಲಿಯ ಮೆಲ್ಲ ನಗುವಿನಲಿ, ಸಂಪಿಗೆಯ ಮೆಲ್ಲ ನಗುವಿನಲಿ, ತಂಪಿಡುವ ಶಶಿಯ ವನದಲ್ಲಿ ಮಾತಾಡದೆ ಮಂದಾರ ನಿನ್ನ. ಬರ್ತಿಲ್ಲ ಅವು ಸರಿಯಾಗಿ ಬರ್ದೇ ಇರವು ಹೋಗ್ಬಿಡುತ್ತೆ. ಚೆನ್ನಾಗಿ ಟೀಚರ್ ಚೆನ್ನಾಗ್ ಆಡ್ತಾರೆ. ನಾನು ಎಕ್ಸಿಟ್ ಆದ್ಮೇಲೆ ಟೀಚರ್ ಆಡ್ತಾರೆ ಇದು GML. ಅವ್ರು ಚೆನ್ನಾಗ್ ಆಡ್ತಾರೆ. ಬ್ಲೂ ಫ್ರಾಕ್ ಇಲ್ಲ ಅತ್ತಿಗೆ. ಕೊಡ್ತಾರೆ ಇರಿ. ನಿಮಗ್ ಬ್ಲೂ ಫ್ರಾಕ್ ಕೊಡಲ್ವಾ? ಚಿನ್ನಿ ಬಂಗಾರಿ ಹರ್ಷು ಅಂತಿದಾರೆ. ಹಾಯ್ ಪುಟ್ಟಿ ಅಂತಿದಾರೆ ಭಟ್ರು. ಹಾಯ್ ಭಟ್ರು ಮಮ್ಮ ಹೇಳು. ಹಾಯ್ ಭಟ್ರು ಮಮ್ಮ. ಊಟ ಆಯ್ತಾ ಕೇಳು. ಊಟ ಆಯ್ತಾ? ಏನ್ ನೋಡ್ತಾ ಇದೀಯ ನೀನು? ಮೇನ್ ಐಡಿ ಸುಮಾ ಅಂತಿದಾರೆ GML. ಎನಿಮಿ ಅಂತಿದಾರೆ ಟೀಚರು. ಸುಮಾ ಗಮ ಗಮ ಸುಮಾ ಅಂತಿದಾರೆ ಭಟ್ರು. ಕೃಷ್ಣ ಹೇಳಿದ್ದಾರೆ. NT ಪ್ರವೀಣ್ ಅವ್ರು ಬಂದ್ರು ಹಾಯ್ ಅಂತ. ಹಾಯ್ ಪ್ರವೀಣ್ ಬ್ರದರ್, ವೆಲ್ಕಮ್ ಟು ಸುಮಿ ದುಬೈ ವ್ಲಾಗ್ಸ್. ನನ್ಗೆ ಹಾಯ್. GML ಅಂಕಲ್ ಬಾ ಹೇಳು.
ಅವಳು ಮೊಬೈಲ್ ಗೇಮ್ ಆಡೋದ್ರಲ್ಲಿ ಬಿಸಿ ಇದ್ದಾಳೆ ನೋಡಿ ಅಲ್ಲಿ. ಇಲ್ಲಿ ಸ್ಟ್ರೈಟ್ ನೋಡು, ನಾನಿದ್ದೀನಿ ನೋಡು ಹರ್ಷ. ಹಾಯ್. ಹೇಗಿದೆ ದುಬೈ? ಅವ್ರು ಕಾಣಿಸ್ತಾ ಇಲ್ಲ, ಸುಮ್ನೆ ಹೇಳ್ತಿರೋದು. ವೆಲ್ಕಮ್ ಅಗೇನ್ ಪ್ರವೀಣ್ ಅಂತಿದ್ರೆ, ಹರ್ಷ ಬೇಬಿ ಅಂತಿದ್ದಾರೆ GML. ಇದು ಸುಮಿಯಕ್ಕ ವಾಯ್ಸ್ ಅಲ್ಲ, ಮತ್ತೆ ಯಾರ್ದು ಕಂಡಿಡೀರಿ ನೋಡೋಣ ಪ್ರವೀಣ್, ಯಾರ್ದಿರ್ಬೋದು? ಪಪ್ಪನೂ ಐತೆ ಇಲ್ಲಿ. ಹಾಯ್ ಪಪ್ಪ, ನಮ್ಮಪ್ಪ ಊಟ ಆಯ್ತಪ್ಪ. ಯಾರು ಪಪ್ಪ? ನಾನೇ ಪ್ರವೀಣ್ ಅಂತಿದ್ರೆ, ಕೋಲ್ಡ್ ಆಗಿದೆ ಅಂತಿದ್ರೆ ಸುಮಿ ಸಿಸ್. ಹರ್ಷ ಯಾಕೆ ಸ್ಕೂಲ್ಗೆ ಹೋಗಿಲ್ವಾ ಅಂತಿದಾರೆ ನೋಡಿ GM. ಹೋಗ್ ಬಂದೆ. ಹೋಗ್ ಬಂದೆ, ಇನ್ನ 5:30ಗೆ ಹೋಗ್ಬೇಕು ಇದಕ್ಕೆ ಟ್ಯೂಷನ್ಗೆ 5:30ಗೆ. ಈಗ 3:45 ಬಂದ್ಲು. ಅಯ್ಯೋ ದೇವರೇ, ನೀನು ಇದ್ದರೆ ಮುದ್ದು ಬಂಗಾರ ಅತ್ತಿಗೆ ನನಗೆ ಕೊಡಬಾರದೆ, ಕೊಡಯ್ಯ ನೀನು ಮುದ್ದು ಅತ್ತಿಗೆ. ಏನು ಬಿಡೆನು ನಿನ್ನ ಪಾದ ಮಂಜಣ್ಣ, ಬಿಡೆನು ನಿನ್ನ ರೀ. ನೋಡ್ರಿ ಟೀಚರ್ ಏನೋ ಹೇಳ್ತಾರೆ. ಮುದ್ದು ಹೊತ್ತಿಗೆನೆ ನನಗೆ ಕೊಡಬಾರದೆ. ಒಳ್ಳೆ ಗೊತ್ತಿಲ್ಲ ಬಿಡಿ ಅಂತಿದ್ದಾರೆ ಪ್ರವೀಣ್ ಅವರು. ಆಯ್ ಸುಮಕ್ಕ ಅಂತಿದ್ದಾರೆ ನಮ್ಮ ಕೃಷ್ಣ ಬ್ರದರ್. SK ಅಕ್ಕ ಅಂತಿದ್ದಾರೆ ಪ್ರವೀಣ್. ಫ್ರಮ್ ಮಂಡ್ಯ ಪ್ರವೀಣ್ ಅಂತಿದ್ದಾರೆ ಸುಮಿ ಸಿತ್ತು. ಬಾಡ್ವಿನ್ ಸ್ಕೂಲ್ ಅಂತಿದ್ದಾರೆ. ಹೌದು ಹೌದು, ಬಾಡ್ವಿನ್ ಸ್ಕೂಲ್. ಎಂತ ಟೀಚರ್ ಇದು ನಿಮ್ ಕತೆ? ನಾಳೆ ಬಂದು ಕಿಡ್ನಾಪ್ ಮಾಡ್ತೀನಿ ಅರ್ಶಿನ. ಹಾ ಮಾಡಿ ಮಾಡಿ. ಟೀಚರ್ ನೋಡಿ GML ನ ಇದು ವಿಚಾರಿಸ್ಕೊಂತಾರೆ ನಿಮ್ನ GML. ಊರಿಂದ ಬಂದ್ರೆ GML, ಇಲ್ಲ ಊರಲ್ಲೇ ಇದ್ದೀರಾ? ಗೊತ್ತಾಯ್ತಾ ಪ್ರವೀಣ್ ಅಂತಿದ್ದಾರೆ ಸುಮಿ ಸಿಸ್ಟರು. ಶ್ರೀ ಸಿಸ್ ಬಂದ್ರು ಆನ್ ಅಂತ. ಶ್ರೀ ಸಿಸ್ಟರ್ ವೆಲ್ಕಮ್ ಟು ಸುಮಿ ದುಬೈ ವ್ಲಾಗ್ಸ್. ಇದೀರಾ ಅನ್ಸುತ್ತೆ ಅವಾಗಿಂದ ಎಲ್ಲ. ಊಟ ಆಯ್ತಾ? ಏನ್ ಊಟ ಮಾಡಿದ್ರಿ? ಮಂಜಣ್ಣ ಬ್ರೋ ಸ್ಟ್ರೀಮ್ ಅವರ ಇವರು ಅಂತಿದ್ರೆ ಪ್ರವೀಣ್ ಅವರು. ಮಂಜಣ್ಣ ಬ್ರದರ್ ಅವರ ವೈಫು ಅಂದ್ರೆ ನಿಮ್ಮ ಅತ್ತಿಗೆಯವರು ಪ್ರವೀಣ್ ಅವರೇ. ಸುಮಿ ಸಿಸ್ ಎಸ್ ಅಂತಿದ್ರೆ ಅವರ ಡ್ರಾಮಾ, ಅವರ ಧರ್ಮ ಪತ್ನಿ ಇವರು ಅಂತಿದ್ರೆ ಸುಮಿ ಸಿಸ್. ಹಾಯ್ ಎಂಟಿ ಪ್ರವೀಣ್ ಅಂತಿದ್ರೆ ಶ್ರೀ ಸಿಸ್ಟರು. ಶ್ರೀ ಸಿಸ್ಟರ್ಸ್ 8 ಮೆಂಬರ್ಸ್ ಇದ್ದೀರಾ. ಪ್ಲೀಸ್ ಕೀಪ್ ಮೆಸೇಜ್, ಡೋಂಟ್ ಬಿ ಹೈಡ್. ಎಲ್ಲೋದ್ರಿ ಟೀಚರ್? ಅಯ್ಯೋ ದೇವರೇ, ನೀವಿದ್ದರೆ ಭುವಿ ತಲೆಯನ್ನು ತೆಗೆಯಬಾರದೆ, ತಲೆಯನ್ನು ಕೊಟ್ರೆ ಆದ್ರೆ ಅದರಲ್ಲಿ ನೋವನ್ ಯಾಕೆ ಇಟ್ಟೆ? ಅಯ್ಯೋ ನನ್ನ ಭುವಿ, ಅಯ್ಯೋ ನನ್ನ ಭುವಿ. ಇದು ಹಾಡು ಎಲ್ಲಿ ಭುವಿ? ಇದು ಹಾಡು ಒಳ್ಳೇದುಂಟು, ಹಾಡಿ. ಹಾಗೆ ಹೇಳಿ ಅಕ್ಕ ಅಂತಿದ್ರೆ ಪ್ರವೀಣ್. ಹಾಯ್ ತಂಗಿ ಅಂತಾರೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಆಡಿ ಆಡಿ. 2 ಸಲ ಇದೆಯಾ? ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ಒಮ್ಮೆ ನಿನ್ನನ್ನು ಕಣ್ತುಂಬ, ಹಾಡಿ. ಕಾಣೋ ಆಸೆ ಎಲ್ಲಿರುವೆ, ಮತ್ತೆ ಗೊತ್ತಿಲ್ಲ. ಅರಳಿರುವ ಹೂವಿನಲ್ಲಿ ನಿನ್ನ ನೋಟವ, ಹರಿಯುತ್ತಿಹ ನೀರಿನಲ್ಲಿ ನಿನ್ನ ಓಟವ, ನಂಗೆ ಗೊತ್ತಿಲ್ಲ.
ಭಾವವ ಮಳೆ ಬಿಲ್ಲ ಬಣ್ಣದಲ್ಲಿ ನಿನ ಹಂದವ. ನಮಿಗೂ ಅಷ್ಟು ನೀಟಾಗಿ ಬರಲ್ಲ. ನವಿಲಾಡು ನಾಟ್ಯದಲ್ಲಿ ನಿನ ಚಂದವ, ಇಲ್ಲ, ಒಂದು ಟ್ಯೂನ್ ತಂಪಾದ ಗಾಳಿಯಲ್ಲಿ ನಿನ್ನ ನಾಡು ಹಾಟವ. ಬರ್ತಿಲ್ಲ. ಆಯ್ತು ಟ್ಯೂನ್. ಬರ್ತಿಲ್ಲ ಅಮ್ಮ. ಬರ್ತಿಲ್ಲ ಬರ್ತಿಲ್ಲ. ನೀನೆಲ್ಲೋ ನಾನಲ್ಲೇ, ಹ್ಮ್. ಈ ಜೀವ ನಿನ್ನಲ್ಲೇ, ಗೆಲು ನೀನು ಕುಣಿಸಲು ನಾನು, ಸಾರಿ ಕುಣಿಸಲು ನೀನು, ಕುಣಿವೆನು ನಾನು, ಜಗವನ್ನೇ. ಪ್ರವೀಣ್ ಊಟ ಆಯ್ತಾ ಅಂತಿದ್ರೆ. ಹಲೋ ಶ್ರೀ ಅಕ್ಕ ಅಂತಿದ್ರೆ ಪ್ರವೀಣ್ ಅವರು. ಪ್ರವೀಣ್ ಊಟ ಆಯ್ತಾ ಅಂತಿದ್ರೆ ಶ್ರೀ ಸಿಸ್ಟರು. ಜಾನಪದ ಹಾಡು ಪ್ಲೀಸ್, ಜಾನಪದ ಹಾಡು ಹಾಕಿ ಪ್ರವೀಣ್ ಬ್ರದರ್. ಬಕ್ರಯ್ಯ. ಶ್ರೀ ಅಕ್ಕ ಈ ಹಾಡನ್ನೇ ಯಾವ ತರ ಮಾಡಿ ಇಡ್ತಾ ಇದೀವಿ, ಇನ್ ಜಾನಪದ ಹಾಡ್ಕೆ ಗಪ್ ಗಪ್ ಸಿಕ್ಬಿಡ್ತೀವಿ ಅಷ್ಟೇ. ಆಮೇಲೆ ಎಲ್ಲ ಓಡ್ಸ್ಕೊಂಡ್ ಬಂದ್ರೆ ಕಷ್ಟ ನನ್ನನ್ನ. ಬಾರಯ್ಯ ನೀನು ಎಲ್ಲಿರುವೆ ಬ್ರೋಕರಯ್ಯ, ಸಂತಿಗೆ ಒಂದು ಮುದುಕಿಯನ್ನಾದರೂ ಹುಡುಗಿ ಕೊಡು. ಶ್ರೀ ಅಕ್ಕ ಆಗಿದೆ ಅಂತಿದ್ರೆ ಪ್ರವೀಣ್. ಕೃಷ್ಣಣ್ಣ ಹಾಯ್ ಅಂತಿದ್ರೆ ಕವಿತಾ ಟೀಚರು. ಜಾನಪದ ಆದ್ರೆ ಕವಿತಾ ಸಿಸ್ನೇ ಬರ್ಬೇಕು. ಹೌದೌದು ಶ್ರೀ ಕರೆಕ್ಟ್. ಶ್ರೀ ಟೀಚರ್ ಸೂಪರ್ ಇರ್ತಾರೆ. ಶ್ರೀ ಜಾಯ್ನ್ ಆಗ್ತೀರಾ? ನಾನು ಎಕ್ಸೈಟ್ ಆಗ್ತೀನಿ. ಶ್ರೀ ಎಲ್ಲ ಸಾರಿ ಕವಿತಾ ಟೀಚರ್. ಪ್ರವೀಣ್ ಬನಾನಾ ಕೊಡಿ. ಯಾರ್ದು 2,500 ಬನಾನಾ ಕಂಪ್ಲೀಟ್ ಆಗುತ್ತೆ. ಬನಾನ ಬಿಡ್ಲೇ ಇಲ್ಲ ಇವ್ರು. ಬಿಟ್ಟಿಲ್ಲ. ಬೇಗ ತಿಂದ್ಬಿಡು, ಬೇಗ ಪ್ರವೀಣ್ ಬನ್ನಿ, ಹಾಳಾಗ್ತದೆ ಅದು ಬನಾನ. ಕಾಮೆಂಟ್ ಹಾಕಿ ವಾಚ್ ಅವರ್ ಕೊಡಿ, ರಿಟರ್ನ್ ಮಾಡ್ತೀನಿ ಓಕೆನಾ ಅಂತಿದ್ರೆ. ಜಾಯ್ನ್ ಆಗ್ತೀರಾ ಟೀಚರ್? ನಾನು ಎಕ್ಸಿಟ್ ಆಗ್ತೀನಿ. ಬಾಯ್ ಡಾಲ್, ಬಾಯ್ ಹರ್ಷ, ಬಾಯ್ ಬಾಯ್. ಎಂತ ತಿಂದಿ? ಎಂತ ಕೊಟ್ರು ಮಮ್ಮಿ? ಏನು ತಿಂದಿಲ್ಲ ಇನ್ನು. ಅಯ್ಯೋ ಪಾಪ. ಬಂದೆ ಡ್ರೆಸ್ ಚೇಂಜ್ ಮಾಡಿ ಕೈಕಾಲ್ ತೊಳ್ಕೊಂಡು ಕೂತಿದ್ದಾಳೆ. ಚಾಕಿ ಬೇಕಾ? ದುಬೈ ಚಾಕ್ಲೇಟ್. ಚಾಕ್ಲೇಟ್ ಬೇಕಾ ಅಂತಿದ್ರೆ. ಯಾವ ಚಾಕಿ ಬೇಕು? ಚಾಕ್ಲೇಟ್ ಬೇಡ್ವಾ? ಬೇಕು. ಯಾವ ಚಾಕ್ಲೇಟ್ ಯಾವ್ದ್ ಬೇಕು? ಬೇಕು? ಚೆನ್ನಾಗಿರೋ ಚಾಕ್ಲೇಟ್ ಬೇಕು. ಚೆನ್ನಾಗಿರೋ ಚಾಕ್ಲೇಟ್ ಬೇಕಂತೆ. ಅದೇ ಡೈರಿ ಮಿಲ್ಕಾ, ಮಿಲ್ಕಿ ಎಲ್ಲಾನು ಬಾರಾ, ಚೆನ್ನಾಗಿದೆ. ಮಂಚ, ಅದೇ ಡೈರಿ ಬೇರೆ ಮಿಲ್ಕ್. ಬೇರೆ ಸಿಗುತ್ತೆ. ಯಾವ್ದ್ಯಾವ್ದು? ಯಾವ್ದ್ಯಾವ್ದು ಹೇಳಿ ಏನ್ ಬೇಕು? ಯಾವ್ದ್ಯಾವ್ದು ಸಿಗುತ್ತೆ ಹೇಳಿ. ಚಾಕಿ ಜಾಸ್ತಿ ತಿನ್ಬಾರ್ದು, ಹಲ್ಲೆಲ್ಲ ಇದಾಗ್ತದೆ, ಹಾಳಾಗ್ತದೆ. ಹಾಲೆ ಉಳ್ಕಲ್ ಆಗ್ಬಿಟ್ಟಿದೆ ಅವಳಿಗೆ. ಅವನಿಗೆಲ್ಲ ಫುಲ್ ಆಗಿತ್ತು, ಇವಾಗೆಲ್ಲ ಬಿದ್ದು ಹುಟ್ಟದ್ಮೇಲೆ ಸರಿ ಹೋಯ್ತು. ಬನ್ನಿ ಅಂತ ಬಂದಿದೆ. ಪ್ರವೀಣ್, ಕಮೆಂಟ್ ಹಾಕಿ ಕೊಡಿ, ನಾನ್ ರಿಟರ್ನ್ ಬಂದು ಮಾಡ್ತೀನಿ ಕಾಫಿ ರೇಟ್ ಓಕೆನಾ ಪಕ್ಕ. ಅಂತಿದ್ದಾರೆ. ಇಲ್ಲಪ್ಪ, ಬನ್ನಿ ಬನ್ನಿ, ಯಾರಿಲ್ಲ ಇವತ್ತು. ಮ್ಯೂಟ್ ಮಾಡ್ಸೋಣ ಬನ್ನಿ, ಪರವಾಗಿಲ್ಲ. ಈಗ ಮ್ಯೂಟ್ ಮಾಡೋದು ಗೊತ್ತಾಗಿದೆ. ಕ್ರೋಮ್ ಏನಿಲ್ಲ ಟೀಚರ್, ಇವಾಗ ಮಾಮೂಲಿ youtubestudioCom ಅಂತ ಹೊಡಿತೀವಲ್ಲ, ಲಾಗಿನ್ ಸೈನ್ ಇನ್ ಮಾಡ್ಕೊಬೇಕು. ಸೈನ್ ಇನ್ ಮಾಡ್ಕೊಂಡು ಹೋದ್ರೆ ಅಲ್ಲೇ ಎಲ್ಲ ಆಪ್ಷನ್ಸ್ ತೋರಿಸುತ್ತೆ. ನಮಗೆ ಕಾಪಿ ರೈಟ್ಸ್ ಬಂದಿರೋದು ಅಲ್ಲೇ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಮತ್ತೆ ಮ್ಯೂಟ್ ಮಾಡಿದ್ರೆ ಮುಗೀತು ಅಷ್ಟೇನೆ. 1 ಅವರ್ 2 ಅವರ್ಸ್ ಅಲ್ಲೆಲ್ಲ ಹೋಗ್ಬಿಡುತ್ತೆ ಕಾಪಿ ರೈಟ್ಸ್. ಇವತ್ತು ಯಾರು ಇಲ್ಲಲ್ಲ ಬೈಲಿಕ್ಕೆ. ಹಾ ಬೈದ್ರೆ ಮಾತ್ರ ಬನ್ನಿ ಕಾಪಿ ರೈಟ್ ಬನ್ನಿ. ಬರೋದು. ಓಕೆ ಅಕ್ಕ, ಇರೋ ಬನಾನ ಎಲ್ರಿಗೂ ಕೊಡ್ತೀನಿ. ಅಯ್ಯೋ ದೇವ. ನೋಡಿ ಇನ್ನೇನಾದ ಎಲ್ಲಾರು ಓಕೆ ಬರ್ತಾರೆ ಎಲ್ಲಾರು ಟೀಚರ್. ಇಟ್ಟಿದ್ದಾರೆ. ನಾನು ಲಿಂಕ್ ಹಾಕ್ತೀನಿ, ಎಕ್ಸಿಟ್ ಆಗಿ ಲಿಂಕ್ ಹಾಕ್ತೀನಿ. ಓಕೆ ಬಾಯ್ ಹಾಲ್, ಬಾಯ್ ಟೀಚರ್, ಬಾಯ್ 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 ಶ್ರೀ ರಮ್ಯಾ, ಸೀಸ್, ಥ್ಯಾಂಕ್ ಬಾಯ್ ಯು. ರಮ್ಯಾ, ಬಾಯ್ ಸುಮಿ ಸೀಸ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಭಟ್ರೆ, ಬಾಯ್ ಬಾಯ್. ಥ್ಯಾಂಕ್ ಯು ಭಟ್ರೆ. ಇಷ್ಟು ನಾನು ಹೇಳಿದ್ದಕ್ಕೂ ಇದ್ರಲ್ಲಿ
ಬೈರಮ್ಮ ಹೇಳ್ತಿದ್ದಾರೆ. ಬನ್ನಿ ಟೀಚರ್. ಶ್ರೀ ಅಕ್ಕ ಕೊಡೋಣ ನಾಳೆ. ಬರ್ತೀರಾ ಕವಿ? ಮನೇಲಿದ್ದೀರಾ? ಕವಿ ಬನ್ನಿ ಬನ್ನಿ. ಬರ್ತೀನಿ. ಓಕೆ, ಲಿಂಕ್ ಪ್ಲೀಸ್. ಲಿಂಕ್ ಹಾಕಿ ಯಾರಾದ್ರೂ. ಲಿಂಕ್ ಮೇಲೆ ಇತ್ತು. ವಾಟ್ಸಪ್ ಅಲ್ಲಿ ಇದೆ ಲಿಂಕ್. ಓಕೆ ಸುಮಿ ಅಕ್ಕ, ಇಲ್ಲಿಗೆ ಉದಯ ಪಡ್ಸ ಆಯ್ತಾಯ್ತು, ಹೋಗಿ ಬನ್ನಿ. ನಾಳೆ ಸಿಗ. ಅಯ್ಯೋ, ಅದು ಮೆಸೇಜ್ ಬೇಗದ. ಓಕೆ ಓಕೆ, ಬೇಗದ ಮೆಸೇಜ್ ಓದಿದೆ ನಾನು. ಬ್ಲೂ ಕೊಡಿ. ವೈಟ್ ರಮ್ಮಿ. ಹಾಯ್, ಬಂದೆ ವೆಲ್ಕಮ್ ನಾನೇ. ವೆಲ್ಕಮ್ ಟು ದುಬೈ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ, ನಮಸ್ತೆ. ಅಲರ್ಜಿ ಆಗ್ತದೆ ಅಂತ ನೋಡಿ, ಪ್ರವೀಣಿಗೆ ಅಲರ್ಜಿ ಅಂತೆ ಬನಾನದಲ್ಲಿ. ಓಕೆ, ಇನ್ನೆರಡು ಬನಾನಾ ಕೊಡಿ ನಮ್ಗೆ. 2.5 ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ಯಾರ ಹತ್ರ ಎಕ್ಸ್ಟ್ರಾ ಬನಾನಾ ಇದೆ ಎಕ್ಸ್ಟ್ರಾ ಬನಾನಾ ಯಾರ ಹತ್ರ ಇದ್ರೆ ಕೊಡಿ. ಓಕೆ, ನಮ್ಮ ಹತ್ರ ಇರೋ ಎಕ್ಸ್ಟ್ರಾ ಕೊಡ್ತೀವಿ. ಜಿಯೋ ಮೇಲೆ ಇದೆಯಾ? ಈ ಬನಾನಕ್ಕೆ ಕಾಪಿ ಬನಾನಾ ಕೊಡು 2 ಎಕ್ಸ್ಟ್ರಾ. ಅಲ್ವಾ? 2 ಎಕ್ಸ್ಟ್ರಾ ಬನಾನಾ ಕೊಡು. ಒಂದ್ ನಿಮಿಷ, ಬರ್ಲಿಲ್ವಾ ಅಪ್ಲು? ಬಂದಿದೆ ನೋಡಿ. ಮೆಸೇಜ್ ಮಾಡ್ಬೇಕು ಅವರು. ನಾನು ನನ್ನ ಹತ್ರ ಒಂದೇ ಸಾಕು, ನಿಮ್ಗೆ ಒಂದೇ ಈಗ. ಹಾಯ್ ಅಮ್ಮು, ಹಾಯ್ ಭಟ್ರೆ, ನಮಸ್ತೆ. ಪ್ರವೀಣ್ ಬ್ರದರ್ ಹಾಯ್. ಅಮ್ಮು, ಎಲ್ಲರದ್ದು ಟೀ ಕಾಫಿ ಆಯ್ತಾ? ಕವಿ ಅಕ್ಕ, ಇವಾಗ ಬನಾನ್ ರೇಟ್ ಜಾಸ್ತಿ ಆಗಿದೆ, ಹಂಗಿಲ್ಲ ನೋಡಿ. 2 ಕೊಟ್ರೆ ಕಂಪ್ಲೀಟ್ ಆಗತ್ತೆ, ಪ್ಲೀಸ್. ಕಾಫಿ ಆಯ್ತಾ? ಇಲ್ಲ, ಜಸ್ಟ್ ಬಂದ್ ಹಾಗೆ ಲೈವ್ ಜಾಯಿನ್ ಆದೆ. ಸೊ ಮಾಡ್ಬೇಕು ಇನ್ಮೇಲೆ. ನೀವೆಲ್ಲ ತುಂಬಾ ಬನ್ನಿ ಅಂತ ಅಲ್ಲೂ ಬಂದೆ. ಬೇಡ, ಬ್ಲೂ ಬಂದ್ರಲ್ಲ ಟೀಚರ್ ಅಂತ ಇದ್ದಾರೆ. ಅತ್ತಿಗೆ ಹಾಯ್. ಏನ್ 2 ಕೊಡ್ಬೇಕು ಕವಿ? 2 ಬನಾನಾ ಬೇಕು ನಂಗೆ. ಇದೆಯಾ ನಿಮ್ಮ ಹತ್ರ ಶ್ರೀ ಸಿಸ್ಟರ್? ನೈಟ್ಗೆ ಸಿಗುತ್ತೆ. ತುಂಬಾ ಬರ್ತಾರಲ್ಲ ನೈಟ್ ಅಲ್ಲಿ. ಕಾಫಿ ಆಯ್ತಾ ಅತ್ತಿಗೆ? ಅನ್ನ ಮಂಜಾನ ನಮಸ್ತೆ. ಉಮ್ಮಿ ಹತ್ರ ಕೇಳಿದ್ರೆ ಈಗ ಕೊಡ್ತಾರೆ, ಕ್ಲೋಸ್ ಫ್ರೆಂಡ್ ಅಲ್ವಾ. ಒಮ್ಮಿಗೂ ನಮಗೂ ಆಗ್ ಬರಲ್ಲ ಇವಾಗ, ಕಾಯಿಲೆ. ಅದೇನು ಇದಕ್ಕೆ ಲೈವ್ ಕೂಡ ಬರ್ತಾ ಇಲ್ಲ ಅಲ್ಲ ಒಮ್ಮಿ. ಅಯ್ಯೋ, ದಿನಕ್ಕೊಂದ್ 30 ಸಲ ಜಗಳ ದಿನಕ್ಕೆ ಒಂದ್ 30 ಸಲ ಜಗಳ ಮಾಡಿರ್ತೀವಿ. ಹಾಯ್ ಲಕ್ಷ್ಮಿ, ಹಾಯ್ ಸಚಿನ್, ಹಾಯ್. ನಂಗೆ ಇಲ್ಲ 2 ಕಾಣ್ತಿದೆ. ಹೌದಾ? ಭಟ್ರು ಬ್ರೋ, ಜಾನಪದ ಪ್ರೀತಿಯ ಪರಿವಾಳ ಹರಿಹೊತ್ತ ಗೆಳೆಯ ಹಾಕಿ ಕವಿ ಅಕ್ಕ ಆಡ್ತಾರೆ ಅಂತ ಇದಾರೆ. ನಂಗದು ಹಾಗೆ ಪ್ರೀತಿಯ ಪರಿವಾಳ ಆತ. ಹಾಕಿ ಟ್ರೈ ಮಾಡ್ತೀನಿ. ಹಾಯ್ ಲಕ್ಷ್ಮಿ, ಕಾಫಿ ಇನ್ನೂ ಇಲ್ಲ, ನಿಮ್ದಾಯ್ತಾ? ವೆಲ್ಕಮ್ ಟು ಸುಮಿ ಲೈವ್. ನಾನ್ ಕೊಟ್ಟೆ ಅಣ್ಣ, ನೀವ್ ಇನ್ನೊಂದೆರಡು ಎಕ್ಸ್ಟ್ರಾ ಕೊಡಿ ಅಣ್ಣ ಮಂಜನ್ನ. ನನ್ ಮಗ ಒಂದ್ ಬಾಳೆಹಣ್ಣು ಮೇಂಟೈನ್ ಮಾಡಕ್ಕೆ ಆಗಲ್ಲ, 3 ಬಾಳೆಹಣ್ಣು ಇಟ್ಕೊಂಡಿರ್ತಾರ. ಇಟ್ಕೊಂಡಿರ್ತಾರೆ. 2 ಬಾಳೆಹಣ್ಣು, 2 ಬಾಳೆಲೆ 2. ಹಾಯ್ ಲಕ್ಷ್ಮಿ ಅಂತಿದ್ದಾರೆ ಅತ್ತಿಗೆ.
ಹಾಕಿಪ್ಪ ಸಾಂಗ್ ಹಾಕಿ. ಮತ್ತೆ ಕಾಪಿರೈಟ್ ಬೇರೆ ಬಂದ್ಬಿಡುತ್ತೆ ನಾನ್ ಬಂದಾಗೆಲ್ಲ ಸುಮ್ಮಿಗೆ. ಇಲ್ಲ ಇವತ್ತು ಯಾರಿಲ್ಲ ಆಮೇಲೆ ಅಂತ. ಕವಿತೆ ಎಷ್ಟು ಡೇಂಜರ್ ಇರ್ಬೋದು ಅಂತ. ಹಾಯ್ ರಮ್ಯಾ ಸಿಸ್ ಅಂತ ಇದ್ದಾರೆ. ಸುಮಿ ಕಾಫಿ ಎಲ್ಲ ಆಯ್ತಾ? ಊಟ ಕಾಫಿ ಆಯ್ತಾ? ಕುಡಿಯುದಿಲ್ಲ, ಊಟ ಟೈಮ್ ಊಟ ಮಾಡಿ ಗೊತ್ತದ್ದು. ಹಾ. ಹೈಡ್ ಆಗಿದೆ ಮೆಸೇಜ್. ಅವ್ರೇನೋ ಸ್ಪ್ಯಾಮ್ ಇದು ಹಾಕಿದ್ದಾರೆ. ಮತ್ತೆ ಹಾಯ್, ಎಲ್ಲ ಹೇಗಿದ್ದೀರಿ? ಫೋನ್ ಡಿಸ್ಪ್ಲೇ ಸರಿ ಇಲ್ಲ, ಹಳೇದು ಅಂತ ಇದ್ದಾರೆ. ಯಾರ್ದು? ನಂದಾ? ಅದಾ ನಿಮ್ದಾ? ನನ್ಗೂ ಹಾಗೆ ಆಗಿದೆ, ಕ್ಲಾರಿಟಿ ಹೋಗ್ತಾ ಇದೆ, ತಗೋಬೇಕು, ವಿಡಿಯೋಸ್ ಎಲ್ಲ ಹಾಕ್ಬೇಕಿನ್. ಈಗ್ಲೇ ಸ್ಕೂಲಿಂದ ಬಂದಂಗಿದೆ ಕವಿಸಿಸ್. ಎಸ್ ಬಂದ್ ಇನ್ನು ಏನು ಮಾಡಿಲ್ಲ, ಹಾಗೆ ಕೂತಿದ್ದೀನಿ, ಜಸ್ಟ್ ಬಂದೆ. ಲಕ್ಷ್ಮಿ ಏನ್ ತಿಂದೆ ಅಂತ ಇದಾರೆ. ನಮ್ಮ ದೊರೆ ಸಾನಿ ಬಂದ್ರಿ. ಓಪನ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಬನಾನ. ಹೇಗಿದೆ ನಿಮ್ಮ ವೈಟಿ ಕೇಳ್ತಿದ್ದಾರೆ ಶ್ರೀ ಅವರು. ನೂಡಲ್ಸ್ ತಿಂದೆ ಅಕ್ಕ. ಹಾಯ್ ಶ್ರೀ ಹೇಳ್ತಿದೆ ರಮ್ಯಾ ಅವರು. ಚಿಕನ್ ನೂಡಲ್ಸಾ ವೆಜ್ ನೂಡಲ್ಸಾ? ಸುಮ್ಮಕ್ಕ ಬನಾನಾ ಫ್ರೆಶ್ ಬೇಡ ಬೇಡ ಬೇಡ, ಬನಾನ ತಿನ್ನಲ್ಲ, ನೋಡಿದ್ರಲ್ವಾ ಮೊನ್ನೆ ಸ್ಮೂದಿಗೆ ಎಷ್ಟು ಹಾಕಿದ್ದೇನೆ ಅಂತ. ಸುಮಿ ಅಕ್ಕ ಅಂತೆ ಹೊರಗಡೆ ಹೋಗಿದ್ದೆ ತಿನ್ಕೊಂಡ್ ಬಂದೆ ಅಂತ ಇದ್ರೆ ಲಕ್ಷ್ಮಿ. ಸೂಪರ್ ಚಕ್ಲಿ ನಿಪ್ಪಟ್ಟು ಲಕ್ಷ್ಮಿ ಅಂತ ಇದ್ರೆ. ಹಾಯ್ ರಮ್ಯಾ ಅಂತ ಇದ್ರೆ ಶ್ರೀಸಿಸ್ ಬಂದ್ರ ಹಾಸ್ಪಿಟ್ಲಿಂದ? ಇಲ್ಲಂತೆ. ಫಿಶ್ ನೂಡಲ್ಸ್ ಫಿಶ್ ನೂಡಲ್ಸ್ ಅದಿವರು ತಿನ್ನೋದು, ಫಿಲಿಪೀನ್ಸ್ ಎಲ್ಲ ತಿಂತಾರೆ ಫಿಶ್ ನೂಡಲ್ಸ್. ಓಕೆ, ಸಾಂಗ್ ಹಾಕಿದ್ದಾರೆ, ಹೇಳ್ತೀನಿ ಫುಲ್ ಹಾಕಿ. ಚಕ್ಲಿ ನಿಪ್ಪಟ್ಟು ತಿನ್ನೋರ ಮಿಸೆಸ್. ಡಿಶ್ ಆದ್ರೂ ತಿನ್ನಿ, ಏನ್ ಇಲ್ಲ ಇಲ್ಲ ಪಾರಿವಾಳ ಹಾರಿ ತಗೋ. ಹೋಯ್ತು. ಮೆಣಸಿನಕಾಯಿ ಪ್ರೀತಿ ಫಿಶ್ ಆದ್ರೂ ತಿನ್ನಿ. ಹಾರಿ ಹೊತ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾರಿ ಹೊತ್ತು ಗೆಳೆಯ. ಪ್ರೀತಿಯ ಪಾರಿವಾಳ ಹಾರಿ ಹೊತ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೊತ್ತು ಗೆಳೆಯ. ಮರಿ ಅಂದರೆಂಗ ಮರಿಯಲಿ ಗೆಳೆಯ, ಮರಿ ಅಂದರೆಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗ ಗೆಳೆಯ. ಬದುಕೆಂದರೆಂಗ ಬದುಕಲಿ ಗೆಳೆಯ, ಬದುಕಲೆಂಗ ಗೆಳೆಯ, ಬದುಕಲೆಂಗ ಗೆಳೆಯ. ಪ್ರೀತಿಯ ಪಾರಿವಾಳ ಹಾರಿ ಹೊತ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೊತ್ತು ಗೆಳೆಯ. ಮರಿ ಅಂದರೆಂಗ ಮರಿಯಲಿ ಗೆಳೆಯ, ಮರಿ ಅಂದರೆಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗ ಗೆಳೆಯ. ಬದುಕಂದರೆಂಗ ಬದುಕಲಿ ಗೆಳೆಯ, ಬದುಕಲೆಂಗ ಗೆಳೆಯ, ಬದುಕಲೆಂಗ ಗೆಳೆಯ. ನಿಂತ್ರು ಕುಂತ್ರು ಬರಿಯಾಕಿ ನೆನಪಾಗತೈತಿ, ಎಲ್ಲಿ ನೋಡಿದರು ಅಕ್ಕಿ ರೂಪ ಕಾಣತೈತಿ. ನಿಂತ್ರು ಕುಂತ್ರು ಬರಿಯಾಕಿ ನೆನಪಾಗತೈತಿ, ಎಲ್ಲಿ ನೋಡಿದರು ಅಕ್ಕಿ ರೂಪ ಕಾಣತೈತಿ. ನನ್ನ ಸೊಲ್ಲ ನನ್ನ ಸೊಲ್ಲ ನನ್ನ ಸೊಲ್ಲ, ಮುಂದೆ ಬರ್ತಾ ಇಲ್ಲ ಹಾಕಿ. ಕೇಳಿತ್ತೇನೋ ಗೆಳೆಯ, ಕೇಳಿತ್ತೇನೋ ಗೆಳೆಯ, ಕೇಳಿತ್ತೇನೋ ಗೆಳೆಯ. ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತೋ ಗೆಳೆಯ. ಮರಿ ಅಂದರೆಂಗ ಮರಿಯಲಿ ಗೆಳೆಯ, ಮರಿ ಅಂದರೆಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗ ಗೆಳೆಯ. ಬದುಕೆಂದರೆಂಗ ಬದುಕಲಿ ಗೆಳೆಯ, ಬದುಕಲೆಂಗ ಗೆಳೆಯ, ಬದುಕಲೆಂಗ ಗೆಳೆಯ. ಕುಂತ್ರು ನಿಂತ್ರು ಬರಿಯಾಕಿ ನೆನಪಾಗತೈತಿ, ಎಲ್ಲಿ ನೋಡಿದರು ಆಕಿ ರೂಪ ಕಾಣತೈತಿ. ಹೊಟ್ಟಿ ಹಸಿವಿಲ್ಲ ನಿತ್ತಿ ಹಂಗ ಹತ್ತತೈತಿ, ನಿತ್ತಿ ಹತ್ತಿದಾಗ ಮನಯ ಬೇಸತೈತಿ. ಆಕಿ ಮರತಿರ ಆಕಿ ಮರತಿರ ಆಕಿ ಮರತಿರಬೇಕೇನೋ ಗೆಳೆಯ, ಮರಿತಾಳೇನೋ ಗೆಳೆಯ, ಮರಿತಾಳೇನೋ ಗೆಳೆಯ. ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತೋ ಗೆಳೆಯ. ಮರಿ ಅಂದರೆಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗೋ ಗೆಳೆಯ.
ಬದುಕಂದರೆಂಗ ಬದುಕಲಿ ಗೆಳೆಯ, ಬದುಕಲೆಂಗೋ ಗೆಳೆಯ, ಬದುಕಲೆಂಗೋ ಗೆಳೆಯ. ಡ್ಯಾನ್ಸು. ಥ್ಯಾಂಕ್ ಯು ಅಮ್ಮು. ಲಿರಿಕ್ಸ್ ಮರ್ತೋಗಿದಾವೆ ಇವೆಲ್ಲ ನಾವ್ ಹಾಡು. ಸೂಪರ್ ಟೀಚರ್. ಇನ್ನೊಂದಿದೆ ಅದ್ರಲ್ಲಿ, ಹಾರಿ ಹೊಂಟೈತೆಲ್ಲೋ ಗೆಳೆಯ ನನ್ನ ಪಾರಿವಾಳ, ದೋಸ್ತ ನನ್ನ ಪಾರಿವಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ, ನಿನ್ನೆ ಆಕಿ ನನಗ ಗೆಳತಿ ಫೋನ ಮಾಡ್ಯಾಳ, ತಿಂದಿಲ್ಲಂತ ಕೂಳ ಕಣ್ಣೀರ ಹಾಕೊಂತ ಕುಂತಾಳ, ಸ್ವಾದರ ಮಾವನ ಮಾಡ್ಕೊಂತವರ ಮನಿಯಾಗ ಜಗಳ, ಸ್ವಾದರ ಮಾವನ ಮಾಡ್ಕೊಂತವರ ಮನಿಯಾಗ ಜಗಳ, ಮನಸ ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡತಾಳ, ಮನೆಯವರ ಮಾತು ಕೇಳಿ ಹರದೊಗ್ದಿ ನನ್ನ ಪ್ರೀತಿ ಕರುಳ, ಮನೆಯವರ ಮಾತು ಕೇಳಿ ಹರದೊಗ್ದಿ ನನ್ನ ಪ್ರೀತಿ ಕರುಳ, ಈ ಹುಡುಗಿಯ ಮರಿಯಾಕ ಹುಡುಗ ಕುಡಿದು ಕಲತನಲ್ಲ, ಕುಡಿದು ಕುಡಿದು ಹುಡುಗನ ಕರುಳ ತೂತ ಬಿದ್ದವಲ್ಲ, ಕುಡಿದು ಕುಡಿದು ಹುಡುಗನ ಕರುಳ ತೂತ ಬಿದ್ದವಲ್ಲ, ಹುಡುಗಿ ಚಿಂತೆಗ ಹುಡುಗ ಒಂದಿನ ಜೀವ ಬಿಟ್ಟನಲ್ಲ, ಹುಡುಗಿ ಚಿಂತೆಗ ಹುಡುಗ ಒಂದಿನ ಪ್ರಾಣ ಕೊಟ್ಟನಲ್ಲ, ಹಾರಿ ಹೊಂಟೈತೆಲ್ಲೋ ಗೆಳೆಯ ನನ್ನ ಪಾರಿವಾಳ, ದೋಸ್ತ ನನ್ನ ಓಕೆ. ಅಯ್ಯೋ ಬೇಡಪ್ಪ. ನಾಗರ ಪಂಚಮಿಗೆ ಅದು ಹಾಕಿ ಬೇಕಾದ್ರೆ, ನಾಗರ ಪಂಚಮಿಗೆ ಅನ್ನ ಯಾಕ ಬರಲಿಲ್ಲ ಕನ್ಯಾ? ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅನ್ನ ಬರಲಿಲ್ಲ ಯಾಕೋ, ಅನ್ನ ಬರಲಿಲ್ಲ ಯಾಕೋ ಕರಿಯಮ್ಮ. ಸುಮ್ಮಿ ಮ್ಯೂಟ್ ಮಾಡು, ಇಲ್ಲಾಂದ್ರೆ ಡಬಲ್ ಇದೆ. ನನ್ನ ತವರೂರ ಗೋಕುಲ ನಗರ, ಮನೆಯಂತದ್ದು ರಾಜ ಮಂದಿರ, ನನ್ನ ತವರೂರ ಗೋಕುಲ ನಗರ, ಮನೆಯಂತದ್ದು ರಾಜ ಮಂದಿರ, ನನ್ನ ಅಣ್ಣಯ್ಯ ನನ್ನ ಅಣ್ಣಯ್ಯ ದೊಡ್ಡ ಸಾಹುಕಾರ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಮಂಜನ್ನ ಬರಲಿಲ್ಲ ಯಾಕೋ ಕರಿಯಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲೋ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಫುಲ್ ಇಲ್ವಾ ಅಮ್ಮು? ಶ್ರೀ ಅಕ್ಕ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಬಟ್ರೆ. ನನ್ನ ಕಣ್ಣು ನೋಡಿ ಹೇಳಿ ಜಚ್ಚು ನಾನು ಯಾರು ಅಂತ ಇದ್ದೇನೆ. ಅಕ್ಕ ಈಗ ಕಾಫಿ ಕುಡಿಯಲೇನು ನಾನು ಅಂತ. ಕುಡಿ. ಫೋನು ಮಾಡಲೇನು, ನಿನ್ನ ಫೋನು ನಂಬರೇನು, ಕಾಫಿ ಕುಡಿಯಲೇನು, ಕಾಫಿ ಮಾಡಿ ಕೊಡುವವರೇನು. ಥ್ಯಾಂಕ್ ಯು ಅಮ್ಮು. ಡವ್ ಮಾಡ್ತೀರಾ ಸಚಿನ್ ಅಂತ ಹೇಳ. ಸಚಿನ್ ಬಾರಿ ಕಿಲಾಡಿ. ಫೋನ್ ನಂಬರ್ 108. ಇಲ್ಲ ಕವಿಸಿಸ್ ಅಷ್ಟೇ ಇದ್ದಿದ್ದು. ಹೌದಾ, ಇರ್ಲಿ ಬಿಡಿ, ಪರವಾಗಿಲ್ಲ. ಇನ್ನೊಂದು ನನ್ನ ಫೇವ್ರೆಟ್ ಜಾನಪದ ಅಮ್ಮ ಬಗ್ಗೆ, ಅದು ಅಮ್ಮನ ಮನೆ ಬಗ್ಗೆ, ಅದನ್ನ ಹೇಳ್ತೀನಿ. ಸೊ, ಬಾಗಿಲ ಮುಂದ ರಂಗೋಲೆ, ಬಾಗಿ ಹಾಕೂತನ ತರದಲ್ಲೇ, ಬಾಗಿಲ ಮುಂದ ರಂಗೋಲೆ, ಬಾಗಿ ಹಾಕೂತನ ತರದಲ್ಲೇ, ಕನಸ ಬಿದ್ದಿತ ಮತ ಮತ ಒಂದೇ,
ಕನಸ ಬಿದ್ದಿತ್ತ ಮತ್ತ ಮತ್ತ ಬಂದೆ, ಹೇಗೆ ಮರೆಯಾಗಲಿ ನನ್ನ ತವರಿಗೆ. ತವರೂರ ನೋಡಲು ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ತವರೂರ ನೋಡಲು ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಅಣ್ಣನ ಮಡದಿ ಬಲುಕೋಡೆ, ಕನಸನ್ನಿ ಮಾಡಿದಳೆನ್ನ ನೋಡೆ. ಅಣ್ಣನ ಮಡದಿ ಬಲುಕೋಡೆ, ಕನಸನ್ನಿ ಮಾಡಿದಳೆನ್ನ ನೋಡೆ. ಅಣ್ಣ ಜೊತೆ ಮಾತಾಡಲು ಸಾರಿ ಅಣ್ಣ ಜೊತೆ ಮಾತಾಡಲು ಗಂಗಾ ಹೊಳೆಯಗೋದೆ, ತನ್ನ ಪತ್ನಿ ಗುಡತ ಮಾತಾಡೆ. ತವರೂರ ನೋಡಲು ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಅಷ್ಟೇ ಬರೋದು. ಮತ್ತು ನನಗೆಳತಿ ಸುಮಿ, ನಾನು ಇವಾಗ ಜಸ್ಟ್ ಬಂದಿದ್ದೀನಿ. ಯು ಲುಕ್ ಸೂಪರ್ ಕವಿ. ಥ್ಯಾಂಕ್ ಯು ಸುಮಿ. ಯಾಕೆ ಅಳೋ ರಮ್ಯಾ ಸಿಸ್ ಅಂತ ಇದ್ದಾರೆ. ಲೈಕ್ ರೂಪು, ವೆಲ್ಕಮ್ ಟು ಸುಮಿ ಲೈವ್. ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತೀನಿ ಸಚಿನ್ ಅಂತ ಇದ್ದಾರೆ. ಹಾಯ್ ರೂಪು, ಹಾಯ್. ಆಯ್ತಾ ಟೀ ಕಾಫಿ? ಏನಿವತ್ತು ಕವಿತಾ ಇದ್ದಾರೆ, ಸುಮ್ನೆ ಫೋರ್ಸ್ ಮಾಡಿದ್ರು ಬಂದೆ ಹಾಗೆ. ನಾನು ಇವಾಗ ಬಂದಿದ್ದೀನಿ. ಬರ್ತೀನಿ ಸುಮಿ ಮತ್ತೆ ಆಮೇಲೆ. ಜಸ್ಟ್ ಬಂದಿದ್ದೀನಿ. ಮಗಗ್ ಸ್ವಲ್ಪ ಏನಾರು ತಿನ್ನಕ್ ಕೊಡ. ಓಕೆ ಕವಿ, ಬಾಯ್ ಬಾಯ್ ಟೀ ಮಾಡಿ ಥ್ಯಾಂಕ್ ಯು ಕೊಡಿ ಸೋ ಎಲ್ರಿಗೂ. ಮಚ್. ಬಾಯ್. ರಾತ್ರಿ ಸಿಗೋಣ. ರೂಪ ಎಲ್ಲಿ ಹೋಗಿ ಬಂದ್ರಿ? ಐ ಸುಮಿ ಭಟ್ರು ನೋಡಿ. ಯಾಕೆ ಭಟ್ರೆ ಥಿಂಕ್ ಮಾಡ್ತಿದ್ದೀರಿ? ಇನ್ನೂ ಇಲ್ಲ ಕವಿ, ನಿಮ್ಮದು. ಕವಿ ಹೋದರು ಬ್ಯುಸಿ ಅಂತೆ. ಥ್ಯಾಂಕ್ ಯು ಸುಮ್ಮಿ. 5 ಜನ ಇದ್ದಾರೆ. ಕವಿ ಹೋದರೆ ಈಗ ಹೋಗ್ತಾರೆ. ಗಂಟೆ 3:30. ಊರಲ್ಲಿ 5 ಆಯಿತಾ ಗಂಟೆ? ರೆಸ್ಟ್ ಮಾಡಿ ಬಂದೆ. ಹೌದಾ, ನಿದ್ದೆ ಆಯಿತಾ? ದುಬೈಗ ಸುಮಿ ಅಕ್ಕ ಪ್ಯಾಕಿಂಗ್ನಲ್ಲಿ. ಹೌದು, ನಿಮ್ಮ ಪ್ಯಾಕ್ ಮಾಡೋದು. ಹಾಯ್ ಭಟ್ರೆ ಹೇಳ್ತಿದ್ದಾರೆ ರೂಪ. ಆಯಿತು, ಇನ್ನೂ ಲೈವ್ ಇದೆ ಸುಮ್ಮನೆ. ಹೌದೌದು, ಇವತ್ತು ಲಾಂಗ್ ಟೈಮ್ ಆಯಿತು ಸ್ವಲ್ಪ. ಇವರೆಲ್ಲ ಬಂದ್ರಲ್ವಾ, ರಮ್ಯಾ ಎಲ್ಲ. ಲಾಂಗ್ ಹೋಯ್ತು. ಇಲ್ಲಾಂದರೆ 2 hours, 2.5 hours ಅಷ್ಟೇ. ಕವಿಸಿಸ್ ಹೋದ್ರು. ಹೌದು, ಈಗ ಬಂದದಲ್ಲ ಸ್ಕೂಲಿಂದ, ಬ್ಯುಸಿ ಇರ್ತಾರೆ. ಪ್ರವೀಣ್ ಸೂಪರ್ ಹೇಳ್ತಿದ್ದಾರೆ. ರಮ್ಯಾ ಮನೇಲಿದ್ದಾರೆ. ಓಕೆ ಅಕ್ಕ, ಬಾಯ್ ಸಚಿನ್. ಎಂಥದ್ದು NTP? ಅಕ್ಕ ಹೋದ್ರು. ರೂಪ ಬನ್ನಿ, ನಿಮ್ಮ ವಾಯ್ಸ್ ಕೇಳಿ ತುಂಬ ಟೈಮ್ ಆಯಿತು. ಬಾಯ್ ಅಮ್ಮ, ಬಾಯ್. ಬಾಯಮ್ಮ ಅಂತಿದ್ದಾರೆ. ಮತ್ತೊಂದು ಫೋನಲ್ಲಿ ಇದ್ದಾರೆ. ನನ್ನ ಫೋನಲ್ಲಿ ಕವಿ ಇದ್ದಾರೆ ನೋಡಿ, ಬ್ಯಾಕಲ್ಲಿ ಉಂಟದು. ಹಾಂ, ನಾನೇ NTP. ಓಕೆ, ಹೌದಾ? ಏನಂದರೆ ಎಂತ ಫುಲ್ ಫಾರ್ಮ್? NTP. ಓಕೆ ಪ್ರವೀಣ್. ಓಕೆ, ಬಾಯ್ ರೂಪಾ ಸಿಸ್ ಹೇಳ್ತಿದ್ದಾರೆ. ಬಾಯ್ ರಮ್ಯ ಸಿಸ್. NTP ನಿಮ್ಮದು ಚಾನಲ್ ಇದೆನಾ? ಅವರದ್ದು ಉಂಟು ಚಾನಲ್, ನೋಡ್ತೀನಿ. ಇಲ್ಲ 110 ಸಬ್ಸ್ಕ್ರೈಬರ್, 2 ವೀಡಿಯೋಸ್ ಇದೆ ಅವರದ್ದು. ಪುಚ್ಚೆ ವಿಡಿಯೋ ಇದೆ, ಪುಚ್ಚೆ ಕ್ಯಾಟ್ ಇದ್ದು. ಪುಚ್ಚ ಕ್ಯಾಟ್ ಶಾರ್ಟ್ ಹಾಕಿದ್ದಾರೆ. 20 minutes 10 19th kids.
NTR ಅಲ್ವಾ ನೀವು NTP NTR ಮಸಾಲ ಅವರು. ಓಕೆ ಸುಮಕ್ಕ ರಮ್ಯಕ್ಕ, ನನಗೆ ಮಾತಿನ ಒಪ್ಪಂದ ಮಾಡಿದ್ರು, ಇಲ್ಲಿ ಒಪ್ಪಂದ ಮುಗಿದಿದೆ, ಮುಂದಿನ ಸಂಜೆಯಲ್ಲಿ ಭೇಟಿ ಆಗೋಣ. ಎಷ್ಟು ಸಲ ಹೇಳಿದ್ರಿ. ಓಕೆ ಬಾಯ್, ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಎಸ್ ರೂಪಾಕ್ಕ, ನಿಮ್ಮ ಐ ಆಮ್ ಯೂಟ್ಯೂಬರ್. ಬಾ ಯೂಟ್ಯೂಬರ್ ಮೌನ ಆದಮೇಲೆ ಯೂಟ್ಯೂಬರ್ ಆಗೋದು, ಈಗ ನಾವೆಲ್ಲ ಅಲ್ಲ. ಮೌನ ಆದಮೇಲೆ ಯೂಟ್ಯೂಬರ್ ಹೇಳ್ಬೋದು. ಹೌದಾ NTP ಓಕೆ ಹೇಳ್ತಿದ್ದಾರೆ. ರಮ್ಯಾ ಅವನಲ್ಲಿದ್ದಾರೆ. ರಮ್ಯ ಟೀಮ್ ಹೇಳ್ತಿದ್ದೀರಾ? ನಮ್ಮ ಇವರು ಹೋದ್ರಾ ಕನ್ನಡ? ಸಚಿನ್ ಹೋದ್ರಾ? ಹೆಂಡ ಮಾಡುವ ಸಮಯ ಬಂದಿದೆ. ಎಷ್ಟು ಗಂಟೆಯಿಂದ ಇದ್ದೇನೆ ನಾನು? 2 ಗಂಟೆ ಆಗಿದೆ. ಯೂಟ್ಯೂಬರ್ಗೆ ಮೋನೋ ಸಮಾಧಾನ ಇಲ್ಲ. ಯಾವಾಗ ಆಗ್ತದೆ ಮೋನು? ಈಗೆಲ್ಲ ಅಲ್ಲ ನಾವು ಯೂಟ್ಯೂಬರ್. ಬೇರೆ ಚಾನಲ್ ಇದೆಯಾ ನಿಮ್ಮದು? ಅದೇನಾ ಪ್ರವೀಣ್? NTP ಅಂತ ನಗ್ತಿದ್ದಾರೆ. ರೂಪ ಈಗ ಮಾಡ್ತೀರಲ್ಲ ಇವು ನೀವು? ಮುಂಚೆಲ್ಲ ಈವ್ನಿಂಗ್ ಇತ್ತಲ್ಲ ನಿಮ್ಮದು ಲೈವ್. ಅಪ್ಪ ದೇವರ, ನಿಮ್ಮಾಗೆ ಸ್ಲಿಮ್ ಆಗಬೇಕು ನನಗೆ, ರೂಪನಾಗೆ. ಒಳ್ಳೆ ಶಿಲ್ಪ ಶೆಟ್ಟಿ ಆಗಿದ್ದೀರಿ ನೀವು, ಸ್ಲಿಮ್ ಆಗಿ. ಕೇಳಿಸ್ತಿಲ್ವಾ ರೂಪ? ಕ್ಲಿಕ್ ಮಾಡಿ, ಮೇನ್ ಚಾನಲ್ ಪಿನ್ ಇದೆ ನೋಡಿ. ಹೌದಾ? ಹಾಂ, ಮತ್ತೆ ನೋಡ್ತೀನಿ ಆಯಿತಾ. ಯಾವುದರಲ್ಲಿ? ಅಬೌಟಲ್ಲಿ ಉಂಟಾ? ಓ, ಮತ್ತೆ ನೋಡ್ತೀನಿ. ನಂತರ ಸಪುರ ಸ್ಲಿಮ್ ಹೇಳಿದ್ದು. ಹೌದು, ನಿಮ್ಮ ಥರ ಸ್ಲಿಮ್ ಆಗಬೇಕು ನನಗೆ. ಕೇಳ್ತಿದ್ದೆ ಸುಮ್ಮನೆ. ಓಕೆ, ಸಾರಿಗೆಲ್ಲ ಒಳ್ಳೆ ಕಾಣ್ತದೆ ಸ್ಲಿಮ್ ಇದ್ದರೆ. ಸ್ಲಿಮ್ ಅಲ್ಲ ನೀವು? ನಮ್ಮ ದೀಪಿಕಾ ಪಡ್ಕೊಳ್ತಾರ ಸ್ಲಿಮ್. NT ಪ್ರವೀಣ್. YTR ಅಂದರೆ ಎಂತ? ಥ್ಯಾಂಕ್ ಯು ಸುಮಿ, ಖುಷಿ ಆಯ್ತಲ್ವಾ? ದೀಪಿಕಾ ಮತ್ತು ಶಿಲ್ಪ ಹೆಸರು ಕೇಳಿ. ಸ್ಲಿಮ್ ಇರಬೇಕು ಬಾಡಿ, ಒಳ್ಳೆಯದು. ಹೊಸ ವಿಡಿಯೋ ಹಾಕಿದ್ದೀರಾ? ನೋಡ್ತೀನಿ ಇವತ್ತು. ಲೈವ್ ಎಂಡ್ ಆದಮೇಲೆ ಒಬ್ಬೊಬ್ಬರದ್ದೇ ವಿಡಿಯೋ ನೋಡಬೇಕು. ಇವರದ್ದೊಂದು ನೋಡಬೇಕು, ಪ್ರವೀಣಿದ್ದು ಯಾವ ಚಾನಲ್ ಅಂತ. ಇಲ್ವಾ? ಓಕೆ, ಅವನಲ್ಲಿದ್ದಾರೆ ಶ್ರೀ ಸ್ಟಿಲ್. ಥ್ಯಾಂಕ್ ಯು ಶ್ರೀ, ನಾಳೆ ಹಾಕ್ತೀನಿ. ಓಕೆ, ಆ್ಯಡ್ ಐ ಡಿ ಇದೆ, ಐಡಿಯಿಂದ ನೋಡ್ತೀನಿ ನಾನು. ನೀವು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿರೂಪ, ವಾಟ್ಸಪ್ ಗ್ರೂಪ್ಗೆ. ಶ್ರೀ ಇದ್ದಾರೆ, ಕವಿ ಇದ್ದಾರೆ, ರಮ್ಮಿ ಇದ್ದಾರೆ, ಚಂದು ಇದ್ದಾರೆ, ಅವರು ಇದ್ದಾರೆ, ಮತ್ತು ಶಿಲ್ಪ ಇದ್ದಾರೆ, ಭುವಿ ಇದ್ದಾರೆ. 11 ಮೆಂಬರ್ಸ್ ಇದ್ದೇವೆ ನಾವು.
11 ಈಗ ಜಾಸ್ತಿ ಆಗಿದೆ ಅಂತ 12:13 ಎಷ್ಟೇ ಇದ್ದಾರೆ. ಮೈನ್ ಚಾನಲ್ ಓನ್ಲಿ ಗೇಮಿಂಗ್. ನೋಡಿದೆ ಅಂತ ಕಾಣ್ತದೆ, ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ. ವಾಯ್ಸ್ ಕಟ್ ಆಗ್ತದಾ? ಹೀಗೆ ಬರ್ತದೆ ವಾಯ್ಸ್. 5 ಜನ ಇದ್ದಾರೆ, ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗ್ತಾ ಇಲ್ಲ. 3:30 ಆಗಿದೆ ಇಲ್ಲಿ. ಪಾಂಚ್ ಬಜ್ ಗಯಾ ಅಲ್ವಾ ಊರಲ್ಲಿ? 5 ಗಂಟೆ ಆಯಿತಾ? ರಮ್ಮಿ ಮನೆಯಲ್ಲಿದ್ದಾರೆ. ಟೀ ಮಾಡ್ತಿದ್ದೀರಾ ರಮ್ಮಿ? ಎಲ್ಲ ಬ್ಲೂ ತೆಗೆಯುವ ಟೈಮ್ ಇದು. ಬ್ಲೂ ತೆಗೆದು ಮತ್ತೆ ಎಕ್ಸಿಟ್ ಆಗಬೇಕು. ರಿಮೂ ಅಮ್ಮು 6. ಹಾಗೆ ನಮ್ಮ GML ಬಾಯಿಂದ ಕುಕ್ಕಿಂಗ್ ಚೆನ್ನಾಗಿರೋದು. GML ಕುಕ್ಕಿಂಗ್ ಚಾನಲ್ ಇದೆಯಾ GML ಇದು? ನಮ್ಮ GML ಬಾಯಿಂದ ಕುಕ್ಕಿಂಗ್ ಚಾನಲ್ಸ್ ಇರೋರು ಅರ್ಥ ಆಗಲಿಲ್ಲ. ನಾನು GML ಬಾಯಿಂದ ಕುಕ್ಕಿಂಗ್ ಚಾನಲ್ಸ್ ಇರೋರು ಗೊತ್ತಾದರು. ಹಾಗೆ ಗೊತ್ತಾಯಿತು. GMLನಿಂದ ನಮ್ಮೆಲ್ಲ ಪರಿಚಯ ಆಯ್ತು ಅಂತ ಹೇಳುದಲ್ವಾ? ರೈಟ್. ಎಸ್ ಹೌದು. ಆದರೆ ಕುಕ್ಕಿಂಗ್ನವ್ರು ಯಾರು ಗೇಮ್ ನೋಡಲ್ಲ. ನಿಮ್ಮ ಚಾನಲ್ ಆನ್ ಇಡ್ಬೋದು ಅಷ್ಟೇ. ಯಾರಿಗೆ ಇಂಟ್ರೆಸ್ಟ್ ಇದೆ ಗೇಮಲ್ಲಿ? ಹುಡುಗರಾದರೆ ನೋಡ್ತಾರೆ ಗೇಮಿಂಗ್ ಚಾನಲ್. ಶ್ರೀ ಹಾಗೆ ಹೋಗ್ತಿದೆ ವೈಟಿ. ಹೇಗೆ ಹೋಗ್ತಿದೆ ವೈಟಿ? ಅವರು ಸ್ವಲ್ಪ ಎಲ್ಲಿದ್ದಾರೆ ಈಗ? ಬರ್ತಾ ಇಲ್ಲ ಅವರದ್ದು ವಿಡಿಯೋ. ಹಾಸ್ಪಿಟಲಲ್ಲಿದ್ದಾರಂತೆ, ಯಾರೋ ಪೇಷಂಟ್ ಇದ್ದಾರೆ, ಅವರೊಟ್ಟಿಗಿದ್ದಾರೆ. ಎಷ್ಟು ಡಾಲರ್ಸ್ ಆಯಿತು ಆಡಿ? ಅದಕ್ಕೆ ಮೈನ್ ಚಾನಲಿಂದ ನಾವು ಬರಲ್ಲ, ಏನಿದ್ರು ಈ ಚಾನಲ್ನಿಂದ ಗಿಫ್ಟ್ ಕೊಡೋದು. ಡಾಲರ್ ಬಂದಿದೆಯಾ ನಿಮಗೆ ರೂಪಾ? ನಮಗೂ ಕೂಡ 3 ರಮ್ಯಾ. ಹೌದಾ? $3 ಎಷ್ಟಾಗ್ತದೆ? ಅಂದರೆ ನಿಮಗೆ ಹಣ ಸಿಕ್ಕಿದಾ $3? ನಮಗೆ ಕೂಡ ಆ್ಯಡ್ ಬರ್ತದಲ್ಲ, ಏನದು? ಈಗ ನಮ್ಮ ವಿಡಿಯೋ ಬೇರೆ ಮೊಬೈಲಲ್ಲಿ ನೋಡ್ತೇವಲ್ಲ, ಆವಾಗ ಆ್ಯಡ್ ಬರ್ತದೆ ನಮಗೆ ಕೂಡ.
ಮೇನ್ ಚಾನಲಿಂದ ಕೊಟ್ಟರೆ ಅಲ್ಲಿ ಗೇಮರ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಸ್ ಲೈವ್ ಮಿಸ್ ಇರುತ್ತೆ ನೋಟಿಫಿಕೇಷನ್. YT ಅವರಿಗೆ ಲಾಭನ? ಹೌದಾ? ಅದು ಕೆಲಸ 3 ಮಿನಿಟ್ಸಲ್ಲಿ ಇರ್ತದೆ, ಬೇಗ ಖತಮ್ ಆಗೋದಿಲ್ಲ. ಶಿಲ್ಪನ ವಿಡಿಯೋ ಕೂಡ ನೋಡಿದೆ, ಅದರಲ್ಲಿ ಬರ್ತದೆ. ಅವರಿಗೆ ಲಾಭ ಅಲ್ಲ. ಬಾಯ್ ಆಲ್, ಬಾಯ್ ಬಾಯ್. 13 ಆಡಿ. ಅಂದರೆ 100 ಆಗಬೇಕಲ್ಲ, $100 ಆದಮೇಲೆ ನಿಮಗೆ ಸಿಗೋದಲ್ವಾ ಡಾಲರ್? ಪ್ರವೀಣ್ ಹೇಳ್ತಿದ್ದಾರೆ. ಇದ್ದೀರಾ ಪ್ರವೀಣ್? ಹೌದು ಸುಮಿಸಿಸ್, ನಿಮ್ದಾಗದೆ 13 ಆಯಿತಾ? ಇನ್ನೂ ತುಂಬ ಬೇಕಲ್ಲ. ಬಾಯ್ ಆಡಿ. ಕಾಫಿ ಆಯ್ತಾ ರಮ್ಮಿ? ಹಾಯ್ ರಮ್ಮಿ ಅಕ್ಕ ಹೇಳಿ ಹೇಳ್ತಿದ್ದಾರೆ. ಬ್ಲೂ ತೆಗಿದೆ ಅಂದೇ ಕೆಲಸ ಆಗಿದೆ. NTP YTR ಮಾಡಬೇಕು. ಓಕೆ, ಬ್ಲೂ ರಿಮೂವ್ ಮಾಡ್ತಾ ಇದ್ದೀನಿ. ಸರಿ ಸುಮ್ಮನೆ ಅಕ್ಕ, ಓಕೆ ಬಾಯ್. ತುಂಬ ಸಪೋರ್ಟ್ ಮಾಡಿದ್ದೀರಿ, ಥ್ಯಾಂಕ್ ಯು. ನಾನು ಕೂಡ ಎಂಡ್ ಮಾಡ್ತೀನಿ ಈಗ. ಬ್ಲೂ ಎಲ್ಲ ಎಲ್ಲಿ ಉಂಟಾವು ನೋಡ್ತಾ ಇದ್ದೀನಿ. ಬ್ಲೂ ರಿಮೂವ್ ಆದಮೇಲೆ ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್. ತುಂಬ ಹೊತ್ತಿದ್ರಿ. ರಮ್ಯ ಥ್ಯಾಂಕ್ ಯು. ಎಂಡ್ ಮಾಡ್ತೀನಿ. ರೂಪಾ ಇದ್ದೀರಾ? ಬಾಯ್ ಪ್ರವೀಣ್. ನಿಮ್ಮ ಚಾನಲ್ ನೋಡ್ತೀನಿ ಈಗ, ಆಯಿತಾ? ಮೂರು ಜನ ಇದ್ದಾರೆ, ಯಾರು? ಬಾಯ್ ರಮ್ಮಿ, ಬಾಯ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಯಾರಿದ್ದೀರಿ ಬಾಯ್ ಹೇಳಿ. ಬಾಯ್, ಸಿ ಯು. ಎಂಡ್ ಮಾಡಲಾ? ಬಾಯ್. ಯಾರಿದ್ದೀರಿ? 3 ವಾಚಿಂಗ್ ತೋರಿಸ್ತಾ ಉಂಟು.